ನಮಸ್ಕಾರ ಸೊಲ್ಮೆಲು ತಿರುಗುವಾಣಕ್ಕೆ ಸ್ವಾಗತ. ನಾನು ಜಿತೇಂದ್ರ ಕುಂದೇಶ್ವರ. ಇಂದಿನ ತಿರುಗುಬಾಣದ ಅತಿಥಿ ಸ್ಪಷ್ಟ ಸಿದ್ಧಾಂತ ಹೊಂದಿರುವ, ಆ ಸಿದ್ಧಾಂತದ ಸ್ಪಷ್ಟ ಮಂಡನೆ ಮಾಡ್ತಾ ಇರುವ, ಚಳುವಳಿಗಳ ಮೂಲಕ ನಾಯಕರಾಗಿರುವಂತಹ ಕಾಂಗ್ರೆಸ್ನ ಮುಖಂಡ AICC ಮಾಜಿ ಸದಸ್ಯ ಅಮೃತ್ ಶೆಣೈ. ಅಮೃತ್ ಶೆಣೈ ಅವರೇ, ತಿರುಗುಬಾಣಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವು ಚಳುವಳಿಗಳನ್ನು ಮಾಡ್ತಾ ಇರ್ತೀರಿ, ಹೋರಾಟಗಳನ್ನು ಮಾಡ್ತಾ ಇರ್ತೀರಿ, ಸಮಾರಂಭಗಳಲ್ಲೆಲ್ಲ ಭಾಗವಹಿಸ್ತಾ ಇರ್ತೀರಿ. ನಿಮ್ಮ ಉದ್ಯೋಗ ಏನು ಮಾಡ್ತೀರಿ ಕೆಲಸ? ನಂದೊಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ನಾನು ಮುಂಚೆ ಎಲ್ಲ ಅದರ ಜೊತೆಗೂ ಬೇರೆ ಬಿಸ್ನೆಸ್ ಇತ್ತು, ಈಗ ಅದು ಮಾತ್ರ ಇದೆ. ನಾನು ಬಿಲ್ಡಿಂಗನ್ನೆಲ್ಲ ಕಟ್ಟಿ ಅದನ್ನು ಮಾರುವಂಥದ್ದು, ಮತ್ತು ಸ್ವಲ್ಪ ರಿಯಲ್ ಎಸ್ಟೇಟ್, ಲ್ಯಾಂಡ್ ಡೀಲ್ ಅದೆಲ್ಲ ಮಾಡ್ತೀನಿ. ಈಗ ನಿಮ್ಮ ಬಗ್ಗೆ ಕುರಿತಾದಂಥ ಒಪಿನಿಯನ್ ಹೇಳಿದರೆ, ನಿಮ್ಮ ಪತ್ರಿಕೆಗಳಲ್ಲಿ ನಿಮ್ಮ ಸುಸ್ತಿದಾರರ ಈ ಸಾಲ ಕಟ್ಟದಿದ್ದಾರೆ ಅಂತ ಫೋಟೋಗಳನ್ನು ಅಥವಾ ಇದನ್ನು ಹಾಕ್ತಾರೆ, ಪ್ರಕಟಣೆ ಕೊಟ್ಟಿದ್ದಾರೆ. ಕೆಲವರಿಗೆ ಕೊಡಲಿಲ್ಲ, ಏನು ನೀವು ಅಪಾರ್ಟ್ಮೆಂಟ್ಗಳನ್ನೆಲ್ಲ ಮಾಡಿ ಕೊಡಲಿಲ್ಲ ಎನ್ನುವಂಥ ಆರೋಪಗಳೆಲ್ಲ ಇದೆ, ಮತ್ತು ಲಿಟಿಗೇಷನ್ಸ್ ಎಲ್ಲ ಇದೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಇದಕ್ಕೆ? ಇಲ್ಲ, ಈಗ ನಾನು ಈ ಪ್ರೊಫೆಷನಲ್ಲಿ 2000 ಇಸ್ವಿಯಿಂದ ಇದ್ದೇನೆ. ಈ ಡಿಮಾನಿಟೈಸೇಷನ್ ಆದ ಸಂದರ್ಭದಲ್ಲಿ ನಾನು ಒಂದು ಬಹಳ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ನಾನು ಮಿಡಲ್ ವೇಯಲ್ಲಿದ್ದೆ. ಅದು ಒಂದು 18 crores ಇದು ಪ್ರಾಜೆಕ್ಟ್, ಹಾರ್ಟ್ ಆಫ್ ದ ಉಡುಪಿಯಲ್ಲಿ. ಸೊ ನಮ್ದು ಒಂದು ಮೆಕ್ಯಾನಿಸಮ್ ಇರುತ್ತೆ. ಈಗ ಬಿಲ್ಡಿಂಗ್ ಸ್ಟಾರ್ಟ್ ಮಾಡುವಾಗ ನಮಗೆ ಇಷ್ಟು ಬುಕ್ಕಿಂಗ್ ಬೇಕು, ಆಮೇಲೆ ನಾವು ಬುಕ್ಕಿಂಗ್ ತಗೊಳ್ಳಲ್ಲ. ನಂದು ಮೇಲೆ ಹೋದಾಗ ಜಾಸ್ತಿ ನಾವು ಬುಕ್ಕಿಂಗ್ ತಗೊಳ್ತೇವೆ. ಆ ಲೆಕ್ಕಾಚಾರದಲ್ಲಿ ಬುಕ್ಕಿಂಗ್ ಬರಬೇಕು, ಆ ಪ್ರೈಸ್ ಹೈಕ್ ಆಗ್ತದೆ, ಸ್ಕ್ವೇರ್ ಫೀಟಿಗೆ 50-100 ಅಂತ. ಈ ಪೋಸ್ಟ್ ಡಿಮಾನಿಟೈಸೇಷನ್ ಸುಮಾರು 1 ವರ್ಷ ನನಗೆ ಬುಕ್ಕಿಂಗ್ ಬರಲಿಲ್ಲ, ಬಹಳ ಸಮಸ್ಯೆ ಆಯ್ತು. ಅದರ ಜೊತೆಗೆ ಉಡುಪಿಯಲ್ಲಿ ಮರಳಿನ ಅಭಾವ ಇತ್ತು. ನಿಮ್ಗೆ ಗೊತ್ತಿರ್ಬೋದು ಹೇಳಿ ಭಾವಿಸ್ತೇನೆ, ಮಾಧ್ಯಮದಲ್ಲೆಲ್ಲ ಬಹಳ ಚರ್ಚೆ ಆಗಿದೆ. 1-2 ವರ್ಷ ನಿರಂತರ ಮರಳಿನ ಅಭಾವ, ಆಮೇಲೆ ಈ ಡಿಮಾನಿಟೈಸೇಷನ್ ಇಂದ ಕಸ್ಟಮರ್ಸ್ ಇಲ್ಲದೆ ಇರೋದ್ರಿಂದ ನಾನು ಸುಮ್ಮನೆ ಕೈ ಎತ್ತಿ ನಿಲ್ಬೋದಿತ್ತು. ಬಟ್ ಆಲ್ರೆಡಿ ನನ್ನ ಹತ್ರ ಒಂದು 20 ಜನ ಕಸ್ಟಮರ್ಸ್ ಹಣ ಹಾಕಿದವರಿದ್ರು. ಅವರಿಗೆ ಅವರ ಹಣ ನಷ್ಟ ಆಗ್ತದೆ. ಮತ್ತೆ ಅಷ್ಟು ಒಂದು ಪ್ರದೇಶದಲ್ಲಿ ಮಧ್ಯದಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾಪ್ ಮಾಡಿದ್ರೆ ಅದು ಸ್ವಲ್ಪ ನೆಗೆಟಿವ್ ಆಗ್ತದೆ ಅಂತ ನಾನು ಮುಂದುವರ್ಸ್ಕೊಂಡು ಬಂದೆ. ಎಲ್ಲೆಲ್ಲಿ ಬೇರೆ ನನ್ನ ಪ್ರಾಪರ್ಟಿಗಳನ್ನೆಲ್ಲ ಬಿಟ್ಟು ಏನೆಲ್ಲ ಮಾಡಿಕೊಂಡು ಮುಂದುವರ್ಸ್ಕೊಂಡು ಬಂದೆ. 2000 ಅದರ ನಡುವೆ ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಸಾಲ ಮಾಡಿದ್ದೆ. ಅದಕ್ಕೆ ಸುಮಾರು 3 ಕೋಟಿ ಪಾವತಿ ಮಾಡಿದ್ದೇನೆ. 3 ಕೋಟಿ ಪಾವತಿ ಮಾಡಿದ ನಂತರ ನಾನು ಬ್ಯಾಂಕಿಗೆ ಹೇಳಿದೆ, ಒಂದು 6 ತಿಂಗಳು ನನಗೆ ಕಷ್ಟ ಆಗ್ತದೆ, ನಂಗೆ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಬೇಕು. 2 ಕಡೆ ಹೋದರೆ ಅದನ್ನು ನಿಲ್ಲಿಸಬೇಕಾಗ್ತದೆ. ಸೊ ಆಮೇಲೆ ನಾನು ನನ್ನ ಹತ್ರ ಸೇಲ್ ಆಗದಿರುವ ಅಪಾರ್ಟ್ಮೆಂಟು ಮತ್ತು ಏನಾದರೂ ಮಾಡಿ ನಾನು ಅದನ್ನು ಕ್ಲೋಸ್ ಮಾಡ್ತೇನೆ. ಒಂದು 6-7 ತಿಂಗಳು ನಂಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಹೇಳಿದ್ದೆ. ಯಾಕೋ ಸ್ವಲ್ಪ ನನ್ನ ಎಗೇನ್ಸ್ಟ್ ಅವರು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಇಟ್ಟರು. ಒಂದು ಪೇಪರ್ ಪಬ್ಲಿಕೇಶನ್ ನೀವು ಹೇಳುವಂಥದ್ದು ಬಂತು 2018ರಲ್ಲಿ. ಅದರ ನಂತರ 1-2 ಕೋಟಿ ಕಟ್ಟಿದೆ. ಈಗ ಆ ಪ್ರಾಜೆಕ್ಟ್ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ, ಮತ್ತು ತುಂಬ ಜನರಿಗೆ ನಾನು ಅಪಾರ್ಟ್ಮೆಂಟ್ ಪೊಸೆಷನ್ನು ಕೊಟ್ಟಿದ್ದೀನಿ. ಬಟ್ ಆ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಲಿಕ್ಕೆ ಬೇರೆ ಕೆಲವು ಸಾಲ ಮಾಡಿದ್ದೆ. ಅದೆಲ್ಲ ಲಾಕ್ಡೌನ್ ಟೈಮಲ್ಲಿ ಒಂದು ಬಿತ್ತು, ಅಂದರೆ ಅದು 1-2 ಕೋಟಿ ಮಾಡಿದ್ದೆ. ಅದು ಲಾಕ್ಡೌನ್ ಟೈಮಲ್ಲಿ, ಸೆಕೆಂಡ್ ಲಾಕ್ಡೌನ್ ತನಕ ಕಟ್ಟಿದೆ. ಈಗ ನೋಡಿ, ನಮ್ಮ ಕಸ್ಟಮರ್ಸ್ಗಳು ಕೈ ಎತ್ತಾರೆ, ಇದು ಏನು ಸಂಬಳ ಇಲ್ಲ, ವ್ಯಾಪಾರ ಇಲ್ಲ ಲಾಕ್ಡೌನ್ ಟೈಮಲ್ಲಿ. ಮತ್ತೆ ನಂದು ಸಣ್ಣ ಪುಟ್ಟ ಬೇರೆ ವ್ಯವಹಾರದ ಕೆಲವು ಹಣ ಕೂಡ ಬರುವಂಥದ್ದು ಲಾಕ್ಡೌನ್ನ ನೆಪದಲ್ಲಿ ಬ್ಲಾಕ್ ಆಯ್ತಾ ಹೋಯ್ತು. ಹಾಗಾಗಿ 1-2-3 ಲಿಟಿಗೇಷನ್ ಆಗಿದೆ. ಯಾಕಂದರೆ ಅವರು ಟೈಮಲ್ಲಿ ನಾನು ಕೊಡಲಿಲ್ಲ ಹೇಳಿ ಕೋರ್ಟಿಗೆ ಹೋದದ್ದು ಇದೆ. ಬಟ್ ಅದೆಲ್ಲ ವ್ಯಾವಹಾರಿಕ ಸಮಸ್ಯೆಗಳು. ಅದಕ್ಕೂ ನನ್ನ ಸಾರ್ವಜನಿಕ ಜೀವನಕ್ಕೂ ಹೋರಾಟಕ್ಕೂ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗೂ ಏನು ಸಂಬಂಧ ಇವತ್ತಿನ ತನಕ ಸಂಬಂಧ ಇಲ್ಲ. ಬಟ್ ಈ ಕಾಂಗ್ರೆಸ್ಸಿನ ಈ ಚಟುವಟಿಕೆಗಳು, ಚಳುವಳಿಗಳಿಂದಾಗಿ ಈ ಬಿಸ್ನೆಸ್ಗೆ ನಿಮಗೆ ಸಮಯ ಕೊಡ್ಲಿಕ್ಕೆ ಆಗ್ಲಿಲ್ವ ಏನೋ? ಹಾಗೇನಿಲ್ಲ, ಅದು ಜನರ ಅಥವಾ ಕೆಲವರ ಅಭಿಪ್ರಾಯ ಇರ್ಬೋದು. ನಾನು ಒಂದು ಬ್ಯಾಲೆನ್ಸ್ಡ್ ಪರ್ಸನ್. ಫ್ಯಾಮಿಲಿ, ಫ್ರೆಂಡ್ಸು, ಬಿಸ್ನೆಸ್, ಪಾಲಿಟಿಕ್ಸ್, ಸೋಷಿಯಲ್ ಆಕ್ಟಿವಿಟಿಸ್ಟ್, ಶೌಚಾಲಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ, ಮತ್ತು ಬೇರೆ ಆರ್ಕೆಸ್ಟ್ರಾ ಮಾಡೋದು, ಮತ್ತು ನಾನೇ ಹೋಗಿ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಹೀಗೆ ದೇವರು ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಜನಗಳಿಗೆ
ಈಗ ಅಭಿಪ್ರಾಯಗಳು ಬರ್ತವಲ್ಲ, ಒಬ್ಬ ರಾಜಕೀಯದಲ್ಲಿ ಬಹಳ ಸಕ್ರಿಯ ಆಗಿರುವಾಗ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆಯಾದಾಗ ಇವನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ವಳಿ, ಅದು ಆಗ್ಬೇಕಾಗಿದ್ದಿದ್ರೆ ಈ ಹಂತದಲ್ಲಿ ಆಗ್ಬೇಕು ಹೇಳಿರ್ಲಿ. ಅಂದರೆ ನಿಮ್ಮದು ಅಭಿಪ್ರಾಯ ನೋಟ್ ಬ್ಯಾನ್ನಿಂದಾಗಿ ಕೇಂದ್ರ ಸರ್ಕಾರದ ನೀತಿಯಿಂದಾಗಿ ನಿಮಗೂ ಸಂಕಷ್ಟ ಎದುರಾಯ್ತು ಅಂತ. ಬಹಳ ಜನ ಸರ್ ಎಷ್ಟೋ ಬಿಲ್ಡಿಂಗ್ ಕೊಳ್ತು ಹೋಗ್ತಾ ಇದೆ ಆ ಟೈಮಲ್ಲಿ ಶುರು ಮಾಡಿ. ನೀವು ಉಡುಪಿಯಲ್ಲಿ ನನ್ನೊಟ್ಟಿಗೆ ಬಂದ್ರೆ ಸುಮಾರು ಒಂದು ಆ ಟೈಮಲ್ಲಿ ಶುರು ಆದದ್ದು ತುಂಬ ಪ್ರಾಜೆಕ್ಟ್ ಸ್ಟಾಲ್ ಆಗಿದೆ, ಸ್ಟ್ರಕ್ಚರ್ ಆಗಿ ನಿಂತಿದೆ, ಬಿಲ್ಡರ್ಸ್ ಓಡಿ ಹೋಗಿದ್ದಾರೆ, ಬೇಕಾದಷ್ಟಿದೆ. ನನಗೊಂದು ಧೈರ್ಯ ಇದ್ದ ಕಾರಣ ಇಲ್ಲಿ ತನಕ ಬಂದೆ. ಆಮೇಲೆ ನನಗೆ ತಂದೆ 2 ವರ್ಷದಲ್ಲಿ ತೀರಿ ಹೋಗಿದ್ದಾರೆ. ಗವರ್ಮೆಂಟ್ ಶಾಲೆಯಲ್ಲಿ ನಾವು ಬಹಳ ಲೋವರ್ ಮಿಡಲ್ ಕ್ಲಾಸಲ್ಲಿ ಕಲ್ತಿದ್ದು. ಕಷ್ಟಪಟ್ಟು ನಾನು ಈ ಹಂತಕ್ಕೆ ಬಂದಿದ್ದು. ಬಿಸ್ನೆಸ್ನಲ್ಲಿ ಕಾನ್ಸಂಟ್ರೇಟ್ ಮಾಡದೆ ರಾಜಕೀಯ ಅಥವಾ ಆಕ್ಟಿವಿಟಿ ಮಾಡೋದಿದ್ರೆ ನಾನು 2002-2003ರಿಂದಲೇ ನಾನು ಸೋಷಿಯಲ್ ಆಕ್ಟಿವಿಟೀಸಲ್ಲಿ ಇದ್ದೇನೆ. 18ಕ್ಕೆ ನಾನು ಸಾಲದ ನನ್ನ ಸಮಸ್ಯೆ ಆಗಬೇಕಂತಿರ್ಲಿಲ್ಲ. 16 ವರ್ಷ ನನ್ನ ಗ್ರೋತ್ ಇತ್ತು. ರಾಜಕೀಯದಲ್ಲೂ ಗ್ರೋತ್ ಆಗಿದೆ. ACC ಮಟ್ಟಕ್ಕೆ ಹೋಗೋದು ಹೇಳಿ ನನ್ನಂಥವನು ಸುಲಭ ಇಲ್ಲ. ಈಗ ನಿಮ್ಮ ಆರಂಭಿಕ ಜೀವನದಲ್ಲಿ ನೀವು ಸುಧಾಕರ್ ಶೆಟ್ಟರು ಜೊತೆ BJPಯಿಂದ ಅವರು ಬಂಡೆದ್ದು ಸ್ಪರ್ಧೆ ಮಾಡುವಾಗ ನೀವು ಅವ್ರ ಜೊತೆ ಕಾಣಿಸ್ಕೊಂಡ್ರಿ. ಅದಾದಮೇಲೆ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಬಹುಕಾಲ ನಿಮ್ಮ ಬದುಕನ್ನು ಸವಿಸಿದ್ರಿ. ಆಮೇಲೆ ಮಧ್ಯದಲ್ಲಿ KRSಗೆ ಹೋದ್ರಿ, ವಾಪಸ್ ಬಂದ್ರಿ. ಇದೆಲ್ಲ ಹೇಗಾಯಿತು, ಯಾಕಾಯಿತು? ನೀವು ಅದರ ಮೊದಲಿದ್ದು ತರಲಿಲ್ಲ? ಇಲ್ಲ, ಅದರಲ್ಲಿಂದ ಹುಡುಕಿ ತರ್ತಿರುವ ನಾನು ಹೇಳ್ತೇನೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನನಗೆ ಮಾತ್ರ ದೇವರು ಆ ಸುಯೋಗ ಕೊಟ್ಟದ್ದು. ನನ್ನ ತಂದೆ ಹಾರ್ಡ್ ಕೋರ್ ಕಾಂಗ್ರೆಸ್, ಕಣಕಣದಲ್ಲಿ ಕಾಂಗ್ರೆಸ್ ಇತ್ತು ಅವ್ರದ್ದು. ನನ್ನ ದೊಡ್ಡ ತಂದೆ ಕಾಂಗ್ರೆಸ್ ಇಂದ MP ಆದ ರಂಗನಾಥ್ ಶೆಣೈ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನನ್ನ ತಂದೆಯವರ ನಿಧನ ನಂತರ ನನಗೆ 2 ವರ್ಷ ಮಗು ಇರುವಾಗ ನನ್ನ ತಂದೆಯವರ ನಿಧನ ಆಯ್ತು. ನನ್ನ ತಂದೆಯವರ ನಿಧನ ನಂತರ ನೀವು ಅದನ್ನು ತಂದಿದ್ದೀರಾ ಗೊತ್ತಿಲ್ಲ, ಆಂಟಿಸಿಪೇಟ್ ಮಾಡಿ ನಾನು ಅದಕ್ಕೆ ಉತ್ತರ ಹೇಗಿಲ್ಲ ಕೊಡ್ತೇನೆ. ನಮ್ಮಲ್ಲಿ ಹೇಗಂದ್ರೆ ವಿಧವೆ ಆದ ತಕ್ಷಣ ಅವರನ್ನ ತವರು ಮನೆಗೆ ಕಳಿಸ್ತಾರೆ. ನಂಗೆ ಗೊತ್ತಿಲ್ಲ. ನನ್ನ ತಾಯಿ 2 ಮಗುವನ್ನು ಹಿಡ್ಕೊಂಡು ತನ್ನ ತಂದೆಯ ಮನೆಗೆ ಬಂದರು. ಆ ಮನೆಯಲ್ಲಿ ಹೇಳಿದ್ರೆ ಹಾರ್ಡ್ ಕೋರ್ RSSನ ಏರಿಯಾದ ಮಧ್ಯದಲ್ಲಿ ವೆಂಕಟರಮಣ ದೇವಸ್ಥಾನ ಅಂತ ನಿಮ್ಗೆ ಗೊತ್ತಿರಬೇಕು. ಕೃಷ್ಣ ಮಠ, ವೆಂಕಟರಮಣ ದೇವಸ್ಥಾನ, ಅಲ್ಲಿ ಎಲ್ಲ ಹೌದು. ಸೊ ನನ್ನ ಬಾಲ್ಯದಲ್ಲಿ ನನ್ನ ಕಾಂಗ್ರೆಸ್ ಕುಟುಂಬದವಳು ನನ್ಗೆ ಗೊತ್ತಿಲ್ಲ. ನನ್ನ ಎಲ್ಲ ಬಾಲ್ಯ ಸ್ನೇಹಿತರು RSSನವರು. ನಾನು RSSಗೆ ಆಟ ಆಡ್ಲಿಕ್ಕೂ ಹೋಗ್ತಿದ್ದೆ. ಕಳೆದ ಬಾರಿ ನಾನು ಯಾವತ್ತೋ RSS ಅದು ಫೋಟೋವನ್ನು ತಂದು ಇವನು RSS ಅಂತ ಹೇಳಿದ್ದು ಇದೆ ಕೇಳಿ. ನನಗೆ ಬೇಗ ಮೀಸೆಗಡ್ಡ ಬಂದಿದೆ. ಟೀನೇಜ್ ಅಂದ್ರೆ ಒಂದು 16-17 ವರ್ಷದಲ್ಲಿಯೋ ಅಂದ್ರೆ SLC ಆದ ತಕ್ಷಣ ಬಹಳ ಒತ್ತಾಯ ಮಾಡಿ ನನಗೆ ಚಡ್ಡಿ ಹಾಕಿ ಗಣವೇಶ ದಾರಿ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರು ಮಂಗಳೂರಿನಲ್ಲಿ. ನೆನಪಿದೆ ನನಗೆ. ನಾನು ಬರುದಿಲ್ಲ ಹೇಳಿದ್ರು ಕೂಡ. ನನಗೆ ಆಗ ನಮ್ಮ ಜನರೇಷನ್ ಅವರಿಗೆ ಈಗಿನಷ್ಟು ಮೀಡಿಯಾ ಅವೇರ್ನೆಸ್ ಇಲ್ಲ, ಸಿದ್ಧಾಂತ ಗೊತ್ತಿಲ್ಲ. ನಮ್ಗೆ ಒಳ್ಳೊಳ್ಳೆ ತಿಂಡಿ ಕೊಡ್ತಿದ್ರು, ಕಬಡ್ಡಿ ಆಡಿಸ್ತಿದ್ರು, ಖೋ ಖೋ ಆಡಿಸ್ತಿದ್ರು, RSS ಹಾಕಿ ಒಳ್ಳೆ ತಿಂಡಿ ಕೊಡ್ತಿದ್ರು. ಅಲ್ಲಿ ಹೋಗ್ತಿದ್ದೆ. ಒಳ್ಳೆ ವಿಚಾರ. ಆ ಶೂ ಬೈಟ್ ಆಗಿ ಮತ್ತೆ ನಾನು ಆ ಸಮಾವೇಶದಿಂದ ಮನೆಗೆ ಬಂದವನು ಒಂದೇ ಸಲ ಹಾಕಿದ್ದು ಗಣವೇಶ. ಆಗ್ಲೇ RSS ಕಾಲ್ ಕಚ್ಚಿದೆ ನಿಮಗೆ? ಹೌದು. ಆಗಲೇ ಇದು ನನಗೆ ಸೂಟ್ ಆಗುದಿಲ್ಲ ಹೇಳಿ ದೇವರ ಅಪ್ಪಣೆ ಆಯ್ತಾ ಗೊತ್ತಿಲ್ಲ, ನಾನು ಆ ಸಮಾವೇಶ ಬಿಟ್ಟು ಓಡಿ ಮನೆಗೆ ಬಂದೆ. ಒಬ್ಬನೇ ಬಂದೆ. ಹೋಗುವಾಗ ನಮ್ಗೆ ಎಲ್ಲರನ್ನು ಕರ್ಕೊಂಡು ಬಂದಿದ್ದು. ಆಮೇಲೆ ನನ್ನಲ್ಲಿ ಒಂದು ಅವರದು ಅವರೆಲ್ಲ ಒಳ್ಳೆ ಜನರು, ಇಲ್ಲ ಹೇಳುದಿಲ್ಲ, ಬಟ್ ಅವರ ಒಂದು ಧೋರಣೆ ನನಗೆ ಇನ್ಕಾಂಪ್ಯಾಟಿಬಿಲಿಟಿ ಹೇಳ್ತಾರೆ ಇಂಗ್ಲಿಷಲ್ಲಿ, ಇಲ್ಲಿ ನನಗೆ ಸೂಕ್ತ ಆಗುದಿಲ್ಲ ಎಂಬ ಧೋರಣೆ ಇತ್ತು. ನನಗೆ ರಾಜಕೀಯದಲ್ಲಿ ಅಪಾರ ಆಸಕ್ತಿ ಇತ್ತು. ಈಗ ನಾವು ನಿಮ್ಮ ಪ್ರಶ್ನೆಗೆ ಬರ್ತೇನೆ. ನಾನು ಸುಧಾಕರ್ ಶೆಟ್ಟಿಯ ಗಿರಾಕಿ. ನಮ್ಗೆಲ್ಲ ಹಾಗೆ ಶಾರದಾ ಹೋಟೆಲ್ ಮಾತ್ರ. ನಂದೊಂದು ಹೋಟ್ಲ್ ಇತ್ತು PPC ಹತ್ರ, ಅಲ್ಲಿ ಸುಧಾಕರ್ ಶೆಟ್ಟಿ ಗಿರಾಕಿ. ಬೆಳಿಗ್ಗೆ ಅವ್ರು ಇಲ್ಲಿ ದಿನ ಬರ್ತಿದ್ರು. ಕೇಳಿ ಅವ್ರ ಹತ್ರ ದಿನ ಅವ್ರು ಮಿಶ್ ಮಾರ್ಕೆಟಿಗೆ ಬಂದ್ರೆ ನಂದೊಂದು ಚಾಲುಕ್ಯ ಹೋಟ್ಲ್ ಇತ್ತು, ಎಲ್ಲ ತಕೊಂಡು ಒಂದು ವಿಲ್ಸ್ ಹೊಡಿತಾ ಅಲ್ಲಿ ಕೂತ್ಕೊಳ್ಳುದು. ರಾತ್ರಿ ನಾನು ಅವರ ಹೋಟ್ಲ್ ಎಲ್ಲ ಫ್ರೀಯಾ? ಇಲ್ಲ, ಅವ್ರು ಒಳ್ಳೆ ಜನ. ನಿಮಗೆ ಅವರು ಫ್ರೀ, ಅವರಿಗೆ ನಿಮ್ಗೆ ಫ್ರೀ ಅಂತ ಹಾಗೆಲ್ಲ ಅವರಿಗೆ ಕಾಸ್ಟ್ಲಿ ಆಗ್ತದೆ. ನಮ್ದು ಚಾ ಕಾಪಿದ ಹೋಟೆಲ್, ಅವರದ್ದು ಬೇರೆ ಹೋಟೆಲ್, ಗೊತ್ತಾಯ್ತಲ್ಲ. ನಾವೆಲ್ಲ ಫ್ರೆಂಡ್ಸ್ ಅಲ್ಲಿ ಹೋಗುದಿತ್ತು. ಸುಧಾಕರ್ ಶೆಟ್ಟರಿಗೆ ಟಿಕೆಟ್ ಸಿಗ್ಲಿಲ್ಲ. ನನ್ನ ಹತ್ರ ಅವ್ರು ಹೇಳಿದ್ರು, ನೋಡಿ ನೀವು ರಾಜಕೀಯದಲ್ಲಿ ಇಲ್ಲ, ನನಗೆಲ್ಲ ಕೈ ಕೊಟ್ರು. ರಘುಪತಿ ಭಟ್ರಿಗೆ ಟಿಕೆಟ್ ಕೊಟ್ರು, BJPಗೆ ತಲ್ವಾರಿಂದ ಪೆಟ್ಟು ತಿಂದದ್ದು ನಾನು, ಹಾಗೆ ಹೀಗೆ. ನಾವೆಲ್ಲ ಕೆಲವು ಫ್ರೆಂಡ್ಸ್ ಅವರ ಜೊತೆ ಹೋದೆವು. ನಾನು ಹೇಳಿದೆ, ಆಗ ರಾಜಕೀಯದಲ್ಲಿ ಇರಲಿಲ್ಲ ನಾನು ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡುವಾಗ ನನಗೆ BJP ಅವರು ಫೋನ್ ಮಾಡಿದ್ರು, ನಿನಗೆ ಯಾಕೆ ಮಾರಿ, ನಿನಗೆ ಭಾಷಣ ಮಾಡುವ ಚಟ ಇದ್ರೆ ನಮ್ಮಲ್ಲಿ ಪೋಸ್ಟ್ ಕೊಡ್ತೇವೆ ಹೇಳಿದ್ರು. ನಾನು ಆಗಲೇ ಮಾನಸಿಕ ನನಗೆ BJPಯ ಬಗ್ಗೆ ಸ್ವಲ್ಪ ನನಗೆ ಆಕ್ರೋಶ ಹುಟ್ಕೊಂಡಿತ್ತು ಒಂದು ಹಂತದಲ್ಲಿ. BJP RSS ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಾಗ್ತಿತ್ತು. ಸಣ್ಣಗಿನ ಒಂದು ಅಸಹನೆ, ಸಣ್ಣಗೇನಲ್ಲ ನನಗೆ ನಾನು ಹೇಳಿ ಇನ್ಕಾಂಪ್ಯಾಟಿಬಿಲಿಟಿ, ಅವರ ಕೆಲವು
ಮುಸ್ಲಿಂ ದ್ವೇಷ, ಹಲವಾರು ವಿಚಾರದ ಬಗ್ಗೆ ನಂಗೆ ಅಸಮಾಧಾನ ಇತ್ತು. ನನಗೆ ವೇದಿಕೆ ಇಲ್ಲ. ಕಾಂಗ್ರೆಸ್ಸಿಗೆ ನಾನು ಒಬ್ಬ ಹೋಗಿ ಹೇಗೆ ಸೇರುದು? ನಾನು ಒಬ್ಬ ಟೀನೇಜರ್, ನನಗೆ ತಂದೆ ಇಲ್ಲ, ಗಾಡ್ ಫಾದರ್ ಇಲ್ಲ, ರಾಜಕೀಯದ ಅನುಭವ ಇಲ್ಲ. ನನ್ನ ಅಮ್ಮ ಬ್ಯಾಂಕ್ ಎಂಪ್ಲಾಯ್. ಸುಧಾಕರ್ ಶೆಟ್ಟರೊಟ್ಟಿಗೆ 2 ಸುತ್ತು ಹೋಗಿದ್ದೀನಿ, ಇಲ್ಲ ಹೇಳುದು 2 ಸುತ್ತು ಹೋಗಿದ್ದೀನಿ, 2 ಭಾಷಣ ಮಾಡಿದ್ದೀನಿ. ಅಷ್ಟರಲ್ಲಿ ಕೆಲವು ಕಾಂಗ್ರೆಸ್ನ ಹಿರಿಯರು ನನ್ನನ್ನು ಸಂಪರ್ಕ ಮಾಡಿದ್ರು. ನಿನಗೆ ಗೊತ್ತಿಲ್ವಾ ನಿನ್ನ ಮನೆತನದ್ದು, ನೀನೊಬ್ಬ ಕಾಂಗ್ರೆಸ್ನ ಮನೆತನ ಆಗಿ ನೀನು ಸಭಾಪತಿಯೊಟ್ಟಿಗೆ ಹೋಗ್ಬೇಕು ಹೇಳಿದ್ರು. ಅಲ್ಲಿ ನಾನು ಚಪ್ಪೆ ಆದ. ಇಲೆಕ್ಷನ್ ಮುಗಿದುಕೊಂಡು ನಾನು ಸಭಾಪತಿ ಹತ್ರ ಹೋದೆ. ಅವರಿಗೆ ಬಹಳ ಖುಷಿ ಆಯ್ತು. ನೀನು ರಾಜೀವ್ ಗಾಂಧಿಯಾಗೆ ಇದ್ದಿ, ಬಾ ನನ್ನೊಟ್ಟಿಗೆ ಹೇಳಿದ್ರು. ಅಲ್ಲಿಂದ ನಾನು ಕಾಂಗ್ರೆಸ್. ನೀವು ಕಾಂಗ್ರೆಸ್ನ AICCದ್ದು ಸದಸ್ಯರು, ಅಂದರೆ ಮಾಜಿ ಸದಸ್ಯರು. ನಿಮಗೆ ಕಾಂಗ್ರೆಸ್ನಲ್ಲಿ ತುಂಬ ಕೊಟ್ಟಿದೆ. ಮಂಗಳೂರು ವಿವಿ ಸೆನೆಟ್ ಸದಸ್ಯ ಸ್ಥಾನ ಕೂಡ ಕೊಟ್ಟಿದೆ. ಅಂದರೆ ನಿಮಗೆ ಇಷ್ಟೆಲ್ಲ ಕೊಟ್ಟರು ಒಂದು ಕಾಂಗ್ರೆಸ್ಸಿನ ಮತ್ತು JDSನ ಒಮ್ಮತದ ಅಭ್ಯರ್ಥಿಯಾಗಿ ಪ್ರಮೋದ್ ಮಧ್ವರಾಜ್ ಕಣಕ್ಕಿಳಿಯುವಾಗ ನೀವು ಯಾಕೆ ಅವರನ್ನು ವಿರೋಧ ಮಾಡಿದ್ರಿ? ಇದು ನೀವು ಮಾಡಿದ ದ್ರೋಹ ಅಲ್ವಾ ಕಾಂಗ್ರೆಸ್ಸಿಗೆ? ಹೌದು, ನನಗೆ ಕಾಂಗ್ರೆಸ್ ಎಲ್ಲ ಕೊಟ್ಟಿದೆ. ನಾನು ಕಾಂಗ್ರೆಸ್ನ ಬಗ್ಗೆ ನಾನು ಜನರಲ್ ಆಗಿ ಟೀಕೆ ಮಾಡಲಿಲ್ಲ, ಮಾಡೋದು ಇಲ್ಲ, ಯಾವತ್ತೂ ಮಾಡೋದಿಲ್ಲ. ನಾನು ಕಾಂಗ್ರೆಸ್ ಸಿದ್ಧಾಂತವನ್ನು ಹೃದಯದಲ್ಲಿ ಇಟ್ಕೊಂಡು ಬದುಕೋನು. ಆ ನಿರ್ಧಾರವನ್ನು ನನಗೆ ಪ್ರತಿಭಟಿಸಬೇಕಿತ್ತು. ಯಾಕಂದರೆ ಅಂಥ ತುಂಬ ನಿರ್ಧಾರಗಳು ಪಕ್ಷದಿಂದ ಆಗಿದೆ. ಒಂದು ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿಯುವಂಥ ಯುವಕರನ್ನ ಮಾತನಾಡಿಸದೆ, ಅನ್ಡೆಮೊಕ್ರೆಟಿಕ್, ಪ್ರಜಾಪ್ರಭುತ್ವ ವಿರೋಧಿ ಅದು. ನಮ್ಮ ರಾಹುಲ್ ಗಾಂಧಿ ಏನು ಪ್ರತಿಪಾದಿಸ್ತಾರೆ? ಸಬಲೀಕರಣ, ಪ್ರಜಾಪ್ರಭುತ್ವ. ಆದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನ, ಉಡುಪಿಯಲ್ಲಿರುವಂಥ ಒಂದು 5 ನಾಯಕರ ಬಳಿ ಚರ್ಚೆ ಮಾಡಿ ಆದರೂ ಕೊಡಬೇಕಿತ್ತು. ನಾನು ವಿಶೇಷವಾಗಿ ಎಲ್ಲ ನಾಯಕರನ್ನ ಪರ್ಸನಲಿ ಮೀಟ್ ಮಾಡಿ ಹೇಳಿದ್ದೇನೆ, ನೀವು ಇದನ್ನ JDSಗೆ ಕೊಡಬೇಡಿ, ನಮ್ಮ ಮಾರಲ್ ಡೌನ್ ಆಗ್ತದೆ ಹೇಳಿದ್ದೇನೆ. ಖಂಡಿತ. ಆಮೇಲೆ ಕೊನೆಯ ಮಾತು, JDSಗೆ ಕೊಟ್ಟರು ನಾನು ಕೊನೆಗೆ ದೇವೇಗೌಡರದು ಯಾರು ಕ್ಯಾಂಡಿಡೇಟ್ ಆದ್ರೂ ನಾನು ಕೆಲಸ ಮಾಡ್ತಿದ್ದೆ. JDS ಹತ್ರ ಗತಿ ಇಲ್ಲ, ಅವ್ರು ಎತ್ಕೊಂಡು ಹೋದದ್ದು ನಮ್ಮ ಕಡೆಯ ಪ್ರಮೋದನ್ನು. ನನಗೆ ಅಸಹ್ಯ ಆಯ್ತು. ನಾನು ಸ್ಥಾನಮಾನದ ಆಕಾಂಕ್ಷಿ ಆಗಿದ್ದಿದ್ರೆ AICC ಸದಸ್ಯತ್ವ ಯಾಕೆ ಬಿಡ್ತೇನೆ? ನನಗೆ ಒಂದು ಆ ದಿನ ನೋವಾಯ್ತು. ಸ್ವಲ್ಪ ಸಮಯ ನಾನು ಈ ಕಾಂಗ್ರೆಸ್ ದೂರ ಇಡುವ, ಯಾಕಂದ್ರೆ ನನಗೆ ಆತ್ಮವಂಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಪ್ರಮೋದ್ ಇಲೆಕ್ಷನಿಗೆ ಹೈಯೆಸ್ಟ್ ಭಾಷಣ ಮಾಡಿದವನು, ಕೆಲಸ ಮಾಡಿದವನು, ಇದೇ ರೀತಿ ಟಿವಿಯಲ್ಲಿ ಮಾತಾಡಿದವನು, ಸೊರಕೆ ಪರ ಎಲ್ಲರ ಪರ ಕೆಲಸ ಮಾಡಿದವನು. ಆ ಚುನಾವಣೆಯಲ್ಲಿ ಪ್ರಮೋದಿಗೆ ವೋಟ್ ಕೇಳಲಿಕ್ಕೆ ನನ್ನ ಹೃದಯ ನನಗೆ ಪರ್ಮಿಷನ್ ಕೊಡಲಿಲ್ಲ. ಸೊ ನಾನು ಕಾಂಗ್ರೆಸ್ ಬಿಟ್ಟೆ. ಕಾಂಗ್ರೆಸ್ ಬಿಟ್ಟಾಗ ಕಾಂಗ್ರೆಸ್ಸಿಗೆ ವಂಚನೆ ಆಗುದಿಲ್ಲ. ಕಾಂಗ್ರೆಸ್ನ ಒಳಗಿದ್ದು BJP ಆಗಿ ಮಾತಾಡ್ತಾರಲ್ಲ, ಈಗ ಪ್ರಮೋದೆ ಕಾಂಗ್ರೆಸ್ನಲ್ಲಿ ಇದ್ದಾಗಲೂ ಕೂಡ ಟಿಪ್ಪು ಜಯಂತಿಯನ್ನು ವಿರೋಧಿಸುದು. ನಾನು ನನ್ನ ಒಂದೇ ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ನಲ್ಲಿ ಇದ್ದಾಗ ಕಾಂಗ್ರೆಸ್ಸಿಗೆ ಮುಜುಗರ ಆಗುವಾಗ ಆಗಲಿಲ್ಲ, ಈಗ ಇದ್ದೇನೆ, ಇನ್ನು ಮುಂದೆ ಆಗುದಿಲ್ಲ. ಕಾಂಗ್ರೆಸ್ಸನ್ನು ಬಿಟ್ಟು ನಾನು ಈ ನಿರ್ಧಾರವನ್ನು ಅಪೋಸ್ ಮಾಡಿ ಇಂಡಿಪೆಂಡೆಂಟ್ ನಿಂತೆ. ಒಂದು ಸಿಂಬಾಲಿಕ್ ಪ್ರೊಟೆಸ್ಟ್. ನನ್ನ ಹತ್ರ ಏನು ಕೋಟಿಗಟ್ಟಲೆ ಇಲ್ಲ, ನಾನು ಖರ್ಚು ಮಾಡುವ ನನ್ನ ಹತ್ರ ಏನು ಶಕ್ತಿ ಇರಲಿಲ್ಲ. ಒಂದು ಸಿಂಬಾಲಿಕ್ ಪ್ರೊಟೆಸ್ಟ್, ಸಿಂಬಾಲಿಕ್ ಒಂದು ನಾಮಿನೇಷನ್. ನಿಮ್ಮದು ಸಿಂಬಾಲಿಕ್ ಆಗಿರ್ಬೋದು, ಅದು ಕಾಂಗ್ರೆಸ್ಸಿಗೆ ದ್ರೋಹ ಮಾಡಿದ್ದು. ಯಾಕೆ ಹೇಳಿದ್ರೆ ಅವರು ಇಲ್ಲದಿದ್ರೆ ಯಾಕೆ ಉಚ್ಚಾಟನೆ ಮಾಡ್ತಿದ್ರು 6 ವರ್ಷಗಳ ಕಾಲ? 6 ವರ್ಷಗಳ ಕಾಲ ಉಚ್ಚಾಟನೆ ನನಗೆ ಯಾವುದು ಬರಲೇ ಇಲ್ಲ, ಯಾವುದೋ ಮೀಡಿಯಾದಲ್ಲಿ ಬಂದದ್ದು. ಈಗ ನನ್ನನ್ನು ವಾಪಸ್ ತಗೊಳ್ಳಿ. ಅದೇ 6 ವರ್ಷ ಇಲ್ಲೇ ಅಲ್ಲ, ಅದು ತಗೊಳ್ತಾರೆ ಪ್ರತಿ ಬಾರಿ, ಹಾಗೆ ಬೇಕಾದಾಗ ತಗೊಳ್ತಾರೆ. ಆ ಸಂದರ್ಭದಲ್ಲಿ ಏನಾಗ್ತದೆ, ಒತ್ತಡ ಇರ್ತದೆ, ಇಂಟರ್ನಲ್ ಪಾಲಿಟಿಕ್ಸ್. ಸಿಕ್ಕಿದೆ ಚಾನ್ಸ್, ಅಮೃತ್ ಕ್ಷಣೆಯನ್ನು ತೆಗೆದು ಬಿಸಾಡುವಂತ ಒಂದು ಇರ್ತದೆ. ಪರಿಸ್ಥಿತಿ ನೋಡಿ ಈಗ ಎಲ್ಲಿ ಹೋದ್ರು ಪ್ರಮೋದ್ ಇವರು. JDSಗೆ ಹೋದಾಗ ಅವರನ್ನು ಟೀಕೆ ಮಾಡ್ಲಿಲ್ಲ ಯಾರು, ಕಾಂಗ್ರೆಸ್ನವರು ಪಾಪ. ನಾನು ಒಂದೇ ಹೇಳಿದ್ದೆ, ನಾನು ಯಾರಿಗೂ ಫೋನ್ ಮಾಡಿ ಕರೆಯುವುದಿಲ್ಲ. ಯಾಕಂದ್ರೆ ಒಂದು ದೊಡ್ಡ ವರ್ಗ ನನ್ನನ್ನು ನಾಯಕ ಅಂತ ನೋಡ್ತಿತ್ತು, ಪ್ರಮೋದನ್ನು ನಾಯಕ ಅಂತ ನೋಡ್ತಿತ್ತು. ಅವರಿಗೆ ಗಿಲ್ಟ್ ಆಗ್ಬಾರ್ದು, ಅಬ್ಲಿಗೇಷನ್ ಆಗ್ಬಾರ್ದು. ನಾನು ಯಾರನ್ನು ಕರೀಲಿಲ್ಲ. ನನ್ನೊಟ್ಟಿಗೆ ಒಂದಿಷ್ಟು ಜನ ಬಂದಿದ್ರು. ಬಟ್ ಪ್ರಮೋದ್ ಒಟ್ಟಿಗೆ ನಿಂತವರು ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಕೆಲವರು ನನಗೆ ಹೇಳ್ತಾ ಇದ್ದಾರೆ, ಆವತ್ತು ನಿಮಗೆ ಸಪೋರ್ಟ್ ಮಾಡ್ಬೋದು. ಈಗ ನಿಮ್ಮನ್ನು ನಾಯಕ ಅಂತ ಒಪ್ಪಿಕೊಂಡ ಒಂದು ವರ್ಗ ಇತ್ತು. ನೀವು ಕೂಡ ಹೇಳಿದ್ರಿ, ಕ್ಷೇತ್ರದ ಜನತೆ ಆವಾಗ ಎಲೆಕ್ಷನ್ ನಿಲ್ಲುವಾಗ ಕ್ಷೇತ್ರದ ಜನತೆ ಬುದ್ಧಿವಂತರಿದ್ದಾರೆ, ಅಂದರೆ ನಿಮಗೆ ಓಟ್ ಹಾಕ್ತಾರೆ ಅಂತ ಹೇಳಿದರು. ಬಟ್ ನಿಮಗೆ ಓಟು ಬಿದ್ದದ್ದು ಬಹಳ ಕಡಿಮೆ ಆಯಿತು ಆ ಲೆಕ್ಕದಲ್ಲಿ. ಯಾಕೆ ಹೇಳಿದರೆ ಕಾಂಗ್ರೆಸ್ನ ಓಟುಗಳು ಒಂದು JDSಗೆ ಹಾಕೋದಿದ್ರೆ, ಇಲ್ಲ ಅಂತ ಹೇಳಿದರೆ ನಿಮ್ಮ KRS ಪಕ್ಷ ಇತ್ತು ಅದಕ್ಕೆ ಹಾಕ್ಬೋದಿತ್ತು. ಆದರೆ ಬಂದದ್ದು 7,000 ಚಿಲ್ಲರೆ ಓಟು. ಹೌದು, ಅಲ್ಲಿ ಒಂದು ಏನಾಯ್ತು ಹೇಳಿ, ಏನು ಜನ ಬುದ್ಧಿವಂತರಿದ್ದಾರೆ ಅಂತ ಹೇಳಿದ್ರು ಇದಕ್ಕೋ ಅಥವಾ? ಖಂಡಿತ. ಯಾಕೆ ಅಂತ ಹೇಳ್ತೇನೆ, ಒಳ್ಳೆ ಕ್ವಶನ್ ನಿಮ್ದು. ಇದು ತಿರುಗು ಬಾಣ ಅಲ್ಲ, ಇದೆಲ್ಲ ನೇರ ಬಾಣ. ಓಕೆ, ಏನ್ ಗೊತ್ತಾ, ಜನ ಒಂದು ಈಗ ಏನಾಗಿದೆ, ಆ ಇಲೆಕ್ಷನ್ ಪ್ರೋ ಮೋದಿ ಆಂಟಿ ಮೋದಿ. ಒಂದು ದೊಡ್ಡ ವರ್ಗದ ಜನ ನನಗೆ ಹೇಳಿದ್ರು, ನಿನ್ನ ವೈಯಕ್ತಿಕವಾಗಿ ನನಗೆ ಬಹಳ ಮೆಚ್ಚುಗೆ ಇದೆ,
ನಿಮ್ಮ ಒಂದು ನಿಲುವು ಭಾಳ ತಾತ್ವಿಕವಾದದ್ದು, ನೈತಿಕವಾದದ್ದು, ಮಾರಲಿ ನೀವು ಮಾಡ್ತಾ ಇದ್ದದ್ದು ರೈಟ್. ಬಟ್ ನನಗೆ ಮೋದಿ ಬರ್ಬೇಕು ಹೇಳಿ ಆಸೆ ಉಂಟು. ನಿಮ್ಗೆ ಓಟ್ ಹಾಕೋದಿಲ್ಲ ಒಂದು ವರ್ಗ. ಇನ್ನೊಂದು ವರ್ಗ ಹೇಳಿದ್ದಾರೆ, ನನ್ನ ಹತ್ರ ಮೆಸೇಜ್ ಉಂಟು ಬೇಕಾದ್ರೆ, ಮೋದಿ ಬರಬಾರ್ದು, ನಿನ್ನಿಂದ ಶೋಭಾ ವಿನ್ ಆಗ್ಬಾರ್ದು, ನೀನು ಇರು, ನಿನ್ನೊಟ್ಟಿಗೆ ನಾವು ಯಾವಾಗ್ಲೂ ಇದ್ದೇವೆ, ಬಟ್ ಈ ಓಟ್ ಮಾತ್ರ ಪ್ರಮೋದ್ ಬುದ್ಧಿ ನಮ್ಗೆ ಗೊತ್ತುಂಟು, ಬಟ್ ಅವ್ರಿಗೆ ಹಾಕ್ತೇವೆ ಅಂತ ಹೇಳಿದ ವರ್ಗ ಇತ್ತು. ಸೊ ಈ ತರ ಡಿವೈಡ್ ಆಗುವಾಗ ಪಕ್ಷೇತರಿಗೆ ಅವಕಾಶ ಇರುವುದಿಲ್ಲ. ಮತ್ತೆ ನಾನೇನು ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಲಿಲ್ಲ. ಸೋಷಿಯಲ್ ಮೀಡಿಯಾ ಮತ್ತೆ ಟಿವಿ ಮತ್ತೆ ಪ್ರೆಸ್ ಮೀಟ್ ಮಾತ್ರ, ಮನೆ ಮನೆಗೆ ಹೋಗ್ಲಿಲ್ಲ, ಯಾರ ಮನೆಗೂ ಹೋಗ್ಲಿಲ್ಲ ಒಟ್ಟಿಗೆ. ಅಂದ್ರೆ ಇನ್ನೊಂದ್ಸರಿ ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ನಿಮ್ಗೆಲ್ಲ ಹಿಂದಿನ ಇದು ಭರವಸೆ ಕೊಟ್ಟವರೆಲ್ಲ ಓಟ್ ಹಾಕ್ತಾರೆ ಅಂತ ನಿಮಗೆ? ಇನ್ನು ನಾನು ನಿಲ್ಲುದಿಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಇಂಡಿಪೆಂಡೆಂಟ್ ಅಲ್ಲ, ಕಾಂಗ್ರೆಸ್ನಲ್ಲಿ ಸಿಕ್ಕಿದ್ರೆ ಪಕ್ಷ ಇರ್ತದಲ್ಲ, ಪಕ್ಷದ ಕಾರ್ಯಕರ್ತರು ಇರ್ತಾರಲ್ಲ. ಜೀವನದಲ್ಲಿ ಒಂದು ಪ್ರಯೋಗಶೀಲತೆ ಇರಬೇಕು, ಎಲ್ಲವೂ ಮಾಡಬೇಕು. ಆದರೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಷ್ಟು ಚೆನ್ನಾಗಿಲ್ಲ. ಈಗಿನ ಕಾಲದಲ್ಲಿ ಒಂದು ಎಲೆಕ್ಷನ್ ನಿಲ್ಲಬೇಕಾದ್ರೆ ಒಬ್ಬೊಬ್ಬರು ಲಕ್ಷಗಳಲ್ಲ, ಕೋಟಿಗಳಲ್ಲಿ ಖರ್ಚು ಮಾಡ್ತಾರೆ. ನೀವು ಈಗಿನ ಒಂದು ರಾಜಕೀಯದ ಟ್ರೆಂಡ್ ಅಥವಾ ರಾಜಕೀಯದ ಲೋಕದಲ್ಲಿ ನೀವು ಇನ್ನೂ ಅಪ್ಡೇಟ್ ಆಗಲಿಲ್ಲ ಅಂತ ಕಾಣಿಸೋದಿಲ್ವ? ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಇಲ್ಲ ಅಂತ ಯಾವತ್ತೂ ಇರಲಿಲ್ಲ ನನಗೆ. ಆಗ ಬಂದದ್ದು ಬ್ಯಾಂಕ್ನವ್ರು ಆ ಸ್ಟೆಪ್ ತಗೊಳ್ತಾರೆ ಹೇಳಿ ಗೊತ್ತಿರಲಿಲ್ಲ. ಈಗ 3 ಕೋಟಿ ಕಟ್ಟಲಿಲ್ವ ನಾನು, NPA ಆಗಲಿಕ್ಕೆ ಬಿಡದೆ ಇನ್ನೊಂದು 6 ತಿಂಗಳಲ್ಲಿ 60 ಲಕ್ಷ ಕಟ್ಬೋದಿತ್ತು ನಾನು. ಅವರು ನನಗೆ ಏನು ಹೇಳಿದ್ರು, ಯು ಗೋ ಹೆಡ್, ಯು ಆರ್ ಎನ್ ಎಂಟರ್ಪ್ರಿನರ್ ಅಂತ ಹೇಳಿದ್ರು. ಇವತ್ತಿಗೂ ಕೂಡ ಆರ್ಥಿಕ ಪರಿಸ್ಥಿತಿ ಈ 2 ವರ್ಷದ ಲಾಕ್ಡೌನ್ ಇಂದ ನನಗೆ ಬರ್ಲಿರುವ ಪೇಮೆಂಟ್ ಎಲ್ಲ ಸ್ವಲ್ಪ 100%. ನಾನು ಬೇಡ ಹೇಳಿದ್ರೆ ನನಗೆ ಆರ್ಥಿಕ ಸಮಸ್ಯೆ ಉಂಟು ಎಂಬುವಂಥದ್ದು ಕೂಡ ನನ್ನದ ಹೆಸರು ಪೇಪರಲ್ಲಿ ಬಂದದಕ್ಕೆ ನನಗೆ ಆಗದ ವರ್ಗದವರು ಮಾಡಿದ ಅಪಪ್ರಚಾರ. ನಾನು ಯಾವ ರೀತಿ ಬದುಕ್ತಿದ್ದೆ ಇವತ್ತಿನ ತನಕ ಅದೇ ಬದುಕ್ತಾ ಇದ್ದೀನಿ. ಯಾವುದೇ ಸೌಲಭ್ಯದಿಂದ ನಾನು ಕಡಿಮೆ ಮಾಡಿಕೊಳ್ಳಿಲ್ಲ. ಅದು ದೇವರು ನನಗೆ ಇದ್ದಾರೆ. ಆದರೂ ಈಗ ಉಡುಪಿಯಲ್ಲಿ ನೋಡೋದಾದರೆ, ಉಡುಪಿ ಜಿಲ್ಲೆಯಲ್ಲಿ BJP ಸಾಕಷ್ಟು ಸ್ಟ್ರಾಂಗ್ ಇದೆ, ಬಲಯುತವಾಗಿದೆ. ಒಂದೊಂದು ಕ್ಷೇತ್ರದಲ್ಲಿ 4-5 ಅಭ್ಯರ್ಥಿಗಳ ಹೆಸರು ಚಾಲ್ತಿಯಲ್ಲಿದೆ ಮತ್ತು ಪ್ರಚಾರದಲ್ಲಿದ್ದಾರೆ. ಅವರು ಸಿಕ್ಕಾಪಟ್ಟೆ ಸುರಿತಾ ಕೂಡ ಇದ್ದಾರೆ ಆ ಕ್ಷೇತ್ರಕ್ಕೆ, ಬೆವರು ಮತ್ತು ಎಲ್ಲ. ನಿಮ್ಮ ಕಡೆಯಲ್ಲಿ ನೋಡಿದರೆ ಕಾಪುವಿನಲ್ಲಿ ಸ್ವರಕ್ಕೆ, ಉಡುಪಿಯಲ್ಲಿ ಯಾರು, ಕಾರ್ಕಳದಲ್ಲಿ ಯಾರು, ಹೆಸರೇ ಬರ್ತಾ ಇಲ್ಲ, ಕುಂದಾಪುರದಲ್ಲಿ ಯಾರು, ಅಂದರೆ ಅಂಥ ಪ್ರಬಲ ಹೆಸರುಗಳು ಒಂದೊಂದು ಹೆಸರೇ ಸಿಗುವುದು ಕಷ್ಟದಲ್ಲಿ. ಯಾಕೆ ಹೀಗಾಯಿತು ಅಂತ? ಇಲ್ಲ, ಈಗ ಉಡುಪಿಯಲ್ಲಿ ಅನ್ಡಿಸ್ಪ್ಯೂಟೆಡ್ ಆಗಿ ಪ್ರಮೋದ್ ಇದ್ರು 2018 ತನಕ. ಬಹಳ ಆಶ್ಚರ್ಯಕರವಾಗಿ ಉಡುಪಿಯಲ್ಲಿ 2013-18ರಲ್ಲಿ ಒಂದೇ ಹೆಸರು ಹೋದದ್ದು. 13ರಲ್ಲಿ ತುಂಬಾ ಹೆಸರು ಹೋಗಿತ್ತು, ಅದೆಲ್ಲ ಹೆಸರಿಂದ ಬದಿಗೆ ಸರಿಸಿ ಸೊರಕೆ ಅವರನ್ನು ಹಾಕಿದ್ರು. 18ರಲ್ಲಿ ಒಂದೇ ಹೆಸರು ಹೋಗಿದ್ದು, ಗೋಪಾಲ್ ಪೂಜಾರಿ ಒಂದೇ ಹೆಸರು ಹೋಗುದಲ್ಲಿ ಸಾಮಾನ್ಯವಾಗಿ. ಈಗ ಗೋಪಾಲ್ ಭಂಡಾರಿ ತೀರಿ ಹೋದ ಕಾರಣ ಅಲ್ಲಿ ಪೈಪೋಟಿ ಇರ್ತದೆ. ಪ್ರಮೋದ್ ಮಧ್ವರಾಜ್ BJP ಹೋದ ಕಾರಣ ಇಲ್ಲಿ ಪೈಪೋಟಿ ಇರ್ತದೆ. ಕುಂದಾಪುರದಲ್ಲಿ ರಾಕೇಶ್ ಮಲ್ಲಿ ಅವರು ಸ್ಪರ್ಧೆ ಮಾಡಿದ ನಂತರ ಅಲ್ಲಿಂದ ಅವರು ದೂರ ಹೋಗಿದ್ದಾರೆ, ಅಲ್ಲಿ ಪೈಪೋಟಿ ಇರ್ತದೆ. ಹಾಗೆ 3 ಕ್ಷೇತ್ರದಲ್ಲಿ ಒಬ್ಬ ಅಲ್ಲಿರುವ ಸಿಟ್ಟಿಂಗ್ MLA ex-MLA ಇರದೇ ಇರುವ ಕಾರಣಕ್ಕೆ ನಿಮ್ಗೆ ಮೇಲ್ನೋಟಕ್ಕೆ ಉಡುಪಿಯಲ್ಲಿ ಯಾರು ಇಲ್ಲ ಎಂಬ ಭಾವನೆ ಬರ್ತದೆ. ಈಗ ನಿಮ್ಮ ಕಾಂಗ್ರೆಸ್ ನಾಯಕರದ್ದು ಕೆಲವೊಂದು ದೂರುಗಳೇನು ಹೇಳಿದರೆ, ಅವರು ಕಾರ್ಯಕರ್ತರ ಇದಕ್ಕೆ ಬರುವುದಿಲ್ಲ, ಸ್ವಲ್ಪ ರಾಜಗಾಂಭೀರ್ಯ ಇದ್ದವ್ರ ಕಡೆ. ಈಗ ನೀವು ಮೊನ್ನೆ ಇವರು ಪರಮೇಶ್ವರ್ ಬಂದರು ಅಥವಾ ಇನ್ನು ದೊಡ್ಡ ದೊಡ್ಡ ನಾಯಕರು ಬಂದವರು ಸೀದಾ ಪ್ರಮೋದ್ ಮಧ್ವರಾಜ್ ಮನೆಗೆ ಊಟಕ್ಕೆ ಹೋದರು. ನಿಮ್ಮ ಮನೆಗೆ ಅಥವಾ ಕಾರ್ಯಕರ್ತರ ಬಳಿ ಬರಲಿಲ್ಲ ಅಂತ ಒಂದು ಆರೋಪ ಇದೆ. ಅದೇ ನಾನು ಹೇಳುದು, ನಮ್ಮಲ್ಲಿ ಹೇಗಂದ್ರೆ ಈಗ BJPಯಲ್ಲೂ ಮತ್ತೆ ಎಲ್ಲ ಪಕ್ಷದಲ್ಲಿ ಇರ್ಬೋದು, ಈ MLA ಕ್ಯಾಂಡಿಡೇಟ್ ಏನಿರ್ತಾರೆ ಈ ಲೀಡರ್ಸ್ಗೆ ಪ್ರೋಗ್ರಾಮ್ ಕೊಡುದು ಅವರು ಸಾಮಾನ್ಯವಾಗಿ. ಪ್ರಮೋದ್ ಏನ್ ಮಾಡ್ತಿದ್ರು, ಅವರದೊಂದು ಅರಮನೆ ಉಂಟು, ಎಲ್ರಿಗೂ ಅಲ್ಲೇ ಕರಿತಿದ್ರು. ನಿಜವಾಗಿ ಅದು ತಪ್ಪು. ಪ್ರಮೋದ್ ಕೂಡ ಒಂದೊಂದ್ಸಲ ಒಂದೊಂದು ಲೀಡರ್ ಅನ್ನು ಸಾಮಾನ್ಯ ಕಾರ್ಯಕರ್ತರ ಮನೆಗೆ ಕಳಿಸ್ಬೇಕಿತ್ತು. ಬಟ್ ಲೀಡರ್ಸ್ಗಳು ಅಬ್ಲೈಜ್ ಮಾಡ್ತಾರೆ, ಅಂದ್ರೆ ಅವ್ರು ಕರೆದಾಗ ಅಲ್ಲಿ ಹೋಗ್ತಾರೆ. ಮತ್ತೆ ಇತ್ತೀಚೆಗೆ ಪ್ರಮೋದ್ ಸ್ವಲ್ಪ ಅಸಮಾಧಾನದಲ್ಲಿ ಇದ್ದಾರಲ್ಲ, ಹಾಗಾಗಿ ಅವ್ರ ಮನೆಗೆ ಜಾಸ್ತಿ ಹೋಗ್ತಿದ್ರು. ನಮ್ಮ ಮನೆಗೆ ಯಾಕೆ ಬರ್ತಾರೆ, ನಾನು ವಾಪಸ್ ಬಂದಿದ್ದೇನಲ್ಲ. ನಾನು ಹೊರಗಿದ್ದಾಗ ನನಗೆ ಲೀಡರ್ಸ್ ಎಲ್ಲ ಫೋನ್ ಮಾಡಿದ್ದಾರೆ. ಈಗಿನ ಬಿಸಿ ರಕ್ತದ ಯುವಕರಿಗೆ ನಿಮ್ಮ ಈ ಸರಳ ಚಪ್ಪೆ ಮಾತುಗಳು ಅವ್ರಿಗೆ ಏನು ಬೇಕಂದರೆ ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ ಜೈ, ಆ ಥರ ಒಂದು ಜೋರಾದ ಒಂದು ಹುಮ್ಮಸ್ಸಿನ ನಾಯಕರು ಬೇಕು. ನೀವು ಚಪ್ಪೆ ಆಗಲಿಲ್ವ ಅಂತ ನೀವು ಅದನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಡ್ತಾರಾ ಅಥವಾ ಹೇಗೆ? ನಿಮ್ಮ ಬ್ರ್ಯಾಂಡನ್ನೇ ಅಟ್ರಾಕ್ಷನ್ ಮಾಡಲಿಕ್ಕೆ ಏನು ಮಾಡ್ತೀರಿ ಅಂತ?
ಅದು ಕಾಲ ಉತ್ತರ ಕೊಡ್ಲಿ. ಒಂದು ವರ್ಗದ ಜನರನ್ನ ಅದೇ ಗ್ರೇಟ್ ಎಂಬ ರೀತಿಯಲ್ಲಿ ಸೃಷ್ಟಿ ಮಾಡಲಾಗಿದೆ. ಉನ್ಮಾದ ಮಾಡೋದು, ಗಲಾಟೆ ಮಾಡೋದು, ಬೊಬ್ಬೆ ಹಾಕೋದು, ಉದ್ವೇಗದಲ್ಲಿ ಮಾತಾಡೋದು, ಆಕ್ರೋಶದಲ್ಲಿ ಮಾತಾಡೋದು, ಹಲವಾರು ಬೈಗುಳಗಳನ್ನು ಬಳಸುವುದು ನಾನು ಮಾಡುವುದೂ ಇಲ್ಲ. ನನ್ನನ್ನು ಒಪ್ಪಿಕೊಳ್ಳುವ ಒಂದು ದೊಡ್ಡ ಯುವ ಪಡೆ ಇದೆ. ನನ್ನ ಶಾಂತ ಸ್ವಭಾವ, ಎಲ್ಲರನ್ನು ಪ್ರೀತಿಸುವುದು, ಸಮತೋಲಿತವಾಗಿ ಮಾತಾಡೋದು, ಕೂಲ್ ಮೈಂಡ್ ಆಗಿರುವುದು, ಎಲ್ಲರನ್ನ ಗೌರವದಿಂದ ಮಾತಾಡಿಸೋದು, ವಿರೋಧಿಗಳನ್ನು ಕೂಡ. ನಾನು ಮೋದಿ ಅವರನ್ನ, ರಘುಪತಿ ಭಟ್ರನ್ನ ಎಷ್ಟೇ ಕ್ರಿಟಿಸೈಸ್ ಮಾಡಿದ್ರು ಕೂಡ ವೈಯಕ್ತಿಕ ಮಾತಾಡುದಿಲ್ಲ, ಬೈಗುಳ ಬಳಸೋದಿಲ್ಲ, ಬಿಲೋ ದ ಬೆಲ್ಟ್ ಮಾತಾಡುದಿಲ್ಲ, ಅವಾಚ್ಯ ಇಲ್ಲ, ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಇಲ್ಲ. ರಘುಪತಿ ಭಟ್ರು ನನಗೆ ಎಲ್ಲಿ ಸಿಕ್ಕಿದ್ರು ಗೌರವದಿಂದ ಮಾತಾಡಿಸ್ತಾರೆ. ಹೆದರಿಕೆ ಅಲ್ಲ, ಗೌರವ ಬರ್ತದಲ್ಲ. ನಾವು ಚೀಪ್ ಆಗಿ ಬೈದ್ರೆ ಅವ್ರಿಗೆ ಬೇಜಾರಾಗ್ತದೆ. ರಘುಪತಿ ಅವರ ಬಗ್ಗೆ ಟೀಕೆ ನಾನು ಮಾಡಿದ್ದೇನೆ, ಬೇರೆ ಕಾಂಗ್ರೆಸ್ ಅವ್ರಿಗಿಂತ ಜಾಸ್ತಿ ಮಾಡಿದ್ದೇನೆ, ಬಟ್ ಅವರು ನನಗೆ ಗೌರವದಿಂದ ಮಾತಾಡಿಸ್ತಾರೆ. ಸೊ ನೀವು ಎಣಿಸಿದ ಹಾಗೆ ಆ ವರ್ಗದ ಜನ ನನ್ನನ್ನು ಇಷ್ಟಪಡದೇ ಇರ್ಬೋದು, ಬಟ್ ಕಾಂಗ್ರೆಸ್ನಲ್ಲಿ ಆ ವರ್ಗದ ಕಮ್ಮಿ. ಅದೆಲ್ಲ ಜೈ ಶ್ರೀರಾಮ ಆಚೆ, ನಮ್ಗೆ ಅಂತವ್ರು ಬೇಡವೂ ಬೇಡ. ಈಗ ಡಿಮಾಂಡ್ ಇರೋದು ನಾವು ಗುಲಾಬಿ ಇಟ್ಕೊಂಡು ನೋಡಿ. ನಮ್ದು ನಾಡ್ದು ಸಮಾವೇಶ ಉಂಟು, ನಮ್ದು ಪ್ರೀತಿಯ ಸಂದೇಶ. ನಮ್ಮ ಸಮಾವೇಶಗಳು ನೀವೇ ಹೇಳಿದ್ರಿ, ಚಳವಳಿಗಾರರು ಹೇಳಿ. ನಾವೆಲ್ಲ ಎಷ್ಟು ಪ್ರೊಟೆಸ್ಟ್, ನಾನು ಅಧ್ಯಕ್ಷ, ನಾವೆಲ್ಲ ತುಂಬಾ ಮಾಡಿದ್ದೇವೆ. ಬರ್ತಾರೆ ಯುವಕರು, ಬರ್ತಾರೆ. ಆ ವರ್ಗ ಬೇರೆ ಇದೆ. ಆದರೂ ನೀವು ಮೇಲ್ವರ್ಗದ ಸಮುದಾಯದವರು ಹೇಳ್ತಾರಲ್ಲ, ಮೇಲ್ವರ್ಗದವರು ಅಂತ, ನಿಮಗೆ ಈ ಜನಸಾಮಾನ್ಯರು, ದಲಿತ, ಶೋಷಿತ ವರ್ಗದವರಿಗೆ ನೀವು ಒಬ್ಬ ಕಾಂಗ್ರೆಸ್ ಹೆಚ್ಚಾಗಿ ರೆಪ್ರೆಸೆಂಟ್ ಮಾಡೋದು, ನೀವು ರೆಪ್ರೆಸೆಂಟ್ ಮಾಡಲಿಕ್ಕೆ ಆಗುತ್ತಾ? ಅಥವಾ ನೀವು ಅಂಥವರನ್ನೇ ನೀವು ಬೆಳೆಸ್ಬೋದಲ್ಲ? ಈಗ ನನ್ನನ್ನು ನಾನು ಮೇಲ್ವರ್ಗದವ ಅಂತ ತಿಳ್ಕೊಳ್ಳಿಲ್ಲ. ಹುಟ್ಟು ಆಕಸ್ಮಿಕ. ನಾನು ಎಲ್ಲಾ ವರ್ಗದ ಜನರ ಜೊತೆ ಬೆರೆತುಕೊಂಡು ಬಂದವನು. ಆಗಲೇ ಹೇಳಿದಾಗೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ನನ್ನ ಹಾಗೆ ಇದ್ರು. ನಾನು ಯಾವ ರೀತಿಯಲ್ಲಿ ಇರ್ತೀನಿ ಅದೇ ರೀತಿಯವರು ಜಾಸ್ತಿ ಇದ್ರು. ಅದರಲ್ಲಿ ಎಲ್ಲ ಜನಾಂಗ, ಎಲ್ಲ ಸಮುದಾಯದವರು ಇದ್ರು. ಸೊ ನಾನೇನು ಬಾರ್ನ್ ರಿಚ್ ಆ ಥರ ಯಾರ ಜೊತೆ ಬೆರೆಯದ ವ್ಯಕ್ತಿ ಅಲ್ಲ. ನಾವು ರಸ್ತೆಯಲ್ಲಿ ಎಲ್ಲೆಲ್ಲಿ ಆಟ ಆಡಿ, ನಾನು ಹೇಳಿದಲ್ಲ, ಕರಿಯದ ಮದುವೆಗೆ ಹೋಗಿ ಶರ್ಬತ್ ಕುಡಿತಿದ್ವಿ ಆಸೆಯಿಂದ. ಎಲ್ಲ ಪಾನಕ ಸಿಗ್ತದೆ, ರಾಮನವಮಿ, ಎಲ್ಲ ಕಡೆ ಅಂತ ರೀತಿಯಲ್ಲಿ ಎಲ್ಲರ ಹಾಗೆ ಬೆಳೆದ. ತೋಡಿನಲ್ಲಿ ಮೀನು ಹಿಡಿತಿದ್ವಿ, ಮಾವಿನ ಹಣ್ಣಿಗೆ ಕಲ್ಲು ಬಿಸಾಡ್ತಿದ್ವಿ. ನಮ್ಮ ಹತ್ರ ಮನೆಯಲ್ಲಿ ಸ್ಕೂಟರ್, ಕಾರ್, ಬೈಕ್ ಏನೂ ಇರಲಿಲ್ಲ. ದೇವರ ದಯಿಂದ ಇವತ್ತು ನಾನು ಕಾರ್ ಡ್ರೈವರ್ ಇಟ್ಕೊಂಡು ತಿರುಗ್ತೇವೆ, ಅದು ನನ್ನ ಸಾಧನೆ. ನಮ್ಮ ಮನೆಯಲ್ಲಿ ಅಂಥದ್ದೇನು ನಮ್ಮ ಹಿರಿಯರ ವಾತಾವರಣ ಇರಲಿಲ್ಲ. ಈಗ ಚುನಾವಣೆ ವೆಚ್ಚ ಭರಿಸಲಿಕ್ಕೆ ದೇಣಿಗೆ ಸಂಗ್ರಹ ಅಂತೆಲ್ಲ ಮಾಡಿದ್ರಿ ನಿಮ್ಮ ಆವಾಗ ಎಲೆಕ್ಷನಲ್ಲಿ. ಎಷ್ಟು ಹಣ ಸಂಗ್ರಹ ಆಯಿತು? ಅದನ್ನೇನಾದರೂ ಜನರಿಗೆ ತೋರಿಸಿದ್ರೆ ಅದನ್ನು? ನಾನು ಆ್ಯಕ್ಚುಲಿ ಅದು ಇದೆ ನನ್ನ ಹತ್ರ. ಅದೇನಾಯ್ತಂದ್ರೆ, ನಾನು ಒಂದು 8 ರಿಂದ 10 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದೇನೆ. ನಾನು ಫಸ್ಟ್ ಕೆಲವರಿಗೆ ಫೋನ್ ಮಾಡಿ ಕಲೆಕ್ಟ್ ಮಾಡಿದೆ. ಒಂದು 2-3 ಜನ ನನ್ಗೆ ಕೊಡ್ಲಿಲ್ಲ. ಆಮೇಲೆ ಅನ್ಸಿತ್ತು ವೈಯಕ್ತಿಕ ಕಾಲ್ಸ್ ಬೇಡ, ಪಬ್ಲಿಕ್ ಅಪೀಲ್, ಫೇಸ್ಬುಕ್, ಪೇಪರ್, ವಾಟ್ಸಪ್, ಪಬ್ಲಿಕ್ ಅಪೀಲ್ ಮಾಡಬೇಕು. ಪಬ್ಲಿಕ್ ಅಪೀಲ್ ಮಾಡಿದಾಗ ಅಬ್ಲಿಗೇಷನ್ ಇರುವುದಿಲ್ಲ. ಈಗ ಒಬ್ಬ ಉದ್ಯಮಿಗೆ ನಾನು ಬಹಳ ದೊಡ್ಡ ಸಹಾಯ ಮಾಡಿರ್ತೇನೆ, ಅವನಿಗೆ ಫೋನ್ ಮಾಡಿದ್ರೆ ಅಯ್ಯೋ ಒಂದು ರೀತಿ ಅಬ್ಲಿಗೇಷನ್, ಪ್ರೀತಿಯಿಂದ ಕೊಡ್ಬೇಕು. ಪಬ್ಲಿಕ್ ಅಪೀಲ್ ಮಾಡಿದೆ, ಒಂದು 8 ರಿಂದ 10 ಲಕ್ಷ ಬಂದಿದೆ. ಅದಕ್ಕೆ ಅಕೌಂಟ್ ಇದೆ, ನಾವು DC ಆಫೀಸಲ್ಲಿ ಕೊಟ್ಟಿರ್ತೇವೆ ಲೆಕ್ಕ. ನಾನು ಅದನ್ನು ಪಬ್ಲಿಕ್ ಮಾಡ್ಬೇಕು ಹೇಳಿದ್ದೆ. ನನಗೆ ವೆರಿ ನೆಕ್ಸ್ಟ್ ಡೇ ನನ್ನ ಕಾಲಿಗೊಂದು ಇನ್ಫೆಕ್ಷನ್ ಆಯ್ತು, ನಾನು ಹಾಸ್ಪಿಟಲೈಸ್ ಆದೆ. ಆಮೇಲೆ ಒಂದು 4-5 ತಿಂಗಳು ನಾನು ಬ್ಯಾಂಡೇಜ್ ಎಲ್ಲ ಹಾಕಿ ಉಂಟಲ್ಲ, ಅದು ತುಂಬಾ ಡಿಲೇ ಮಾಡಿರೋದಕ್ಕೆ ಬೆಲೆ ಇರುತ್ತೆ. ಹಾಗಾಗಿ ನಾನು ಅದನ್ನ ಮತ್ತೆ ಪಬ್ಲಿಕ್ ಮಾಡ್ಲಿಲ್ಲ. ಅಂದ್ರೆ ಪಬ್ಲಿಕ್ ಮಾಡ್ಬೇಕು ಅಂತ ಇಚ್ಛೆ ಇತ್ತು. ಕಾರ್ಪೊರೇಷನ್ ಬ್ಯಾಂಕ್ ಅಕೌಂಟ್ ಇದೆ, ಸ್ಟೇಟ್ಮೆಂಟ್ ಈಗ ತೆಗೆದ್ರೆ ಹಾಕ್ಬೋದು, ಯಾಕಂದ್ರೆ ನಾವೆಲ್ಲ ಅದಕ್ಕೆ ಹಾಕಿಯೇ ಖರ್ಚು ಮಾಡಿದ್ದೇವೆ. ನಿಮ್ಮ ಕಾಂಗ್ರೆಸ್ ಪಕ್ಷ ದೇಶದ ಎಲ್ಲ ಕಡೆ ಸಿಕ್ಕಾಪಟ್ಟೆ ಡೌನ್ಫಾಲ್ ಅಲ್ಲಿದೆ. ರಾಜ್ಯಗಳು ಹೋಗ್ತಾ ಇದೆ, ಎಲ್ಲ ಕಡೆ ಡೌನ್ ಇದೆ. ನೀವು ಅದರ ಜೊತೆ ಇಲ್ಲಿ ನಮ್ಮ ಸ್ಟೇಟ್ನಲ್ಲಿ ನೋಡಿದರೆ DKC ಒಂದು ಸ್ಟೇಟ್ಮೆಂಟು, ಸಿದ್ದರಾಮಯ್ಯ ಅವರು ಮತ್ತೊಂದು ಸ್ಟೇಟ್ಮೆಂಟು, ಇನ್ನು ಪ್ರಚಾರ ಸಮಿತಿ ಅಧ್ಯಕ್ಷರದ್ದು ಇನ್ನೊಂದು. ಅದು ಮೊನ್ನೆ ಅಂತೂ ಪ್ರಚಾರ ಸಮಿತಿ ಅಧ್ಯಕ್ಷರು ನಾನು ಕೇಂದ್ರದ ಇದರಲ್ಲಿ ಪಕ್ಷದ ವೇದಿಕೆಯಲ್ಲಿ DKC ವಿರುದ್ಧ ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳಿದರು. ಪ್ರಚಾರ ಸಮಿತಿ ಅಧ್ಯಕ್ಷರು ಈ ರೀತಿ ಬಹಿರಂಗವಾಗಿ ಹೋರಾಟ ಮಾಡಿದರೆ ಪಕ್ಷ ಹೇಗೆ ಬೆಳೀತದೆ? ಖಂಡಿತ ಆ ಒಡಕನ್ನು ಅದುಮಿ ಹಿಡಿಯುವಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸದೆ 4 ಗೋಡೆಯ ಮಧ್ಯೆ ಮಾತಾಡುವಂಥ ಒಂದು ಕೆಲವು ನಾಯಕರಿಗೆ ಇಲ್ಲ. ಅವರು ಅದನ್ನ ಪಬ್ಲಿಕ್ ಮಾಡಿದಾಗ ನಿಮ್ಮಂತ ಮೀಡಿಯಾದವ್ರಿಗೆ ಬಹಳ ಖುಷಿ ಆಗ್ತದೆ. ಅದು ಸಾರಿ ನೀವಂದ್ರೆ ಆಗಲ್ಲ, ಕೆಲವರಿಗೆ ಒಂದು ನ್ಯೂಸ್ ಮಾಡ್ತಾರೆ ಅಂದ್ರೆ ಅಲ್ಲ ಹೇಳ್ತೇನೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಆ ಸ್ವಾತಂತ್ರ್ಯ ಇದೆ, ನೀವು ಪಾಸಿಟಿವ್ ಆಗಿ ತಗೊಳ್ಬೇಕು. ಈ ಯತ್ನಾಳ್ ಮಾತಾಡ್ತಾ ಇಲ್ವಾ? ಒಂದು ಪಾಸಿಟಿವ್ ಆಗಿ ತಗೊಳ್ಬೋದು. ಮತ್ತೊಂದು ಏನು ಹೇಳಿದ್ರೆ, ಯಾರು ಮೇಲ್ಗಡೆಯಿಂದ ಗಟ್ಟಿ ಹಿಡಿಲಿಕ್ಕೆ ಇಲ್ದಿದ್ರೆ
ಆ ಥರ ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಗಲಾಟೆ ಆಗ್ತದೆ. ಹೈಕಮಾಂಡ್ ಗಟ್ಟಿ ಬೇಕಿತ್ತು. ಇದ್ದಾರೆ, ಬಟ್ ಕಾಂಗ್ರೆಸ್ ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡ್ತದೆ. ತೀರಾ ಆದಾಗ ಕಾಂಗ್ರೆಸ್ ಇಂಟರ್ವೆನ್ ಮಾಡ್ತದೆ. ಬಿಜೆಪಿ ಮುಂಚೆ ಇರ್ಲಿಲ್ಲ, ಈಗ ಬಿಜೆಪಿ ಹಾಗೆ ಆಗಿದೆ. ಮುಂಚೆ ಬಿಜೆಪಿ ಹೈಕಮಾಂಡ್ ಹೇಳಿದ್ರೆ ಸ್ಟ್ರಿಕ್ಟ್, ಈಗ ಯತ್ನಾಳ್ ದಿನಕ್ಕೆ ಮಾತಾಡ್ತಾರೆ, ಎವ್ರಿ ಡೇ ಮಾತಾಡ್ತಾರೆ. ಯತ್ನಾಳನ್ನು ರಿಮೂವ್ ಮಾಡಿದ್ರ? ಇಲ್ಲ, ಹಾಗೆ ಅಲ್ವಾ. ಅಂದ್ರೆ ಅವ್ರದ್ದು ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ಇದ್ದು ಅಷ್ಟು ಗಟ್ಟಿ ಇಲ್ಲ ಅಂತ ಅಭಿಪ್ರಾಯ. ಯತ್ನಾಳ್ ನೋಡಿ, ಯಡಿಯೂರಪ್ಪ ಮತ್ತು ಅವರ ಮಗನ ಮೇಲೆ ಕಪ್ಪು ಹಣ ಉಂಟು ಹಾಗೆಲ್ಲ ಹೇಳ್ತಾರೆ. ಬಿಜೆಪಿಗೆ ನೈತಿಕತೆ ಇದ್ರೆ ಯಡಿಯೂರಪ್ಪರ ಮಗನನ್ನು ಡಿಸ್ಮಿಸ್ ಮಾಡ್ಬೇಕು, ಯತ್ನಾಳನ್ನು ಡಿಸ್ಮಿಸ್ ಮಾಡ್ಬೇಕು. ಎರಡೂ ಮಾಡದಿದ್ದಾಗ ಇವ್ರಿಗೆ ವೋಟ್ ಹಾಕಿದ ಜನರು ಏನ್ ಎಣಿಸ್ಬೇಕು? ಕರೆಕ್ಟ್. ಈಗ ಕಾಂಗ್ರೆಸ್ ಬಗ್ಗೆ ನಾವು ಮಾತಾಡೋದಕ್ಕಿಂತಲೂ ಜಾಸ್ತಿ ಕಾಂಗ್ರೆಸ್ ಪವರ್ ನಲ್ಲಿಲ್ಲ. 2.5 ಲಕ್ಷ ಕೋಟಿ ಬರುದು ಬಿಜೆಪಿ ಸರ್ಕಾರದ ಖಜಾನೆಗೆ. ಭ್ರಷ್ಟಾಚಾರ ನಡೆಯುದು ಅಲ್ಲಿ. ಈಗ ಜನ ತೆರಿಗೆ ಕಟ್ತಾರೆ, ಪೆಟ್ರೋಲಿಗೆ 30-40 ರೂಪಾಯಿ ನಾವು ಈಗ ಸ್ಟೇಟ್ ಗವರ್ಮೆಂಟ್ ಕಟ್ತೇವಲ್ಲ, ಅಷ್ಟು ಲಕ್ಷ ಕೋಟಿಯನ್ನ ಖರ್ಚು ಮಾಡುದು ಬಿಜೆಪಿ ಗವರ್ಮೆಂಟ್. ಬಿಜೆಪಿ ಬಗ್ಗೆ ಆರೋಪವನ್ನ ಗಂಭೀರವಾಗಿ ಚರ್ಚೆ ಮಾಡ್ಬೇಕು ಇವತ್ತು. ಅದ ನಾವೀಗ ಆರೋಪ ಅಂತಲ್ಲ, ಮಾಡಿದಂತ ಆರೋಪ ಅಲ್ಲ. ಕರೆಕ್ಟ್, ಅದು ಹೌದು. ಆದ್ರೆ ನಾವ್ ಹೇಳುದು ನೀವು ಬರ್ಬೇಕು ಮುಂದೆ, ಆದ್ರೆ ಹೀಗಾದ್ರೆ ಹೇಗೆ? ಬಿಜೆಪಿ ಅವರು ಮಾಡುವಂತ ಎಲ್ಲ ಅಲ್ಕಾ ಕೆಲಸ ನೋಡಿ ನಮ್ಗೆ ಓಟ್ ಹಾಕ್ತಾರೆ. ಅದೇ ಆಸೆಯಲ್ಲಿ ಅದು ಮಾತ್ರ ಅಲ್ಲ, ಬಟ್ ಆಗ್ತದೆ. ಕರೆಕ್ಟ್. ಈಗ ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ನಾವೆಲ್ಲ ನೋಡಿದ ಹಾಗೆ, ಸಾಮಾಜಿಕ ಜೀವನವನ್ನು ಅಬ್ಸರ್ವ್ ಮಾಡಿದ ಹಾಗೆ, ನಿಮ್ಮ ಗೆಳೆಯರ ಸಾಲಿನಲ್ಲಿ ಹೆಚ್ಚಾಗಿ ಕಾಣುವವರು ಮುನೀರ್ ಕಾಟಿಪಳ್ಳ, ನಿಮ್ಮ ಆತ್ಮೀಯರತೆಯಲ್ಲಿ ಇದ್ದವರು ಒಮ್ಮೆ ಮಹೇಂದ್ರ ಕುಮಾರ್, ನೀವು ವಿನಾಯಕ ಬಾಳಿಗ ಕೊಲೆ ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧವಾಗಿ ಅಂದರೆ ಬಂಧನ ಆಗಬೇಕಂತ ಹೋರಾಟಗಳನ್ನು ಮಾಡ್ತಾಯಿದ್ರಿ. ನಿಮ್ಮೆಲ್ಲ ಹೋರಾಟ ಇದೆಲ್ಲ ನೋಡುವಾಗ ನಮಗೆ ಪಕ್ಕಾ ಕಾಣೋದು ಇವರು ಕಮ್ಯುನಿಸ್ಟ್ ಅಲ್ವಾ ಮಾರೆ ಕಾಂಗ್ರೆಸ್ನಲ್ಲಿ. ಅಂದರೆ ಆ ರೀತಿಯ ಒಂದು ಸಾಮಾನ್ಯ ದೃಷ್ಟಿಕೋನ ಇದೆ. ಯಾಕೆ ಆದರೂ ತಪ್ಪಲ್ಲ, ಆದರೆ ಈ ಕಮ್ಯುನಿಸ್ಟ್ ಈಗ ಕಳೆದು ಹೋಗ್ತಾ ಇದೆ. ನೀವು ಕಾಂಗ್ರೆಸ್ಸನ್ನು ಅದರೊಟ್ಟಿಗೆ ಸೇರಿಕೊಂಡು ನೀವು ಕಳೆದು ಹೋಗ್ತೀರಲ್ವಾ ಕಾಂಗ್ರೆಸ್ ಕೂಡ ಅಂತ. ಇದಕ್ಕೆ ಬಹಳ ಅಧ್ಯಯನ ಮಾಡಿ ಜ್ಞಾನ ಬೇಕು. ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಟೈಮಲ್ಲಿ ಕಾಂಗ್ರೆಸ್ನಲ್ಲಿ ಬಲಪಂಥೀಯರು ಇದ್ರು. ಕಾಂಗ್ರೆಸ್ ಸೆಂಟ್ರಿಸ್ಟ್, ತುಂಬಾ ಜನ ಎಣಿಸಿದ್ದಾರೆ ಕಾಂಗ್ರೆಸ್ ಲೆಫ್ಟ್, ಬಿಜೆಪಿ ರೈಟ್. ಕಾಂಗ್ರೆಸ್ ಸೆಂಟ್ರಿಸ್ಟ್. ಕಾಂಗ್ರೆಸ್ ಸರ್ವಧರ್ಮ, ಕಾಂಗ್ರೆಸ್ ಸೆಂಟ್ರಿಸ್ಟ್. ರಾತ್ರಿ ಹಗಲೊಳಗೆ ಎಲ್ಲವನ್ನು ಬದಲಾಗುವ, ಎಲ್ಲರನ್ನ ಪ್ರೀತಿಯಿಂದ ಇಟ್ಕೊಂಡು ಹೋಗುವಂತ ದೊಡ್ಡ ಸಾಗರ ಕಾಂಗ್ರೆಸ್. ಹೇಳ್ತೀನಿ ನಿಮ್ ಕಾಂಗ್ರೆಸ್ ಈಗ ಏನಾಗಬೇಕು, ಈ ಬಲಪಂಥೀಯರ ಶಕ್ತಿ ಜಾಸ್ತಿ ಆಗಿದೆ ಇಲ್ಲಿ. ಜೈ ಶ್ರೀರಾಮ್ ಶಕ್ತಿ ಜಾಸ್ತಿ ಆಗಿದೆ. ದೇವರಿಗೆ ಬೈಯುದಲ್ಲ, ನಾನು ಆತರ ಅರ್ಥ ಆಗ್ತಾರೆ. ಬಲಪಂಥೀಯರ ಶಕ್ತಿ ಜಾಸ್ತಿ ಆದಾಗ ಸ್ಪಷ್ಟನೆ ಕೊಡ್ಬೇಕಲ್ಲ, ಇಲ್ಲಾಂದ್ರೆ ಇದು ಮಾತ್ರ 2 ಸೆಕೆಂಡ್ ವಿಡಿಯೋ ತೆಗೆದು ನನ್ನನ್ನು ನಾಳೆ ವಿಲನ್ ಮಾಡಿ ಬಿಡ್ತಾರೆ. ಬಹಳ ಬುದ್ಧಿವಂತರು IT ಸೆಲ್ ಬಿಜೆಪಿ. ಇಲ್ಲಿ ಕೇಳಿ, ಕಾಂಗ್ರೆಸ್ ಈಗ ಲೆಫ್ಟ್ ಸೆಂಟ್ರಿಸ್ಟ್, ಲೆಫ್ಟಿನ ಕಡೆ ವಾಲಿದ ಸೆಂಟ್ರಿಸ್ಟ್ ಆಗಿದೆ. ಯಾಕಂದ್ರೆ ನೋಡಿ ವೋಟ್ ನಾವು ಈಗ ಏನಾಗಿದೆ, ವೋಟ್ ಐಡಿಯಾಲಜಿಕಲಿ ಡಿವೈಡ್ ಆಗುವಾಗ, ಸೊ ನಾನು ಸೆಂಟ್ರಿಸ್ಟ್ ಆಕ್ಚುಲಿ. ನಾನು ಮುನೀರ್ ಕಾಟಿಪಳ್ಳ, ವಿನಾಯಕ್ ಬಾಳಿಗ ಹೋದ್ರು ಕೂಡ ನಾನು ಪೇಜಾವರ ಸ್ವಾಮಿ ಜೊತೆಗೂ ಕೆಲಸ ಮಾಡಿದ್ದೇನೆ. ಬಹಳ ಆತ್ಮೀಯ ಇದ್ದೆ ಪೇಜಾವರ ಸ್ವಾಮಿ. ನಾನು ಎಲ್ಲರ ಎಕ್ಸಿಸ್ಟೆನ್ಸ್ ಅನ್ನು ನಾನು ಗೌರವಿಸ್ತೀನಿ. ಇವತ್ತಿಗೂ ಸಣ್ಣ ಸ್ವಾಮಿಗಳು ನನಗೆ ಮಾತಾಡ್ತಾರೆ, ಅದ್ಮಾರ್ ಸ್ವಾಮಿಗಳು ನಾನು ಫೋನ್ ಮಾಡಿದ್ರೆ ಸೀಟ್ ಕೊಡ್ತಾರೆ. GSB ಸ್ವಾಮಿಗಳ ಜೊತೆ ಸಂಪರ್ಕದಲ್ಲಿ ಇದ್ದೇನೆ. ದೇವಸ್ಥಾನಕ್ಕೆ ಡೈಲಿ ಹೋಗ್ತೇನೆ. ಬಿಜೆಪಿ ಅವರನ್ನು ಕರೆಸಿ ನನ್ನ ಜೊತೆ ಭಜನೆ ಕಾಂಪಿಟಿಷನ್ ಮಾಡಿಸಿ ನನಗೆ 1000 ಭಜನೆ ಬರ್ತದೆ. ನಾನು ಎಲ್ಲರ ಇಲ್ಲಪ್ಪ, ನನ್ನ ತಾಯಿಯ ತಂದೆ ಅರ್ಚಕರಾಗಿದ್ದ. ನನ್ನ ತಾಯಿಯ ತಂದೆ ವೆಂಕಟರಮಣ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು. RSS ನವರು ಭಜನೆ ಕಲಿಸ್ಲಿಲ್ಲ. ಅದು ಎಂತದ್ದು ಸದಾ ವತ್ಸಲ, ಅದು ಭಜನೆ ಅಲ್ಲ, ದೇವರ ಸ್ತುತಿ ಅಲ್ಲ. ನಾನು ಭಜನೆ ಕಲ್ತದ್ದು ದೇವಸ್ಥಾನಗಳಲ್ಲಿ. ನನ್ನ ತಾಯಿಯ ತಂದೆ ಅರ್ಚಕರಾಗಿದ್ರು. ನನ್ನ ತಂದೆ ಒಂದು ದೇವಸ್ಥಾನದಲ್ಲಿ ಉಚಿತ ಔಷಧಾಲಯವನ್ನು ನಡೆಸ್ತಿದ್ರು, ಡಾಕ್ಟರ್ ಆಗಿದ್ರು. ನನ್ನ ತಾಯಿಯ ತಂದೆಯ ತಂದೆ ಒಂದು ದೇವಸ್ಥಾನದ ಟ್ರಸ್ಟಿ ಆಗಿದ್ರು. ನಾನು ಬೆಳೆದದ್ದು ಒಂದು ದೇವಸ್ಥಾನದ ವಠಾರದಲ್ಲಿ. ಇದು ನನಗೆ ಮಾತ್ರ ಇದ್ದ ಸುಯೋಗ ಕಾಂಗ್ರೆಸ್ನಲ್ಲಿ, ದೇವಸ್ಥಾನದಲ್ಲಿ ವಠಾರದಲ್ಲಿ ಬೆಳೆದದ್ದು. ಅಮೃತಶೆಣೆಯವರೇ, ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಇನ್ನಷ್ಟು ಕುತೂಹಲಕಾರಿಯಾದಂಥ ವಿಷಯಗಳು ನಿಮ್ಮ ಬಳಿ ಇವೆ. ಈಗೊಂದು ವಿರಾಮದ ಬಳಿಕ ಮತ್ತೆ ತಿರುಗುಬಾಣ ಮುಂದುವರಿಯುತ್ತದೆ. STM Film Studio, the complete movie solution. ಇಲ್ಲಿ film editing, background score, stereo mixing and mastering, preview with surround sound, 7.1 and 5.1 mixing and mastering, TI, TPX authoring, SFX, dubbing,
ಸೌಂಡ್ ರೆಕಾರ್ಡಿಂಗ್ ಮತ್ತು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಆಗಿ ಸಂಪರ್ಕಿಸಿ STM ಫಿಲ್ಮ್ ಸ್ಟುಡಿಯೋ, ದ ಕಂಪ್ಲೀಟ್ ಮೂವಿ ಸೊಲ್ಯೂಷನ್. ವಿರಾಮದ ಬಳಿಕ ಮತ್ತೆ ತಿರುಗುಬಾಣಕ್ಕೆ ಸ್ವಾಗತ. ಅಮೃತ್ ಶೆಣೆಯವರೇ, ನೀವೇನೋ ಕಲ್ಮತ್ ಮಸೀದಿಯಲ್ಲಿ RTC ಪರಬರ ಆಗಿದೆ ಇಂಥ ಅದೆಲ್ಲ ಹೋರಾಟ ಎಲ್ಲ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಅದನ್ನು ಕೊನೆ ಮುಟ್ಟಿಸಿದ್ರೆ ಏನು ರಘುಪತಿ ಭಟ್ರ ವಿರುದ್ಧ ಎಲ್ಲ? ಅದು ಹೋರಾಟ ನಾನು ಮಾಡಿದ ಒಂದು ವಿಚಾರ ನಾನು ಕ್ವಿಕ್ ಆಗಿ ಹೇಳ್ತೇನೆ. ಕಲ್ಮತ್ ಮಸೀದಿ ವಕ್ಫ್ ಬೋರ್ಡಿಗೆ ಹೋಗಿತ್ತು ಕಳೆದ ಸರ್ಕಾರ. ವಕ್ಫ್ ಬೋರ್ಡಿಗೆ ಹೋದಾಗ ಅದರ ಹೆಸರಿನಲ್ಲಿ ಖಾತೆಯು ಜನರೇಟ್ ಆದಾಗ ಅಲ್ಲಿ ಅಧ್ಯಕ್ಷರು 80 ವರ್ಷದ ಮೇಲ್ಪಟ್ಟವರು, ಆರ್ಮಿಯಲ್ಲಿ ಕೆಲಸ ಮಾಡಿದವರು, ಬಹಳ ಹಿರಿಯ ವ್ಯಕ್ತಿ. ಅವರೇನೋ ಅಲ್ಲಿರುವ ಗಿಡ ಗುಂಟೆಗಳನ್ನ ಕ್ಲೀನ್ ಮಾಡುವಾಗ ಸ್ವಲ್ಪ ಗಲಾಟೆ ಆಯ್ತು. ಸ್ವಲ್ಪ ಗಲಾಟೆ ಆಗಿ ನನ್ನ ಗಮನಕ್ಕೆ ಬಂತು. ನಾವು SP ಅವ್ರ ಹತ್ರ ಹೋಗಿ ದೂರು ಕೊಟ್ವಿ. ಅದು ಅಲ್ಲಲ್ಲಿ ಮುಗೀತು. 2 ದಿನದಲ್ಲಿ ಒಂದು ವಾಟ್ಸಪ್ಪಲ್ಲಿ ನೋಟಿಸ್ ಹರಿದಾಡ್ತಾ ಇತ್ತು. ಬಹಳಷ್ಟು ವರ್ಷದಿಂದ ಇದ್ದಂತ ಈ ಜೈನ ಬಸದಿಯ ಏನೋ ಇದಕ್ಕೇನೋ ನಾವು ಮುಕ್ತಿ ಕೊಡ್ತೇವೆ ಹೇಳಿ, ಈಗ ರಾಮ ಮಂದಿರ ಚಳವಳಿಗೆ ಒಂದು ಕಾರ ಸೇವೆ ಇತ್ತಲ್ಲ, ಅದೇ ತರ ಇತ್ತು. ನಾನು ಮತ್ತೆ SP ಅವ್ರ ಹತ್ರ ಹೋದೆ. ಏನೋ ಇವರು ಕರೆ ಕೊಟ್ಟಿದ್ದಾರೆ, ಏನ್ ಮಾಡ್ತಾರೆ ಅಂತ ಹೇಳಲಿಲ್ಲ. ಲಾಕ್ಡೌನ್ ಇರುವ ಸಂದರ್ಭ, ಕೊರೋನಾ ಇರುವ ಸಂದರ್ಭದಲ್ಲಿ ಜನರನ್ನು ಒಟ್ಟು ಮಾಡ್ತಾ ಇದ್ದಾರೆ, ತಾವು ಇದನ್ನು ನೋಡ್ಕೊಳ್ಬೇಕು ಅಂತ ಉಡುಪಿ SPಗೆ ನಾವೊಂದು ಡೆಲಿಗೇಷನ್ ನಾನು ಹೋಗಿ ಹೇಳಿದೆ. ನನಗೆ ಅವರು ತಲೆಯಲ್ಲಿ ಮಸೀದಿ ಹೊಡಿಲಿಕ್ಕೆಲ್ಲ ಇಲ್ಲ, ಆ ಮಟ್ಟಕ್ಕೆ ಹೋಗ್ಲಿಕ್ಕಿಲ್ಲ, ಏನ್ ಮಾಡ್ಯಾರು ಇವರು ಅಂತ ನಂಗೆ ಹಿಂಟಿಲ್ಲ. ಹಾಗಾಗಿ ನಾನು ಹೋಗ್ಲಿಲ್ಲ. ಅವ್ರು ಏನ್ ಮಾಡಿದ್ರಂದ್ರೆ, ಎಷ್ಟೋ ಸಮಯದಿಂದ ಹೋಗುವ ಒಂದು ದಾರಿಯನ್ನು ಬಂದ್ ಮಾಡಿಬಿಟ್ಟು, ಸಣ್ಣ ಕಾಲ್ ದಾರಿ. ಆ ಮಸೀದಿಯ ಇರುವ ಜಾಗದ ಎದುರಿನ ಜಾಗ ಪ್ರೈವೇಟ್ ಜಾಗ. ಆ ಪ್ರೈವೇಟ್ ಜಾಗ ಒಂದು ಪೂಜಾರಿ ಅವ್ರದ್ದು, ಅವರ ಜಾಗದಿಂದ ಹೀಗೆ ಒಳಗೆ ಮಸೀದಿಗೆ ಬರ್ತಿದ್ರು. ಒಳಗಡೆ ಹುಡುಗರು ನಮಾಜ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೊರಗಡೆ ಗೇಟ್ ಹಾಕಿದ್ರು. ಆ ಕಾನೂನು ಬಾಹಿರ ಕೃತ್ಯವನ್ನ ನಾನು ವಿರೋಧಿಸಿದ್ದು. ಈಗ ಜಾಗ ಮಸೀದಿದ್ದೋ, ಜೈನ ಬಸದಿಯೋ, ದೇವರದೋ, KT ಪೂಜಾರದೋ, ಸರ್ಕಾರದ್ದೋ, ರಘುಪತಿ ಭಟ್ರದೋ, ಅದು ಕೋರ್ಟ್ ಡಿಸೈಡ್ ಮಾಡ್ಲಿ. ಅದು ಕೋರ್ಟ್ ಅಲ್ಲಿ ಉಂಟು, ನಾನೇನು ಅಲ್ಲ, ಕೋರ್ಟ್ ಡಿಸೈಡ್ ಮಾಡ್ಲಿ. ಬಟ್ ಬಲವಂತವಾಗಿ ಗೇಟ್ ಹಾಕುದು, ಜಿತೇಂದ್ರ ಕುಂದೇಶ್ವರ್ ಮನೆಗೆ ಹಾಕಿದ್ರು ನಾನು ಬಂದು ಗಲಾಟೆ ಮಾಡ್ತೇನೆ. ಥ್ಯಾಂಕ್ ಯು. ಕಾನೂನು ಬಾಹಿರ ಕೃತ್ಯಕ್ಕೆ ನಂದು ವಿರೋಧ, ಯಾಕಂದ್ರೆ ನಾನು ಕಾನೂನಿಗೆ ಗೌರವ ಕೊಡುವ. ಈಗ ಹಿಜಾಬ್ ಹೋರಾಟದಲ್ಲಿ ನೀವು ಕೂಡ ಹೇಳಿದ್ರಿ, ಅಲ್ಲಿ ಹೋಗಿ ಅವರಿಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಹೇಳಿದ್ದು ನಾವೇ, ಕಾನೂನು ಕೂಡ ಸಹಕಾರ ಕೂಡ ಕೊಟ್ವಿ ಅಂತ. ಈಗ ಏನಾಯ್ತು ಪಾಪ, ಅವರ 6 ಜನ ಮಕ್ಕಳು ಮಾತ್ರ ಅಲ್ಲ, ತುಂಬಾ ಜನಕ್ಕೆ ಈಗ ಹಿಜಾಬ್ ಹಾಕದಿರುವಂತ ಆಯ್ತಲ್ಲ. ನಿಮ್ಮ ಹೋರಾಟದ ಫಲ ಏನು? ಹೌದು, ಅದು ಕುಂದಾಪುರದ ಕೇಸರಿ ಹಾಕಿ ಬಂದು ಗಲಾಟೆ ಮಾಡಿದ ಅವರು ಮಾಡಿದ್ದು. ಯಾಕಂದ್ರೆ ಹುಡುಗಿಯರನ್ನ ನಾವು ಕರೆದು ಅವರಿಗೆ ಬುದ್ಧಿ ಹೇಳಿದ್ವಿ. ಈ ಹೋರಾಟ ನೀವು ಮಾಡುದಲ್ಲ, ನಿಮ್ಮ ಎಳೆ ವಯಸ್ಸು, ನಿಮ್ಗೆ ಸುದೀರ್ಘ ಭವಿಷ್ಯ ಇದೆ, ಕ್ಲಾಸಲ್ಲಿ ಹೋಗಿ ಕೂತ್ಕೊಳ್ಳಿ, ನಾವು ಮಾಡ್ತೇವೆ ಹೇಳಿದ್ರು. ನಾವು ಹೇಳಿದ್ವಿ. ಆಮೇಲೆ ಒಪ್ಸಿದೆ. ಅವ್ರು ಹೇಳಿದ್ರು ನಮ್ಗೆ ನಕಾಬ್ ಬೇಡ, ಹಿಜಾಬ್ ತಲೆಗೆ ಹಾಕುದು ಮಾತ್ರ, ಮತ್ತೆ ನಾವು ಚೂಡಿದಾರದ ಶಾಲ್ ಏನಿದೆ ನಮ್ಗೆ ಕಂದು ನೀಲಿ ಎಲ್ಲ ಇದೆ, ಅದನ್ನೇ ನಾವು ತಲೆಗೆ ಹಾಕೊಳ್ತೇವೆ ಹೇಳಿದ್ರು. ನಾನು ರಘುಪತಿ ಭಟ್ರ ಆಫೀಸಿಗೆ ಹೋದೆ ಇದನ್ನೇ ಕೇಳಲಿ. ಮೊದಲು ನನಗೆ ರಘುಪತಿ ಭಟ್ರು ಶಾಲೆ ಒಳಗೆ ಸಿಕ್ಕಿದ್ರು. ವೆರಿ ನೆಕ್ಸ್ಟ್ ಡೇ ನಾನು ಹೋದಾಗ ಅಲ್ಲಿ ಕಾಲೇಜ್ನ ಒಳಗೆ ಸಿಕ್ಕಿದ್ರು. ನನಗೆ ರಘುಪತಿ ಭಟ್ರು ಮತ್ತೆ ಎಲ್ಲರೂ ಪೊಲೀಸರೆಲ್ಲ ಸೇರಿ ನನಗೆ ಕನ್ವಿನ್ಸ್ ಮಾಡಿದ್ರು, ಇಲ್ಲ ಶೆಣೆಯವರೇ, ಈ ಕಾಲೇಜಲ್ಲಿ ಮುಂಚಿನಿಂದಲೂ ಇರಲಿಲ್ಲ, ನಿಮ್ಗೆ ಗೊತ್ತಿಲ್ಲ, ನೀವು ಹೊರಗಡೆಯಿಂದ ನೋಡೋದಲ್ಲ. ರಘುಪತಿ ಭಟ್ರು ನಂಗೆ ಸ್ಪೆಷಲಿ ಹೇಳಿದ್ರು, ನೀವು ಪ್ರೊಟೆಸ್ಟ್ ಎಲ್ಲ ಮಾಡಬೇಡಿ, ಇದು ಸೆನ್ಸಿಟಿವ್ ಇಶ್ಯೂ, ಇಲ್ಲಿ ಮುಂಚಿನಲೂ ಇರಲಿಲ್ಲ, ತರಗತಿ ತನಕ ಇಟ್ಟು ಹೊರಗೆ ಇಡ್ತಿದ್ರು ಹೇಳಿದ್ರು. ನನಗೆ ಆಶ್ಚರ್ಯ ಇತ್ತು. ಮತ್ತೆ ವಿದ್ಯಾರ್ಥಿನಿಯರು ಹಾಗೆ ಸ್ಟೇಟ್ಮೆಂಟ್ ಕೊಟ್ಟರು. ಅದೇ ದಿನ ಮಧ್ಯಾಹ್ನ ವಿದ್ಯಾರ್ಥಿನಿಯರು ಕರೆದೇವು. ವಿದ್ಯಾರ್ಥಿನಿಯರು ಹೇಳಿದ್ರು, ಮುಂಚಿನಿಂದ ಇರಲಿಲ್ಲ ವಿಷಯ, ಹೌದು, ಈಗ ಬೇಕು ನಮ್ಗೆ ಹೇಳಿದ್ರು. ಅದು ನಿಮ್ದು ತಪ್ಪು. ಅಕಾಡೆಮಿಕ್ ಇಯರ್ ಮಧ್ಯದಲ್ಲಿ ಆ ತರ ಡಿಮಾಂಡ್ ಇಡಬಾರ್ದು. ಬಟ್ ನೀವು ಕೇಳುವುದು ಈ ತರ ಮಾಡುದು ತಪ್ಪು, ನೀವು ಒಳಗ್ ಕೂತ್ಕೊಳ್ಳಿ ಹೇಳಿದ್ವಿ. ಬಟ್ ಅವರು CFI ನ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ರು. ಅವ್ರು ಹೇಳಿದ್ರು, ನಮ್ಗೆ ಇಷ್ಟ ಇಲ್ಲ, ನಾವು ಅಟ್ಲೀಸ್ಟ್ ಇದಕ್ಕೆ ಒಪ್ತೇವೆ ಹೇಳಿದ್ರು. CFI ಅಂದ್ರೆ ಪಾಪ್ಯುಲರ್ ಫ್ರಂಟಿನ ಅಂಗಸಂಸ್ಥೆ. ಹೌದು, ಕ್ಯಾಂಪಸ್ ಫ್ರಂಟ್. ಸರಿ. ನೆಕ್ಸ್ಟ್ ಡೇ ರೈಟಿಂಗ್ ಅಲ್ಲಿ ಬರೆದು ನಾವು ರಘುಪತಿ ಭಟ್ರ ಕಚೇರಿಗೆ ಹೋದ್ವಿ. ಮುಸ್ಲಿಂ ಒಕ್ಕೂಟವನ್ನು ಕರ್ಕೊಂಡು ಹೋದೆ. ನಾನು ಹೋಗಿ ಮತ್ತೆ ಮುಸ್ಲಿಂ ಇದ್ರ ಬಗ್ಗೆ ಧಾರ್ಮಿಕ ಆಚರಣೆ ಬೇಡ ಅಂತ ಅವ್ರನ್ನ ಕರ್ಕೊಂಡು ಹೋದೆ. ರಘುಪತಿ ಭಟ್ರು ಹೇಳಿದ್ರು, ಇದು ಕಷ್ಟ ಆಗ್ತದೆ, ಈಗಾಗಲೇ ಸ್ವಲ್ಪ ಇದ್ರ ಬಗ್ಗೆ ಬೇರೆ ಬೇರೆ ಗಲಾಟೆ ಎಲ್ಲ ಎಬ್ಬುವ ಸಾಧ್ಯತೆ ಇದೆ, ನನ್ನಿಂದ ಇದು ಆಗುದಿಲ್ಲ, ನಾನು ಗವರ್ಮೆಂಟಿಗೆ ಬರದಾಗ್ತೇನೆ, ಗವರ್ಮೆಂಟ್ ಬೇಕಾದ್ರೆ ಡಿಸೈಡ್ ಮಾಡ್ಲಿ, ನಾನು ಇದಕ್ಕೆ ಪರ್ಮಿಷನ್ ಕೊಡುದಿಲ್ಲ, ಯಾವುದು ಅದೇ ಬಣ್ಣದನ್ನು ತಲೆಗೆ ಕೊಡುದಿಲ್ಲ ಅಂದ್ರು.
ಆವಾಗ ನಾವು ಏನ್ ಮಾಡುದು ಸರ್, ಹುಡುಗಿಯರಿಗೆ ನಾವು ಏನಾದ್ರೂ ಪರಿಹಾರ ಕೊಡ್ಬೇಕಲ್ಲ. ನಾನೇನ್ ಎಣಿಸಿದೆ, ಕೋರ್ಟ್ ತಿರಸ್ಕಾರ ಮಾಡ್ತದೆ, ತಕೊಳ್ತದೆ, ಅವರಿಗೆ ಪರ್ಮಿಷನ್ ಕೊಡ್ತದೆ, ಇಲ್ಲ ಬೇಡ ಹೇಳ್ತದೆ, ಆಗ ಅವ್ರದ್ದು ಮುಗೀತದಲ್ಲ, ಅವ್ರು ಕೂತ್ಕೊಳ್ಬೇಕು ಒಳಗೆ. ಅವ್ರಿಗೆ ಹಾಕೊಳ್ಳಿಕ್ ಪರ್ಮಿಷನ್ ಕೊಟ್ರೆ ರಘುಪತಿ ಭಟ್ರದ್ದು ಮುಗೀತದಲ್ಲ ವಾದ. ಎರಡರಲ್ಲಿ ಒಂದಾಗ್ಲಿ. ಈಗ ನಮ್ಗೆ ಸಂವಿಧಾನದ ಪ್ರಕಾರ ಪ್ರಜಾಪ್ರಭುತ್ವದಲ್ಲಿ ಕೋರ್ಟೇ ದಾರಿ ಅಲ್ವಾ. ನಿಮ್ಗೆ ಅನ್ಯಾಯ ಆದ್ರೂ ನೀವು ಹೋಗಿ ತಲೆ ಹೊಡಿಲಿಕ್ಕೆ ಆಗ್ತದೆ, ಕೋರ್ಟಿಗೆ ಹೋಗ್ಬೇಕು. ನಾನು ಕೋರ್ಟಿಗೆ ಹೋಗ್ಬೇಕು, ಅವರನ್ನು ಕೋರ್ಟಿಗೆ ಕಳಿಸಿದೆ. ಫೆಬ್ರವರಿ 8ನೇ ತಾರೀಕಿಗೆ ನಾವು ಫಸ್ಟ್ ಹಿಯರಿಂಗ್ ಇತ್ತು. ಅದ್ರ 3 ದಿನ ಹಿಂದೆ ಕುಂದಾಪುರದಲ್ಲಿ ಕೇಸರಿ ಶಾಲ್ ಹಾಕಿ ಬಂದ್ರು. ಹುಡುಗರು ಶಾಲ್ ಹಾಕ್ತಾರ? ಕಾಲೇಜ್ ಹೋಗೋ ಹುಡುಗರು ಶಾಲ್ ಹಾಕ್ತಾರ? ನೀವು ಹಾಕ್ತಿದ್ರ? ಇಲ್ಲ. ಅವರು ಬಂದು ಏನ್ ಹೇಳಿದ್ರು, ನಾನು ಕೆಲವೊಮ್ಮೆ ಹಾಕ್ತಾ ಇದ್ದೆ ಸಂಸ್ಕೃತ ಕಾಲೇಜಿನಲ್ಲಿ. ನಾನು ನೋಡ್ಲಿಲ್ಲ, ಜನರಲಿ ಹಾಕೋದಿಲ್ಲ. ಸಂಸ್ಕೃತ ಕಾಲೇಜಲ್ಲಿ ವೇಷ್ಟಿ ಮತ್ತು ಶಾಲೆ ಇತ್ತು. ಈಗ ಕೇಸರಿ ಶಾಲ್ ಹಾಕಿ ಬರ್ಲಿ, ಪ್ರಿನ್ಸಿಪಲ್ ಪರ್ಮಿಷನ್ ಕೊಡ್ಬೋದಿತ್ತು, ನೀವು ಹಾಕಿ ಅವರು ಹಾಕಿ ಹೇಳಿ. ಬಟ್ ಕುಂದಾಪುರದ ಪ್ರಿನ್ಸಿಪಲ್ ಆ ಹುಡುಗಿಯರನ್ನು ಹೊರಗೆ ಕೂತ್ಕೊಳ್ಸಿದ್ರು. ಈಗ ಸೋಷಿಯಲ್ ಮೀಡಿಯಾದ ಜಮಾನ, ಇಡೀ ಅರೇಬಿಕ್ ಕಂಟ್ರಿ, ಇಡೀ ದುಬೈ ಎಲ್ಲೆಲ್ಲಿ ತಿರುಗಿತಾವ ವಿಡಿಯೋ. ಒಂದು 5 ಹುಡುಗಿಯರನ್ನು ಬುರ್ಕ ಹಾಕಿದ ಕಾರಣಕ್ಕೆ ಗೇಟ್ ಇಂದ ಹೊರಗೆ ಬಿಸಿಲಿನಲ್ಲಿ ಕೂತ್ಕೊಳಿಸೋದು ಪ್ರಪಂಚ ಸ್ವೀಕಾರ ಮಾಡುದಿಲ್ಲ. ಈ ಯಶ್ಪಾಲ್ ಸುವರ್ಣ ಖುಷಿ ಅವ್ರು ಮಾಡ್ಬೋದು, ಸರಿ ಹೇಳ್ಬೋದು ಯಾರಾದ್ರೂ. ಪ್ರಪಂಚಕ್ಕೆ ನೋವಾಯ್ತು. ಅದ್ರ ವಿರುದ್ಧ ಒಂದು ರೀತಿ ಆಕ್ರೋಶ ಬಂತು. ಸೇಮ್ ಇಶ್ಯೂ ಬೈಂದೂರಲ್ಲಾಯ್ತು, ಬಸ್ರೂರಲ್ಲಾಯ್ತು, ಕೊನೆಗೆ MGM ಕಾಲೇಜಲ್ಲಿ ಆಯ್ತು. ಗಲಾಟೆ ಜೋರಾಯ್ತು. ಈ ಹುಡುಗಿಯರು ಏನ್ ಮಾಡಿದ್ದಾರೆ? ಇವರು ಕೋರ್ಟಿಗೆ ಹೋಗಿದ್ರ? ಇವ್ರು ಮಾಡಿದ ತಪ್ಪು. ಇವತ್ತಿಗೂ ಆ ಹುಡುಗಿಯರಿಗೆ ಬೈತಾರೆ, ಹಿಜಾಬ್ ವಿವಾದ ಹೇಳ್ತಾರೆ. ಹಿಜಾಬ್ ವಿವಾದ ಅಲ್ಲ, ಹಿಜಾಬ್ ಒಂದು ಕೋರ್ಟಿಗೆ ಹೋಗಿದ್ರು. ಮಂಡ್ಯದಲ್ಲಿ ಏನಾಯ್ತು, ಅದು ಅಲ್ಲಿ ಮುಸ್ಕಾನ್, ಮತ್ತೆ ಸಾಗರದಲ್ಲಿ ಗಲಾಟೆ ಆಯ್ತು, ಧ್ವಜ ಹಾಕಿದ್ದು, ಏನೆಲ್ಲ ಆಯ್ತು. ಅದೆಲ್ಲ ಗಲಾಟೆ ಮಾಡಿದವರು ಹಿಜಾಬ್ಗಳಲ್ಲ, ಕೇಸರಿ ಹಾಕಿದವರು. ಈ ಬಿಜೆಪಿ ಅವರಿಗೆ ಕೇಸರಿ ಹಾಕಿದವ್ರದ್ದು ಎಂತ ಗಲಾಟೆ ಇದ್ರು ಕೂಡ ಅವರ ಅಗೇನ್ಸ್ಟ್ ಮಾತಾಡ್ಲಿಕ್ಕೆ ಭಯ. ಅದು ಓಲೈಕೆ, ಇದು ನಮ್ದು ಓಲೈಕೆ ಅಲ್ಲ, ನಮ್ಮನ್ನು ಓಲೈಕೆ ಅಂತ ಬ್ರ್ಯಾಂಡ್ ಮಾಡ್ತಾರೆ. ಯಾಕೆ ಅವ್ರು ಮಾತಾಡ್ಲಿಲ್ಲ? ಅವರ ಓಲೈಕೆ ಅಲ್ಲ, ಅವರ ಸಿದ್ಧಾಂತವೇ ಓಲೈಕೆ ಸಿದ್ಧಾಂತ. ಓಲೈಕೆ ಅವ್ರದ್ದು ಸಿದ್ಧಾಂತವೇ ಅದೇ ಅಂತ ಕೇಸರಿ ಮಾತ್ರ ಹೇಳಿದ್ದ. ಇದೇ ಇಲ್ಲಿ ಕೇಸರಿ ಅವರು ಜಾಸ್ತಿ ಇದ್ದಾರೆ ವೋಟರ್ಸ್ ಹೇಳಿ ಅದೇ ಸಿದ್ಧಾಂತ ಮಾಡ್ಕೊಂಡಿದ್ದಾರೆ. ಈಗ ಸಂತೋಷ್ ತನ್ನ ಆತ್ಮಹತ್ಯೆಗೆ ಸಚಿವರು ಈಶ್ವರಪ್ಪ ಕಾರಣ ಅಂತ ಅವಾಗ ಹೇಳಿದರು. ನೀವೆಲ್ಲ ಸಿಕ್ಕಾಪಟ್ಟೆ ಪ್ರತಿಭಟನೆ ಮಾಡಿದ್ರಿ, ಹೋರಾಟಗಳನ್ನು ಮಾಡಿದ್ರಿ. ಆದರೆ ಅದೇ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಇವರು ಗಣಪತಿಯವರು ಸುಸೈಡ್ ಮಾಡಿದರು, ಬಹಿರಂಗವಾಗಿ ಹೇಳಿದರು. ಜಾರ್ಜ್ ಅವರು ನನ್ನ ಸಾವಿಗೆ, ಆತ್ಮಹತ್ಯೆಗೆ ಅವರೇ ಕಾರಣ ಅಂತ TV ಮುಂದೆ ಎಲ್ಲ ವಿಡಿಯೋ ಮಾಡಿ ಸತ್ರು. ಆವಾಗ ನಿಮ್ಮ ಪ್ರತಿಭಟನೆ ಕಾಣಲಿಲ್ಲ. ನಿಮಗೆ ನ್ಯಾಯ ಎರಡು ಕಡೆ ಒಂದೇ ಅಲ್ವಾ? ಪಕ್ಷಕ್ಕಾಗಿ ನೀವು ವಿರೋಧ ಮಾಡದಿರೋದೇ? ನೋಡಿ, ಪಕ್ಷ ಅಂದ್ರೆ ಪಕ್ಷಪಾತಿ ಆಗಿರ್ಬೇಕಾಗ್ತದೆ. ಎಲ್ಲರೂ ಹಾಗೆ. ಪಾರ್ಟಿ ಅಂದ್ರೆ ಅರ್ಥ ಎಂತ? ಯು ಹ್ಯಾವ್ ಟು ಬಿ ಪಾರ್ಷಿಯಲ್. ನೀವು ಪಾರ್ಷಿಯಲ್ ಆಗ್ಲಿಕ್ಕೆ ಆಗುದು. ಇವರ ಜರ್ನಲಿಸ್ಟ್, ನೀವು ನಿಷ್ಪಕ್ಷಪಾತವಾಗಿ ಪ್ರತಿಯೊಬ್ಬ ನಿಷ್ಪಕ್ಷಪಾತವಾಗಿರ್ಬೇಕು. ಇಲ್ಲ, ಆಗುದಿಲ್ಲ. ಪಕ್ಷದ ಅರ್ಥವೇ ಪಕ್ಷಪಾತಿ. ಪಕ್ಷಪಾತಿ ಅಂದ್ರೆ ನಾನು ಹೇಳುವಂತದ್ದು ಏನಂದ್ರೆ, ಈಗ ಆ ಪಕ್ಷದ ಒಳಗೆ ಆ ಪಕ್ಷದವರು ಅದನ್ನ ಆಡಳಿತ ಮಾಡ್ತಾ ಇರುವಾಗ ಆ ಕಾಲದಲ್ಲಿ, ಇವತ್ತು ಆಮೇಲೆ ಏನ್ ಪ್ರೂವ್ ಆಯ್ತು? ಅವರಿಗೆ ವಿಶ್ವಾಸ ಇತ್ತು ಇದರ ಹಿಂದೆ ಜಾರ್ಜ್ ಇಲ್ಲ ಹೇಳಿ. ಇವತ್ತು ಈಶ್ವರಪ್ಪರದ್ದು ವಿಷಯ ಬೇರೆ. ಜಾರ್ಜ್ ಹೋಮ್ ಮಿನಿಸ್ಟರ್ ಆಗಿ ಅವ್ರು ಯಾವ್ದೋ ಟ್ರಾನ್ಸ್ಫರ್ ಕೇಳ್ತಾ ಇದ್ರು, ಆ ವಿಷಯವೇ ಬೇರೆ. ಆ ಟ್ರಾನ್ಸ್ಫರ್ ನ ವಿಷಯದಲ್ಲಿ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ, ಆಫೀಸರ್ ಏನೇನ್ ಮಾಡಿದ್ದಾರೆ, ಜಾರ್ಜ್ ಅದು ಕಥೆಯೇ ಬೇರೆ. ಅದು ಈಗ DK ರವಿಯನ್ನ ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಸಿದ್ದರಾಮಯ್ಯ ಮಾಡಿದ್ದೇಳಿ ಇವರೆಲ್ಲ ವಿಧಾನಸೌಧದಲ್ಲಿ ಮಲಗ್ಲಿಲ್ವಾ? ಆಮೇಲೆ CBIಗೆ ಕೊಟ್ರು ಸಿದ್ದರಾಮಯ್ಯ. CBI ವರದಿ ಬಂತು ಆತ್ಮಹತ್ಯೆ ಹೇಳಿ. ಇವರೆಲ್ಲ ಸಿದ್ದರಾಮಯ್ಯ ಕಾಲಿಡಬೇಕಿತ್ತಲ್ಲ. ಈಗ ಆರೋಪ ಮಾಡುದು, ಗಾಳಿಯಲ್ಲಿ ಆರೋಪ ಮಾಡುದು ಬೇರೆ. ಈಗ ಈಶ್ವರಪ್ಪರ ವಿಷಯದಲ್ಲಿ ಏನಾಗಿದೆ, ಆ ವ್ಯಕ್ತಿ ಪ್ರಧಾನಮಂತ್ರಿ ಹತ್ರ ಹೋಗಿದ್ದಾರೆ, JP ನಡ್ಡಾ ಹತ್ರ ಹೋಗಿದ್ದಾರೆ, ನಳಿನ್ ಕುಮಾರ್ ಹತ್ರ ಹೋಗಿದ್ದಾರೆ, ಟಾಮ್ ಇಡೀ ಯಾರಾದ್ರೂ BJPಯವರು ಅವನನ್ನು ತನಿಖೆ ಮಾಡಬೇಕಿತ್ತು. ಆ ವ್ಯಕ್ತಿ ಮಾಡ್ತಾ ಇರುವ ಆರೋಪವನ್ನ ಈಶ್ವರಪ್ಪರ ಮೇಲೆ ತನಿಖೆ ಶುರು ಮಾಡಿದ್ರೆ ಅವರು ಸಾಯ್ತಿರ್ಲಿಲ್ವ ಏನೋ. ಅವರು ಹೇಳಿದ್ದಾರೆ, ಬಹಳ ಸಮಯದಿಂದ ಹೇಳಿದ್ದಾರೆ. ನಾವು ಕೂಡ ಈಗ ಏನ್ ಹೇಳುದು, ಈಶ್ವರಪ್ಪವೇ ಕಾರಣ ಅಂತ ನಮ್ಗೆ, ನಾವು ತನಿಖೆ ಮಾಡಿ ಅಲ್ಲಿ ತನಕ ಈಶ್ವರಪ್ಪರನ್ನ ನೀವು ವಜಾ ಮಾಡಿ ಹೇಳಿದ್ರು. ಅವರು ಬಿಟ್ರಲ್ಲ ಕೊನೆಗೂ. ಅದೇ ನೀವು ಹೇಳಿದ್ರೆ ವಿರೋಧ ಪಕ್ಷ ಅಂತ ಹೇಳಿದ್ರೆ ನಿಮ್ಮದೇ ಸಿದ್ಧಾಂತ ಪ್ರಕಾರ ಒಳ್ಳೆಯವರನ್ನು ಟೀಕಿಸೋದು. ಹಾಗಾದ್ರೆ ಉದಾಹರಣೆ ಹಾಲಾಡಿ ಶ್ರೀನಿವಾಸ ಶೆಟ್ಟರು, ಅಜಾತ ಶತ್ರು ಅಂತ ಹೆಸರಿದೆ, ನೀವು ಅವರನ್ನು ಟೀಕಿಸೋದು. ಬಿಜೆಪಿಯನ್ನು ನಾವು ಟೀಕಿಸ್ತೇವಲ್ಲ, ಬಿಜೆಪಿಯ ಸದಸ್ಯರಾದ್ಮೇಲೆ ಆ ಟೀಕೆ ಆಟೋಮೆಟಿಕ್ ಅವರಿಗೆ ಹೋಗ್ತದೆ. ಇಂಡಿವಿಜುವಲ್ ಟೀಕೆಗಳು ಬೇರೆ. ಈಗ ಕೆಲವು ಈಶ್ವರಪ್ಪರ ಕಮಿಷನ್ ಆರೋಪದ ಬಗ್ಗೆ ಟೀಕೆ ಮಾಡುವಾಗ ಅದು ಇಂಡಿವಿಜುವಲ್ ಆಗ್ತದೆ. ಅಲ್ಲ, ಅವರು ರಾಜೀನಾಮೆ ನೀಡಿದಾಗ್ಲೂ ನೀವು ಅವರನ್ನು ಬಿಡ್ಲಿಲ್ಲ ಅಂತ.
ಅವ್ರು BJP ಬಿಟ್ಟಾಗ್ಲೂ ಅವರನ್ನ ಟೀಕೆ ಮಾಡಿದ್ರಿ. ಏನ್ ಮಂತ್ರಿ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಕೊಟ್ಟದ್ದು, ಬಿಜೆಪಿ ಅವರು ಡಿಸ್ಮಿಸ್ ಮಾಡಿದ್ರು. ಅವ್ರು MLA ಇದ್ದಾರಲ್ಲ. ಅಲ್ಲ, ಅದನ್ನು ಬಿಟ್ಟಾಗ್ಲೂ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ಬೋದಿತ್ತು ಅಂತ. ಅಲ್ಲ, ಈಗ ಕೆಲವೊಂದು ಸಂದರ್ಭದಲ್ಲಿ ಮುತ್ಸದ್ದಿತನ ತೋರಿಸ್ತಾರೆ, ಕಾಂಗ್ರೆಸ್ನವರು ತೋರಿಸ್ತಾರೆ, ಬಿಜೆಪಿಯವರು ತೋರಿಸ್ತಾರೆ. ಒಳ್ಳೆ ಕೆಲಸ ಮಾಡುದು ಹೇಳಲಿಕ್ಕೆ ಆಯಾ ಪಕ್ಷದವರು ಇರ್ತಾರೆ. ಒಪೋಸಿಷನ್ ಇದು ಪಾತ್ರವೇ ತಪ್ಪು ಕೆಲಸವನ್ನು ಹೇಳುದು. ಅದರಲ್ಲಿ ಅದನ್ನು ಸೀರಿಯಸ್ ಆಗಿ ಆರ್ಟಿಗೆಲ್ಲ ತಗೊಳ್ಬಾರ್ದು, ಯಾರು ಬಿಜೆಪಿ ತಗೊಳ್ಬಾರ್ದು. ನಾವು ಇರುವುದೇ ರಘುಪತಿ ಭಟ್ರ ತಪ್ಪು ಹೇಳಲಿಕ್ಕೆ. ರಘುಪತಿ ಭಟ್ರ ಜೈ ಹೇಳಲಿಕ್ಕೆ ದೊಡ್ಡ ಪೆಟ್ಟಾಲೆ ಉಂಟು. ಈಗ ಪ್ರಮೋದ್ ಸೇರಿದ್ರಲ್ಲ, ಅವರು ಜೈ ಹೇಳ್ತಾರೆ. ರಘುಪತಿ ಭಟ್ರನ್ನ ವಿರೋಧಿಸ್ಲಿಕ್ಕೆ ನಾವಿರುದು. ಆದ್ರೂ ಪ್ರಮೋದ್ ಅವರು ಜೈ ಹೇಳುವಂತ ಜನ ಅಲ್ಲ, ಅವರಿಗೆ ಹೇಳದಿದ್ರೆ ಏನಿಲ್ಲ ಇಲ್ವಾ, ಹೇಳಲೇಬೇಕು. RSS ಎಲ್ಲದಕ್ಕೆ ಜೈ ಹೇಳಬೇಕು. ಈಗ ಸಂಸದ ಶೋಭಾ ಕರಂದ್ಲಾಜೆ ಅವರನ್ನು ಆಗಾಗ ಹೊಗಳ್ತಾ ಇರ್ತೀರಿ. ಅವ್ರ ನೀವು ನಿಜ ಬಣ್ಣ, ಅವರು BJPಯ ಬಣ್ಣ ತೋರಿಸ್ತಾ ಇದ್ದಾರೆ. ಅವರು ಒಳಗೊಂದು ಹೊರಗೊಂದು ಅಲ್ಲ ಅಂತ. ಅಂದ್ರೆ ಇದು ಅವರಿಗೆ ಹೊಗಳಿಕೆ ಅಲ್ಲ ನಿಮ್ಮ ಕಾಂಗ್ರೆಸ್? ಖಂಡಿತ. ಅವರು ಯಾವ ಸ್ಕೂಲ್ ಆಫ್ ಥಾಟ್ ಇಂದ ಬಂದಿದ್ದಾರೆ, ಯಾವ ಒಂದು ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಿದ್ದಾರೆ, ಅದಕ್ಕೆ ಬದ್ಧ ಇದ್ದಾರೆ. ಅದೇ ಮಾತಾಡ್ತಾರ. ಈಗ ರಘುಪತಿ ಭಟ್ರಿಗೆ ಉಸಿರುಗಟ್ಟಿಸುವ ವಾತಾವರಣ ಈಗ ಇವರು ಪ್ರಮೋದ್ ಮಧ್ವರಾಜ್ ಮಾಡ್ತಾರೆ ಅಂತ ನೀವು ಹೇಳ್ತೀರಿ. ಅಂದರೆ ನೀವು ಇರುವಾಗ, ಕಾಂಗ್ರೆಸ್ಸಲ್ಲಿ ಇರುವಾಗ ನಿಮಗೆ ಉಸಿರುಗಟ್ಟಿಸುವಾಗ ಇತ್ತ ಅವರು ಯಾರು? ಪ್ರಮೋದ್ ಮಧ್ವರಾಜರು. ಪ್ರಮೋದ್ ಇದು ನನ್ನದೊಂದು ಮತ್ತೆ ಅವರದ್ದು ಸ್ಟೋರಿ ಬೇರೆ. ಅವರು JDS ಹೋದ್ರು, ನಾನು ಇಂಡಿಪೆಂಡೆಂಟ್ ನಿಂತೆ. ಅವರು ಮಂತ್ರಿ ಆಗಿದ್ದವರು. ಅವರು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಅಷ್ಟು ಚೆನ್ನಾಗಿ ಅವರು ಕೆಲವು ವಿಷಯದಲ್ಲೆಲ್ಲ ಹರ್ಟ್ ಮಾಡಿದ್ದಾರೆ, ಅದೆಲ್ಲ ಆರೋಪ ಇತ್ತು. ನಾನು ಪ್ರಮೋದ್ ಅವರಿಗೆ ಹೇಳಿದ್ದೆ, ಮತ್ತೆ ಅವರಿಗೆ ಅವರ ಕೆಲವು ಆತ್ಮೀಯರ ಹತ್ರ ಹೇಳಿದ್ದೆ, ನೀವು ಸ್ಪಷ್ಟ ನಿರ್ಧಾರ ತಕೊಳ್ಳಿ. ಈಚೆ ಆದ್ರೆ ಬನ್ನಿ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೇವಲ್ಲ, ಒಂದು 15 ವರ್ಷ ಅಣ್ಣ ತಮ್ಮಂದ್ರ ಕೆಲಸ ಮಾಡಿದ್ದೇವೆ ನಾವು. ಬನ್ನಿ, ಗಟ್ಟಿ ನಿಲ್ಲಿ, ಇಲ್ಲ ಆಚೆ ಹೋಗಿ, ನಿಮ್ಗೇನಾದ್ರೂ ಒಳ್ಳೇದಾಗ್ಲಿ. ಅದನ್ನು ಬಿಟ್ಟು ವಾರಕ್ಕೊಮ್ಮೆ ನ್ಯೂಸ್ BJP ಸೇರ್ತಾರೆ, ನಮ್ಗೆ ಹಿಂಸೆ. ರಾತ್ರಿ ಆಗಲು ಮೆಸೇಜ್, ಪೋಪೇರ್ಗೇನ ಒತ್ತುವೆ, ಹೌದಾ ಹೋಗ್ತಾರ, ಹೌದಾ ನಿನ್ಗ, ಆಮೇಲೆ ಇವನಿಗ, ಅವನಿಗ, ನಿನ್ಗ, ಅಲ್ಲಿ ಹೋದ್ರೆ ಎಂತ ಸಿಗ್ತದೆ? ನಮ್ದೇ ನೀವು ಹೇಳಿದಾಗ ಲೋನಿಗೆ ನಮ್ದೇ ಉಂಟು ತಲೆ ಬಿಸಿ. ಆಗಿರುವಾಗ ನಾವು ಈ ಪ್ರಮೋದ್ರದ್ದು ಮ್ಯಾಟ್ರ್ ಉಂಟಲ್ಲ, ಇದು ಡ್ರ್ಯಾಗ್ ಮಾಡಿ 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 ಸಾಕಾಯ್ತು ನನಗೆ. ಈಗ ತೃಪ್ತಿ ಆಯ್ತು. ಈಗ ಹೋದ್ರಲ್ಲ, ಇನ್ನು ಯಾರು ಕೇಳುವ? ಇನ್ನೂ ಒಂದು ಅವಕಾಶ ಇದೆ ನಿಮಗೆ. ಈಗ ಅವಾಗ ನಿಮ್ಮದೇ ಪಕ್ಷದಲ್ಲಿದ್ರು, ವಿರೋಧ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ TJ ಅಬ್ರಾಹಂ ಎಲ್ಲ ಅವರ ವಿರುದ್ಧ ಸಿಕ್ಕಾಪಟ್ಟೆ ಆರೋಪ ಮಾಡಿದ್ದಾರೆ, ಭ್ರಷ್ಟಾಚಾರ ಎಲ್ಲ ಇದೆ ಅಂತ. ಈಗ ಇದನ್ನು ನೀವು ಮುಂದುವರಿಸ್ಬೋದಲ್ಲ ಇನ್ನು? ಅಲ್ಲ, ಆ ಸಂದರ್ಭದಲ್ಲೂ ನಾನು ಅದ್ರ ಬಗ್ಗೆ ಮಾತಾಡಿದ್ದೆ. ಅಂಥದ್ದೇನು ಅವರು ಮಾಡಲಿಲ್ಲ ಅಂತ ಅವ್ರು ಹೇಳಿದ್ರು. ಪ್ರೀತಿ ಇನ್ನೂ ಇದೆ. ಅಲ್ಲಲ್ಲ, ಕೇಳಿ, ಈಗ ಅಂತ ವೈಯಕ್ತಿಕವಾದಂಥ ಆರೋಪಗಳನ್ನು ಮಾಡುವಾಗ ಅದ್ರ ಬಗ್ಗೆ ಸ್ಪಷ್ಟತೆ ಬೇಕು. ನಾನು ಯಾರ ವಿರುದ್ಧವು, ಈಗ ರಘುಪತಿ ಭಟ್ರ ವಿರುದ್ಧ ನನಗೆ ತುಂಬಾ ಜನ ಮನೆಗೆ ಬರ್ತಾರೆ, ಇದನ್ನ ಮಾತಾಡಿ, ಇದು ತಕೊಳ್ಳಿ, ಇದು ನಿಮ್ಗೆ ಲಾಭ ಕೊಡ್ತಾ ಹೇಳಿ, ಬೇರೆ ಬೇರೆ ವಿಷಯ ನನ್ಗೆ ಹೇಳಲಿಕ್ಕೆ ಆಗುದು. ಬಟ್ ನಾನು ಅಂಥದ್ದೆಲ್ಲ ಮಾಡುದಿಲ್ಲ. ನನಗೆ ಸ್ಪಷ್ಟತೆ ಇದ್ರೆ ಪ್ರಮೋದ್ ಮಧ್ವರಾಜ್ ಎಲ್ಲ ಯಾರ ವಿರುದ್ಧವೂ ನಾನು ಹೋರಾಟ ಮಾಡ್ತೇನೆ. ಅಂದ್ರೆ ಸುಳ್ಳು ವೈಯಕ್ತಿಕ ದ್ವೇಷದಲ್ಲಿ ಯಾರು ಅವ್ರ ಬಗ್ಗೆ ಏನೋ ಕೊಡ್ತಾರೆ, ಅದನ್ನ ನಾನು ಮಾತಾಡುದಿಲ್ಲ ಪಬ್ಲಿಕ್. ನಾನು ಸಭ್ಯತೆಯಿಂದ ಬಂದ, ನಿಮ್ಗೆ ಹೇಳಿದ್ದಾರೆ. ಹೌದಾ? ಈಗ ಒಂದು ಹೋಲ್ಸೇಲ್ ಆಗಿ ನಮ್ಮ ಈ ಭಾಗದಲ್ಲಿ ಭಾರಿ ಸುದ್ದಿಯಲ್ಲಿರುವಂಥದ್ದು, ಈಗ ಉತ್ಸವಗಳೆಲ್ಲ ಆಗ್ತಾ ಇರುವ ಸಂದರ್ಭದಲ್ಲಿ ಇನ್ನೇನು ಮುಗಿತಾ ಬಂತು, ಆದರೂ ಕೂಡ ಈ ಜಾತ್ರೆ ಪರಧರ್ಮದವರು, ಅನ್ಯ ಧರ್ಮದವರು ದೇವಸ್ಥಾನಗಳಲ್ಲಿ ಹತ್ರ ಜಾತ್ರೆಗಳಲ್ಲಿ ಎಲ್ಲ ಹಾಕಬಾರ್ದು, ಸಂತೆ ಎಲ್ಲ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸರಿ ಅಲ್ವಾ ಕಾನೂನು ಪ್ರಕಾರ? ಈಗ ಅದೆಲ್ಲ ಯಾರು ಹೇಳ್ತಾರೆ ನೋಡಿ, ಅವರು ಮೋಸ್ಟ್ಲಿ ಜೀವನದಲ್ಲಿ ಕಷ್ಟಪಟ್ಟು ವ್ಯಾಪಾರ ಮಾಡ್ಲಿಲ್ಲ. ನೀವು ಯಾರಾದ್ರೂ ಕಷ್ಟಪಟ್ಟು ವ್ಯಾಪಾರ ಮಾಡಿ ಮೇಲೆ ಬಂದವರ ಹತ್ರ ಹೇಳಿ, ನಿನ್ನ ಅಂಗಡಿಯಲ್ಲಿ ಮುಸಲ್ಮಾನರು ಬರಬಾರ್ದು ಹೇಳಿ ಬೋರ್ಡ್ ಹಾಕ್ತಾರೆ, ಹೇಳಿ ಅವರು VHP ಅವರು ಲಿಸ್ಟ್ ಕೊಡ್ತೇನೆ ಅಂಗಡಿದು. ದೊಡ್ಡ ಬಟ್ಟೆ ಅಂಗಡಿ, ಚಿನ್ನದ ಅಂಗಡಿ ಉಂಟು. ಈಗ ಸ್ಪಷ್ಟನೆ ಕೊಡ್ಲಿ. ಈ ಗುಜಾಡಿ ಪ್ರಭಾಕರ್ ಹಾಕಿದ್ದು ಸ್ವರ್ಣ ಜ್ಯುವೆಲರ್ಸ್ ಉಂಟು, ಹಾಕ್ಲಿ ನೋಡು. ಅವರು ಮುಸ್ಲಿಮ್ರು ಬರಬಾರ್ದು ಹೇಳಿ ಬುರ್ಕ ಹಾಕಿದವರು ಹೋಗ್ತಾರೆ, ಅಲ್ಲಿ ಚಿನ್ನ ತಗೊಳ್ತಾರೆ. ರಘುಪತಿ ಭಟ್ರ ಗ್ಯಾರೇಜ್ ಉಂಟಲ್ಲ, ಅಲ್ಲಿ ಹಾಕ್ಲಿ. ಅವರು ಮುಸಲ್ಮಾನರು ಬೈಕ್ ತಗೊಳ್ಬಾರ್ದು, ಹಾಕ್ಲಿ. ವ್ಯಾಪಾರ ಮಾಡುವವನಿಗೆ ಗ್ರಾಹಕರು ಬೇಕು, ಹೊಟ್ಟೆಪಾಡಿಗೆ ಮಾಡುದು. ಅದೇ ರೀತಿ ಅಲ್ವಾ ಕಲ್ಲಂಗಡಿ ಹಣ್ಣು ಮಾರ್ಲಿಕ್ಕೆ ಬರುದು. ಅವನ ಜಾತಿಗೆ ಇಟ್ಕೊಂಡು ನಮ್ಗೇನಾಗ್ಬೇಕು? ಅವ್ನ್ ಗೋಕಳ್ಳನ? ಯಾರೋ ಮುಸಲ್ಮಾನರು ಗೋಕಳ್ಳ ಮಾಡಿದ್ರೆ ಆ ಹಣ್ಣು ಮಾರೋವನಿಗೆ ಯಾಕೆ ಹೊಡಿಬೇಕು ನಾವು? ದೇವರು ಮೆಚ್ಚುದಿಲ್ಲ, ಮಾರಿಯಮ್ಮ ಮೆಚ್ಚುದಿಲ್ಲ. ಅದು ಕಾಂಗ್ರೆಸ್ ಗವರ್ಮೆಂಟ್ ಅವಾಗ ಮಾಡಿದ ಅಂತ. ಅದು ಖಾಯಂ ಕಟ್ಟಡಕ್ಕೆ ಮಾಡಿದ್ದು. ಖಾಯಂ ಕಟ್ಟಡದಲ್ಲಿ ವಿವಾದ ಆಗ್ಬಾರ್ದು. ಈಗ ಒಂದು ಅತಿಕ್ರಮಣ ಎಂಡೋಮೆಂಟ್ ನ ಏನದು ಕನ್ನಡದಲ್ಲಿ ಹೇಳ್ತಾರೆ, ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನಕ್ಕೆ ಕೆಲವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ತದೆ. ಅಂತ ಕಾಂಪ್ಲೆಕ್ಸ್ ಗಳಲ್ಲಿ ಅನ್ಯ ಧರ್ಮೀಯರಿಗೆ ಕೊಟ್ಟಾಗ ಸ್ವಲ್ಪ ಆಕ್ವರ್ಡ್ನೆಸ್ ಆಗ್ಬೋದು. ಈಗ ಯಾರೋ ಒಬ್ರು ಕೋಳಿ ಮಾಂಸದ ಅಂಗಡಿ ಇಟ್ರು, ಕರೆಕ್ಟ್ ಅಪ್ಪ, ಅವನಿಗೆ ಗುತ್ತಿಗೆಗೆ ಸಿಕ್ಕಿದೆ. ಮಾರಿಗುಡಿಯಲ್ಲಿ ಆದ್ರೆ ಆಗ್ಬೋದು.
ಹೌದು, ಬೇರೆ ಕಡೆ ಬೇರೆ ಕಡೆ ಅಲ್ವಾ? ಇದ್ರೆ ಕಷ್ಟ. ಹಾ. ಹಾ. ಈಗ ನಿನ್ನೆ ಇವತ್ತೊಂದು ವಿಡಿಯೋ ನೋಡಿದೆ, ನಿಮ್ಗೆ ಸುದ್ದಿ ಬರಲಿಲ್ವಾ ಏನೋ? ಏನು? ಯಾರೋ ಮುಸ್ಲಿಮ್ರು ಹೆಬ್ರಿ ಕಡೆಯಿಂದ ಟ್ರಾವೆಲ್ ಮಾಡುವಾಗ ಊಟ ಮಾಡ್ಲಿಕ್ಕೆ 2 ವಾಹನ ನಿಲ್ಸಿ ಅಲ್ಲಿ ಯಾವುದೋ ದೇವಸ್ಥಾನ ಇತ್ತು, ಅವ್ರು ಸಾರಿ ಕೇಳಿದ್ರು. ದೇವಸ್ಥಾನ ಅವ್ರು ಸಾರಿ ಕೇಳಿದ್ರು, ಇವರು ಕೂಡ ಸ್ವಲ್ಪ ಬೈದ್ರು, ಅಲ್ಲಿಗೆ ಮುಗೀತು. ಯಾರಾದ್ರೂ ಒಬ್ರು ಜೋರು ಮಾಡಿದ್ರೆ ಇನ್ನೊಂದು ಗಲಭೆ ಆಗ್ತಿತ್ತು. ಒಂದು ಸೆಂಟಿಮೆಂಟ್ ಇರುತ್ತದೆ. ಈಗ ನಾಗನ ಕಲ್ಲು ಅದೆಲ್ಲ ಇದ್ದ ಕಡೆ ಒಂದು ಪಾವಿತ್ರತೆ ಇರಬೇಕೆಂಬ ಸೆಂಟಿಮೆಂಟ್ ನಮಗೂ ಇದೆ. ನಾನು ನಾನ್ ವೆಜ್ ತಿಂತೇನೆ, ಬಟ್ ನಾನ್ ವೆಜ್ ತಿಂದಾಗ ನಾನು ದೇವಸ್ಥಾನಕ್ಕೆ ಹೋಗುದಿಲ್ಲ. ಹೌದು, ನಾವು ನಂಬಿ ಬಂದ ಸೆಂಟಿಮೆಂಟ್ಸ್ ಇರ್ತದಲ್ಲ. ಕಾಂಗ್ರೆಸ್ ಅಂದ್ರೆ ದೇವರಿಲ್ಲ ಹೇಳಿ ಹಿಂದುತ್ವ ಇವ್ರು ಗುತ್ತಿಗೆಗೆ ತಗೊಂಡಿದಾರ, ಅದೇ ಹೇಳಿದಲ್ಲ, ಹಿಂದೂಗಳು ದೇವರೆಲ್ಲ ನಮಗೂ ಇದೆ, ಬಟ್ ನಾವು ಅದನ್ನು ಖಾಸಗಿಯಾಗಿ ಮಾಡ್ತೇವೆ, ಪಬ್ಲಿಕ್ ಅಲ್ಲಿ ಮಾಡುದಿಲ್ಲ. ಪಬ್ಲಿಕ್ ಅಲ್ಲಿ ಅದನ್ನು ಇನ್ನೊಬ್ಬರಿಗೆ ಮಾತಾಡುದು, ಭಾಷಣ ಮಾಡುದಿಲ್ಲ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಸದಾ ನಿಮ್ಮ ಮೇಲೆ ಕ್ವಶನ್ಗಳನ್ನು ಕೇಳುವವರು ಇರ್ತಾರೆ. ಒಂದೆರಡು ಅವರ ಅಭಿಪ್ರಾಯಗಳನ್ನು ನಾನು ಇಲ್ಲಿ ಹೇಳ್ತೇನೆ, ಅದು ಅವರ ಅಭಿಪ್ರಾಯ, ನೀವು ಅದನ್ನು ಆನ್ಸರ್ ಮಾಡಿ. ಅಲ್ಲಿ ನಾನು ನೋಡಲಿಲ್ಲ ಆನ್ಸರ್ ನಿಮ್ಮದು. ಅದಕ್ಕೆ ಈ ಸಹಬಾಳ್ವೆ ನಿಜವಾದ ಅರ್ಥ ನನ್ನಂಥ ಜನಸಾಮಾನ್ಯರಿಗೆ ನೀವು ವಿವರಿಸಿದರೆ ನಿಮ್ಮ ಈ ಕಾರ್ಯಕ್ರಮದ ಆಶಯ ತಿಳಿಯಬಹುದು. ನಿಮಗೆ ಇದೇ ಪ್ರಶ್ನೆಯನ್ನು ಹಲವಾರು ಬಾರಿ ಕೇಳಿದ್ದೇನೆ. ಇಂತಹ ಪೋಸ್ಟ್ ಆಗಲೂ ನಿಮ್ಮ ಜಾಣ ಕಿವಿಡು ಪ್ರದರ್ಶಿಸಿದ್ದೀರಿ. ನಿಮಗೆ ಇದನ್ನು ಉತ್ತರಿಸಲು ಸಾಧ್ಯವಿಲ್ಲವೋ, ಅಥವಾ ನಿಮಗದು ಮುಂದಿನ ಚುನಾವಣೆಗೆ ರಂಗಸಜ್ಜಿಕೆಯೋ ಅಥವಾ ಪುಕ್ಕಲುತನದ ಪ್ರದರ್ಶನವೋ ದಯವಿಟ್ಟು ತಿಳಿಸಿ. ಇತರರಿಗೆ ತಪ್ಪು ಸಂದೇಶ ತಲುಪುವುದು ತಪ್ಪುತ್ತದೆ ನನ್ನ ಭಾವನೆ. ಶೈಲೇಶ್ ದೇವಾಡಿಗ. ಹೌದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ಪೋಸ್ಟ್ ಹಾಕ್ತೇನೆ, ಅದಕ್ಕೊಂದು 8 ಜನ ಪ್ರಶ್ನೆ ಕೇಳ್ತಾರೆ. ಆಯ್ತಾ? 8 ಜನ ಜಸ್ಟ್ ಹೇಳ್ತೇನೆ ಕೇಳಿ. ಮೊದಲೇ ನೀವು ಹೇಳಿದಿರಿ ವ್ಯಾಪಾರಕ್ಕೆ ಫೋಕಸ್ ಮಾಡೋದಿಲ್ಲ. 8 ಜನ ಪ್ರಶ್ನೆ ಕೇಳುವಾಗ ನಾನು 8 ಜನರಿಗೆ ರಿಪ್ಲೈ ಮಾಡ್ತೇನೆ. ಆ 8 ಜನ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಆಗ ಇನ್ನೂ 3 ಜನ ಬಂದು ಸೇರ್ಕೊಳ್ತಾರೆ. ದೇವಾಡಿಗರ ಕಸಿನ್ಸ್ ಬರ್ತಾರೆ, ಆಮೇಲೆ ಅವರ ಫ್ರೆಂಡ್ಸ್ ಬರ್ತಾರೆ. ಆಮೇಲೆ ಎಲ್ಲ ಉತ್ತರ ಕೊಟ್ಟ ಮೇಲೆ ಇನ್ನೊಬ್ಬ ಹೊಸಬ ಬಂದು ಅದೇ ಪ್ರಶ್ನೆ ಕೇಳ್ತಾನೆ, ನಿಂಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ವಾ, ಮರ್ಯಾದೆ ಇಲ್ವಾ, ಯೋಗ್ಯತೆ ಇಲ್ವಾ ಹೇಳ್ತಾನೆ. ಅದಕ್ಕೆ ನಾನು ನನಗೆ ಬೆರಳು ಎನರ್ಜಿ ಟೈಮ್ ಉಂಟಲ್ಲ, ನಾನು ಲೋನ್ ಕಟ್ಟೋದು ಬೇಡ, ಇದೇ ಮಾಡೋದು, ಲೋನ್ ಕಟ್ಟಬೇಕು, ಅವರಿಗೋಸ್ಕರ ನಾನು ಬಿದಿಯಲ್ಲಿ ಬೀಳ್ಬೇಕು. ಅದಕ್ಕೆ ನಾನೇನ್ ಮಾಡ್ತೇನೆ ಅಂದ್ರೆ, ಇದಕ್ಕೆ ನಾನು ನನ್ನ ಮೊಬೈಲ್ ನಂಬರ್ ಹಾಕಿದ್ದೇನೆ. ಫೋನ್ ಮಾಡೋದಿಲ್ಲ ಅವರು, ಅವ್ರಿಗೆ ಉತ್ತರದ ಬಯಕೆ ಇಲ್ಲ. ಅವರಿಗೆ ನನ್ನನ್ನು ಇರಿಸು ಮುರಿಸು ಮಾಡಬೇಕು, ನಾನು ಮುಸಲ್ಮಾನರ ಪರ, ಹಿಂದೂ ವಿರೋಧಿ ಅಂತ ಹೇಳಬೇಕು. ಅದು ಅವರ ದುರುದ್ದೇಶ. ಅದು ಉತ್ತರ ಕೊಡ್ತೇನೆ ಅದಕ್ಕೆ ಹೇಳಿದ್ದು. ನಾನು ಸಾಮಾನ್ಯವಾಗಿ ಫೇಸ್ಬುಕ್ ಅಲ್ಲಿ ಒಂದು ಕಾಲದಲ್ಲಿ ರಾತ್ರಿ 2-3 ಗಂಟೆ ತನಕ ಉತ್ತರ ಕೊಡ್ತಿದ್ದೆ, ಬಟ್ ಇದು ಮುಗಿಯದ ಕತೆ. ಅವರು ಕೆಲವರು ಫೇಕ್, ಈ ದೇವಾಡಿಗ ಗೊತ್ತು, ಫೋಟೋ ಎಲ್ಲ ಹಾಕ್ತಾರೆ, ಬಟ್ ಫೇಕ್ ಹನುಮಂತನ ಫೋಟೋ ಹಾಕುದು, ರಾಮದೇವರ ಫೋಟೋ, ಮಾತಾಡುದು ಸೂಮಗ ಬೋಮಗ ಎಲ್ಲ ಮಾತಾಡೋರು ಇದ್ದಾರೆ. ನಾನು ನೋಡಿದ್ದೇನೆ. ನಾನು ಹಾಕುದು ನಂದೇ ಫೋಟೋ RR ಹಾಕಿದ್ದೇನೆ ನೋಡಿ. ನನ್ನ ತಂದೆ ತಾಯಿ ಇದ್ದಾರೆ ಹಿಂದೆ, ನಮ್ದೆಲ್ಲ ಫೇಕ್ ಇಲ್ಲ, ಒರಿಜಿನಲ್. ಈಗ ಸಹಬಾಳ್ವೆ ಅರ್ಥ ಏನಂದ್ರೆ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಪಾರ್ಸಿಗಳು, ಜೈನರು. ಹಿಂದೂಗಳ ಒಳಗೆ ಶ್ರೀಮಂತರು, ಬಡವರು, ಬಿಲ್ಲವರು, ಬ್ರಾಹ್ಮಣರು, ಇವರು. ಅವರ ಒಳಗೆ ಯಾರ್ಯಾರು. ನಮ್ಗೆ ಈ ದೇಶದಲ್ಲಿ ಬೇರೆ ಬೇರೆ ಊರಿಲ್ಲ. ಬಂಟರಿಗೊಂದು ಊರು, ಬಿಲ್ಲವರಿಗೊಂದು ಊರು, ಮುಸಲ್ಮಾನರಿಗೊಂದು ರಾಜ್ಯ ಇಲ್ಲ. ಹೌದ್ ತಾನೆ? ನೀವು ಮನೆಯವರೆಗೆ ನೋಡಿದ್ರೆ ನಿಮ್ಗೂ ಎಲ್ರು ಸಿಗ್ತಾರೆ. ನಿಮ್ಮ ಮನೆ ಮಂಗಳೂರಿನಲ್ಲಿ, ನಾನು ಉಡುಪಿ. ನಾನು ಹೊರಗೆ ನೋಡಿದ್ರೆ ದೇವಸ್ಥಾನದ ಹತ್ರ ನಿಂತ್ರು ನನಗೆ 4 ಮುಸಲ್ಮಾನರು ಕಣ್ಣಿಗೆ ಬೀಳ್ತಾರೆ. ಹೀಗಿರುವಾಗ ನಮ್ಮ ನಡುವೆ ಪ್ರೀತಿ ಇರಬೇಕು, ನಮ್ಮ ನಡುವೆ ಸೌಹಾರ್ದತೆ ಇರಬೇಕು. ನಮ್ಮ ನಡುವೆ ಸೌಹಾರ್ದತೆ ಇದೆ ಇವತ್ತಿನ ತನಕ, ಅದು ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾರೆ. ಮಾರಿಗುಡಿಯಲ್ಲಿ ಜಾತ್ರೆ, ಮತ್ತೆ ಹುಬ್ಬಳ್ಳಿಯಲ್ಲಿ ಬೇರೆ ಬೇರೆ. ನಾನು 2 ಜಾತಿಯವರು ಇಲ್ಲ ಹೇಳುದಿಲ್ಲ. ಆ ಸೌಹಾರ್ದತೆಯನ್ನು ಗಟ್ಟಿ ಮಾಡ್ಲಿಕ್ಕೆ ಒಂದು ಸಾಂಕೇತಿಕವಾಗಿ ನಮ್ಮ ಈಗ ಹಿಂದೂ ಸಮಾಜೋತ್ಸವ ಯಾಕೆ ಮಾಡುದು? ಹಿಂದೂಗಳಿಗೆ ಏನು ತೊಂದರೆ ಉಂಟು ಹೇಳಿ ಮಾಡುದು? ಹಾಗೆ ಅಲ್ವಾ? ಅವರು ಹಿಂದೂ ಸಮಾಜೋತ್ಸವ ಮಾಡ್ತಾರೆ, ನಮ್ದು ವ್ಯಾಪ್ತಿ ದೊಡ್ಡದು. ನಮ್ಮ ಪ್ರೀತಿ ಹಿಂದೂಗಳಿಗೆ ಮಾತ್ರ ಅಲ್ಲ. ಜನ ಕಮ್ಮಿ ಆದ್ರೆ ಯಾವುದು ಹಿಂದೂ ಸಮಾಜೋತ್ಸವ ಜನ ಆಗ್ಲಿಕ್ಕಿಲ್ಲ ಅಷ್ಟೇ. ನೋಡುವ, ಈಗ ನಾವು ಅವರಿಗೆ ಕಾಂಪಿಟೇಷನ್ ಮಾಡೋದಲ್ಲ, ಅದಕ್ಕೆ ಹೋದವರು ಇದಕ್ಕೆ ಬರ್ಲಿ. ಸ್ವಾಮಿಗಳು ಬರ್ತಾರಲ್ಲ, ಸುಗುಣೇಂದ್ರ ಸ್ವಾಮಿಗಳು ಬರ್ತಾರೆ, ಸ್ವಾಮಿಗಳು ಬರ್ತಾರೆ. ಸುಗುಣೇಂದ್ರ ಸ್ವಾಮಿಗಳು, ಹೌದು, ಕರೆದಿದ್ದೇವೆ, ನಾನೇ ಕರೆದಿದ್ದು. ಸರಿ, ಈಗ ಇನ್ನೊಂದು ಅದೇ ಸೇಮ್. ಸರ್, ನೀವು ಯಾವಾಗ BJP ಪಕ್ಷ ಸೇರ್ತೀರಾ? ನಿನ್ನೆ ನಿಮ್ಮ ಹಳೆ ಬಾಸ್ BJP ಸೇರಿದ್ರು ಸರ್, ಜಸ್ಟ್ ತಮಾಷೆಗೆ, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಬಾಬಾ ವೆಂಕಟೇಶ್ ಕಾಮತ್ ಅವರ ಕಮೆಂಟ್. ನನ್ನ ಬಗ್ಗೆ ಯಾವ ಮೀಡಿಯಾದಲ್ಲೂ ಕೂಡ ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ, ಕಾಂಗ್ರೆಸ್ ಬಿಟ್ಟಾಗ ಯಾರು ಕೂಡ ಅಮೃತ್ ಶೆಣಿ BJPಗೆ ಹೋಗ್ತಾರೆ ಹೇಳಲಿಲ್ಲ. ಯಾಕಂದ್ರೆ ನೀವೇ ನನ್ನನ್ನು ಇಂಟ್ರೊಡ್ಯೂಸ್ ಮಾಡು ಹೇಳಿದಾಗೆ ಸ್ಪಷ್ಟ,
ನನ್ನ ಜೀವನದ ಗುರಿಯೇ ಬಿಜೆಪಿಯನ್ನು ಸೋಲಿಸಬೇಕು. ಬಿಜೆಪಿ ಅಧಿಕಾರಕ್ಕಿದ್ರೆ ಈ ದೇಶಕ್ಕೆ ನಷ್ಟ ಎಂದು ಖಂಡಿತ ಬಿಜೆಪಿ ಸೇರುವುದೇ ಇಲ್ಲ. ಅವರಿಗೆ ಇನ್ನು ಶಾಶ್ವತವಾಗಿ ಇದು ಉತ್ತರ ಇದು. ನಾನು ಬಿಜೆಪಿ ಸೇರುವುದಾದ್ರೆ ನನ್ನ ಬಾಲ್ಯ ಸ್ನೇಹಿತರ ಜೊತೆಗೆ ಆವತ್ತೇ ಸೇರಿದ್ದಿದ್ರೆ ಎಲ್ಲೋ ತಲುಪ್ತಿದ್ದೆ ನಾನು. ಖಂಡಿತ. ನನ್ನ ಬಾಲ್ಯ ಸ್ನೇಹಿತರೆಲ್ಲ ಬಿಜೆಪಿಯವರೆಲ್ಲ. ಯಾರ್ಯಾರು? ಎಲ್ಲರಿದ್ದಾರಲ್ಲ, ಶ್ಯಾಮ್ ಕೊಡುವ ಅಲ್ಲೆಲ್ಲ ಇರೋರೆಲ್ಲ ನನ್ನ ಸ್ನೇಹಿತರು. ತೆಂಕಪೇಟೆ, ಒಳಕಾಡು, ಚಿಟ್ಪಾಡಿ, ಒಂದು KM ರೋಡ್, ಆ ಏರಿಯಾ. ನಿಮ್ಮ ಕೆಲಸ ಎಲ್ಲ ಆಗ್ತದೆ? ಯಾವುದು? ಅಲ್ಲ, ನಿಮ್ಮ ಏನು ಕೆಲಸ ಇದ್ರು ನನ್ನ ವೈಯಕ್ತಿಕ ಕೆಲಸಕ್ಕೆ ನನಗೆಂದು ಫ್ರಾಡ್ ಇಲ್ಲ ಅಲ್ವಾ. ನನ್ನ ಕೆಲಸಕ್ಕೆ ಯಾವ ಸರ್ಕಾರ ಮಾಡ್ಲೇಬೇಕು. ಸರಿ ಸರಿ. ಇನ್ನೊಂದು ಜನಪರ ಕೆಲಸ ರಘುಪತಿ ಭಟ್ರು ನಂಗೆ ಮಾಡ್ತಾರೆ, ಇಲ್ಲ ಹೇಳುದಿಲ್ಲ. ಶ್ರೀನಿವಾಸ್ ಪೂಜಾರಿ ಮಾಡ್ತಾರೆ ಜನಪರ ಕೆಲಸ, ಸಾರ್ವಜನಿಕ. ನೀವು ಅವರ ಅಡಿಲು ಕೃಷಿ ಅಭಿಯಾನವನ್ನು ಬಾರಿ ವಿರೋಧ ಮಾಡಿದ್ರಿ. ಯಾರ ಸಂದರ್ಭ ತಪ್ಪು ಹೇಳಿದ್ರು. ಇಲ್ಲಿ ಊಟಕ್ಕೆ ಗತಿ ಇಲ್ಲ, 2 ಲಾಕ್ಡೌನ್ ಬಂದು ಅವರು 50 ಎಷ್ಟು ಕೋಟಿ 5 ಕೋಟಿ ಅಲ್ಲಿ ಹಾಕುದು ತಪ್ಪು. ಅಡಿಲು ಭೂಮಿ ಮುಂಚೆನ್ಲಿತ್ತು, 1-2 ವರ್ಷ ಹೋಗ್ಲಿ, ಆಮೇಲೆ ಮಾಡೋಣ. ಆದ್ರೂ ಈಗ ಅವ್ರು ಮಾಡಿದ ಒಳ್ಳೆ ಕೆಲಸ ಅಂತ ಅನ್ಸುದಿಲ್ಲ ನನಗೆ. ಅಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ಬೇಕು ನನಗೆ. ಎಷ್ಟು ಅಕ್ಕಿ ಹೋಯ್ತು, ಹೇಗಾಯ್ತು, ಮತ್ತೆ ಅಡಿಲು ಭೂಮಿ ನೆಕ್ಸ್ಟ್ ಇಯರ್ ಈ ವರ್ಷ ಏನು ಕತೆ, ಅದು ಮತ್ತೆ ಆ ರೈತರು ಮಾಡ್ತಾರ ಅಥವಾ ಮುಗೀತ ಕತೆ 1 ವರ್ಷ, ಅದು ಸ್ವಲ್ಪ ಡೀಟೇಲ್ಸ್ ಬೇಕು. ನಾನು ಫಸ್ಟ್ ಕ್ರಿಟಿಸೈಸ್ ಮಾಡಿದ್ದೆ, ಅವ್ರು ಆನ್ಸರ್ ಮಾಡಿದ್ರು, ನನ್ನನ್ನು ಚೀಫ್ ಗೆಸ್ಟ್ ಆಗಿ ಕರೆದ್ರು. ಬಟ್ ನನಗೆ ಕಾಲಿಗೆ ಇನ್ಫೆಕ್ಷನ್ ಆಗಿತ್ತು ಹೇಳಿದಲ್ಲ, ಸ್ವಲ್ಪ ಈಗ ಸರಿಯಾಗಿದೆ ಕಾಲು, ಆದ್ರೆ ಆ ಗದ್ದೆಯಲ್ಲೆಲ್ಲ ಬೇಡ ಅಂತ ಒಬ್ರು ಸಜೆಸ್ಟ್ ಮಾಡಿದ್ರು ನನಗೆ. ಅಲ್ಲಿ ಓದ್ಕೊಳ್ಳಿ ಇಳಿಯದಿದ್ರೆ ಯಾರೋ ಫೇಸ್ಬುಕ್ ಅಲ್ಲಿ ಬರೀತಾನೆ, ಇವನು ಜೀನ್ಸ್ ಹಾಕಿದ್ದಾನೆ, ಶೂ ಹಾಕಿದ್ದಾನೆ, ಅಹಂಕಾರ ಇವನಿಗೆ. ಆಮೇಲೆ ಬರೆಯುವಷ್ಟು ಪುರ್ಸೋತಿರುವುದಿಲ್ಲ. ಹೌದು, ಅದಕ್ಕೆ ನಾನು ಅವಾಯ್ಡ್ ಮಾಡಿ ಭಟ್ರಿಗೆ ಹೇಳಿದೆ. ನನಗೆ ಸ್ವಲ್ಪ ಈ ರೀಸನ್ ಇದೆ, ನನಗೆ ಅಲ್ಲಿ ಇಳಿಲಿಕ್ಕೆಲ್ಲ ಆಗುದಿಲ್ಲ ಸ್ವಲ್ಪ. ಈಗ ಇನ್ನೊಂದು ಪೋಸ್ಟು, ಅಲ್ಲಾಹನು ಮುಸ್ಲಿಮರ ದೇವರೇ, ಜಗತ್ತನ್ನು ನಿಯಂತ್ರಿಸೋರು ಯಾರು ಎಂಬ ವಿಡಿಯೋ ನೀವು ಶೇರ್ ಮಾಡಿದ್ರಿ. ಅದಕ್ಕೆ ಒಬ್ರು ಹೇಳ್ತಾರೆ, ನೀವು ಸನಾತನ ಧರ್ಮದ ವಿಡಿಯೋಗಳನ್ನು ಹಾಕುವುದಿಲ್ಲ, ಯಾಕೆಂದರೆ ನೀವು ಕಾಂಗ್ರೆಸ್ಸಿಗರು, ಹಿಂದುತ್ವ ವಿರೋಧಿಗಳು, ನಿಮಗೇನು ಅದಕ್ಕೆ ಆಗಬಹುದೆಂದ ಚಿಂತೆ ಇಷ್ಟ ಆದರೂ ಏನು ಹಿಂದುತ್ವ ವಿರೋಧಿಗಳು. ಕಾಂಗ್ರೆಸ್ಗಳ ಹುಟ್ಟುಗಳ ಬಿಡುವುದಿಲ್ಲ, ಇವರಲ್ಲಿ ಕಾಪಿರರ ಬಗ್ಗೆ ಹೇಳುವ ವಿಡಿಯೋಗಳನ್ನು ಹಾಕೋದಿಲ್ಲ. ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಇದೆ, ಅವ್ರು ಹಾಕೋದಿಲ್ಲ, ಸಿಟ್ನಲ್ಲಿ ಹಾಕಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ. ಯಾಕೆ? ಅದು ದೇವರದೆಲ್ಲ ಭಜನೆ ನಾನು ತುಂಬಾ ಹಾಕ್ತೇನೆ, ಸ್ವಾಮಿಗಳ ಪ್ರವಚನದ ತುಣುಕೆಲ್ಲ ಹಾಕಿದ್ದಿದ್ದೆ. ಅದು ಅವರು ಅದನ್ನು ನೋಡುದಿಲ್ಲ, ನನ್ನನ್ನು ಹಿಂದೂ ವಿರೋಧ ಹೇಳಿ ಬ್ರ್ಯಾಂಡ್ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಆಮೇಲೆ ಈ ಹಿಂದೂಗಳ ಬಗ್ಗೆ ಇಲ್ಲಿ ನೆಗೆಟಿವ್ ಮಾತಾಡುವವರ ಸಂಖ್ಯೆ ಕಮ್ಮಿ. ಮುಸಲ್ಮಾನರು ಹಾಳು ಅಂತ ತೋರಿಸುವ ಪ್ರಯತ್ನ ಈ VHP ಅವರು ಮಾಡ್ತಾ ಇರ್ತಾರೆ, ಜೋರಲ್ಲಿ ಆಗ್ತದೆ. ಹಾಗಾಗಿ ನಾನು ಮುಸಲ್ಮಾನರ ಬಗ್ಗೆ ತಪ್ಪು ಕಲ್ಪನೆ ಇರಬಾರ್ದು, ಮುಸಲ್ಮಾನರೆಲ್ಲರೂ ಭಯೋತ್ಪಾದಕರಲ್ಲ, ಅವರ ವಿಚಾರ ಎಷ್ಟು ಒಳ್ಳೇದಿದೆ ಅಂತ ನಾನು ಹಾಕಿದ್ದು. ನಿಮ್ಮ ಇದು ಎಲ್ಲ ಸಿದ್ಧಾಂತ ಇದೆಲ್ಲ ನೋಡುವಾಗ ನಿಮ್ಮ ಆಮ್ ಆದ್ಮಿಗೆ ಸೂಕ್ತ ಒಂದು ಕಾಣ್ತದೆ. ಆಮ್ ಆದ್ಮಿಗೆ ಸಿದ್ಧಾಂತವೇ ಇಲ್ವಾ? ಎಂತ ಉಂಟು ಸಿದ್ಧಾಂತ? ಅಲ್ಲಿ ಈಗ ಹಿಂದೂ ಮುಸ್ಲಿಂ ಆಗಿದೆ, ಶಾಹೀನ್ ಬಾಗ್ ಆಗಿತ್ತು, CAA ಬಗ್ಗೆ ಅವ್ರದ್ದು ಏನ್ ಸ್ಟ್ಯಾಂಡ್? ಆಮ್ ಆದ್ಮಿ ಕರಪ್ಷನ್ ಹೇಳ್ತೆ. ಪಂಜಾಬಲ್ಲಿ ಆಯ್ತು, ಪಂಜಾಬಲ್ಲಿ ಕೋಮು ಧ್ರುವೀಕರಣ ಇಲ್ಲ, ಅಲ್ಲಿ ರೈತರಿಗೆ ಒಂದು ಆಲ್ಟರ್ನೇಟಿವ್ ಬೇಕು ಅಷ್ಟೇ. ರೈತರಿಗೆ BJP ಗವರ್ಮೆಂಟ್ ಮೇಲೆ ಸಿಟ್ಟಿದೆ. ಇಲ್ಲಿ ನವಜೋತ್ ಸಿಂಗ್ ಅವ್ರು ಇವರೆಲ್ಲ ಹೊಡ್ಕೊಳ್ತಾ ಇದ್ರು, ಒಂದು ಆಲ್ಟರ್ನೇಟಿವ್ ಕೊಟ್ಟರು. ಕರ್ನಾಟಕ ಅಥವಾ ಎಲ್ಲೆಲ್ಲಿ ಈ RSS BJP VHP ಹಿಂದುತ್ವದ ಇದಿದೆ ಅಲ್ಲ, ಆಮ್ ಆದ್ಮಿದು ಸ್ಟ್ಯಾಂಡ್ ಏನು? ಸ್ಟ್ಯಾಂಡೇ ಇಲ್ಲ. SDPI ಹೇಗೆ? SDPI ಅವರ ರೀತಿ ಬಹಳ ಅಗ್ರೆಸಿವ್ ಇದೆ, ಮತ್ತೆ ಅವರು ಬಹಳ ಒಂದು ಸ್ವಲ್ಪ ಈ ಕಾನೂನು ಕೈಗೆತ್ತಿಕೊಳ್ಳುವ ರೀತಿಯಲ್ಲಿ ಹೋಗ್ತಾರೆ ಅಂತ ಒಂದು ಅವ್ರ ಬಗ್ಗೆ ಇದೆ, ಉಪ್ಪಿನ ಅಂಗಡಿ ಸ್ಟೇಷನ್ ಇದ್ ಬಗ್ಗೆ. ಬಟ್ ಅವರು ಬಹಿರಂಗವಾಗಿ ಮಾತಾಡುವಾಗ ನನಗೇನು ಅಂತ ತೋರ್ಲಿಲ್ಲ, ನನ್ನ ವೈಯಕ್ತಿಕ. ಅಂದ್ರೆ ಹೊರಗಡೆ ಕರೆಕ್ಟ್ ಕಾನೂನಾತ್ಮಕ ಇದ್ದಾರೆ, ಒಳಗಡೆ ಕಾನೂನನ್ನು ತಗೊಳ್ತಾರೆ ಅಂತ ಹಾಗೆ ಅಲ್ಲ. ಅಂದ್ರೆ ಅವರು ತುಂಬಾ ಅಗ್ರೆಸಿವ್ ಇದ್ದಾರೆ. ಅಂದ್ರೆ ಈಗಿನ ಯುವಕರಿಗೆ ಬೇಕಾಗಿರೋದು ಅದೇ ಅಲ್ವಾ, ವೋಟ್ ಬ್ಯಾಂಕ್. ಅದನ್ನೇ ನಾ ತಪ್ಪು ಹೇಳುದು. ಈಗಿನ ಯುವಕರಲ್ಲಿ ನೀವು ಜನರಲೈಸ್ ಮಾಡಬಾರ್ದು. ನನ್ನ ಫಾಲೋವರ್ಸ್ ಇದ್ದಾರೆ, ಶಾಂತಿ, ಪ್ರೀತಿ, ಲವ್, ಗುಲಾಬಿ. ಈಗ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಹೇಳಿ, ನಿಮ್ಮ ಒಂದು ಸಣ್ಣ ವಾಕ್ಯದಲ್ಲಿ. ಉಡುಪಿ ಚಲೋ, ಹಿಂದೊಮ್ಮೆ ಉಡುಪಿ ಚಲೋ ಆಗಿತ್ತು, ಕೃಷ್ಣ ಮಠದಲ್ಲಿ ಪಂಕ್ತಿ ಭೇದ, ಅದರಲ್ಲಿ ಕಾಂಗ್ರೆಸ್ನವರು ಜಾಸ್ತಿ ಭಾಗವಹಿಸಿದ್ರೆ ಅದು ಕಾಂಗ್ರೆಸ್ಸೀಕರಣ ಆಗ್ಬೋದು, ಕಾಂಗ್ರೆಸ್ ಗವರ್ಮೆಂಟ್ ಇತ್ತೇಳಿ ನಾನು ಅದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಲಿಲ್ಲ. ಕನಕ ಗೋಪುರ ವಿವಾದ ಉಡುಪಿದ್ದು, ಅದು ಹೇಗೆ ಅನಿಸ್ತು ಅಂತ? ಕನಕ ಗೋಪುರ ವಿವಾದಕ್ಕೆ ತೆರೆ ಬಿತ್ತಲ್ಲ ಸಿದ್ದರಾಮಯ್ಯರು, ಅದು ಆವಾಗ ಇದು ಮಾಡಿದ, ಅದು ಈಗ ಬಹಳ ಮುಗ್ದ ಅಧ್ಯಾಯ ಅದು. ಅದರ ನಂತರ ಹಲವಾರು ಘಟನೆಗಳು ನಡೆದಿದೆ, ಅದನ್ನು ಮತ್ತೆ ಮಾತಾಡೋದು ಒಳ್ಳೇದಲ್ಲ. ಸರಿ, ಸೌತ್ ಶಾಲೆ ಇದಾದ್ರೆ ಒಳ್ಳೆ ವಿಷಯ ಮಾತಾಡಿ. ಸೌತ್ ಶಾಲೆ ಕರ್ನಾಟಕದಲ್ಲಿ ನಂಬರ್ 1 ಗವರ್ಮೆಂಟ್ ಶಾಲೆ. ನೀವು ಒಂದು ಸುತ್ತು ಇದೇ ಭಾಗದಲ್ಲಿ ಹೋದ್ರು ಎಲ್ಲ ಗವರ್ಮೆಂಟ್ ಸ್ಕೂಲಲ್ಲಿ 50, 30, 40 ಮಕ್ಕಳಿರೋದು. ಸೌತ್ ಶಾಲೆಯಲ್ಲಿ 1,500 ಮಕ್ಕಳಿದ್ದಾರೆ. 10 ವರ್ಷ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆಗಿ ಪ್ರೈವೇಟ್ ಮತ್ತೆ
ಗೌರ್ಮೆಂಟಿಂದ ಕೋಟ್ಯಾಂತರ ರೂಪಾಯಿ ತರುವಲ್ಲಿ ನನ್ನ ದೊಡ್ಡ ಪಾತ್ರ ಇದೆ. ಅದಲ್ಲದೆ ಓಲ್ಡ್ ಸ್ಟೂಡೆಂಟ್ಸ್ ಡೇ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಎಂಟರ್ಟೈನ್ ಮಾಡ್ತಿದ್ದೆ. ಬಟ್ ಅಧಿಕಾರದಲ್ಲೇ ಶಾಶ್ವತ ಕೂತ್ಕೊಳ್ಳೋದು ಬೇಡ ಹೇಳಿ ನಾನು ಸ್ಟೆಪ್ ಡೌನ್ ಆಗಿದೆ. ಸೌತ್ ಸ್ಕೂಲ್ ನನ್ನ ಪಾಲಿಗೆ ದೇವಸ್ಥಾನ. ಈಗ ನಿಮ್ಮದೊಂದು ಪಕ್ಷಕ್ಕೆ ಹೋಗಿದ್ರಿ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾನೆ KRS, ಅದರ ಬಗ್ಗೆ ಇದು ಯಾಕೆ ನೀವು ಕೇಳಲಿಲ್ಲ ಹೇಳಿ ಆಲೋಚನೆ ಮಾಡ್ತಾ ಇದ್ದೆ. KRS ನಾನು ಸ್ಥಾಪಕ ಮಾಡುವಾಗ ಇದ್ದೆ, ಅದೇನೋ ಮುಂಚೆಯಿಂದ ಇದ್ದು ಅಧಿಕಾರದಲ್ಲಿ ಇರುವಂತ BJP ತರ ಅಲ್ಲ. ಅಲ್ಲಿ ಏನು ಸ್ಥಾಪನೆ ಆದ ಪಕ್ಷ ಹೋರಾಟ ಮಾಡಿ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ತರುವ ಅಂತ ಒಂದು ವಿಚಾರಧಾರೆಯೊಂದಿಗೆ ರವಿಕೃಷ್ಣ ರೆಡ್ಡಿ ಇಸ್ ಅ ಸೆಕ್ಯುಲರ್ ಮ್ಯಾನ್. ಅವರು ನನ್ನ ಹಾಗೆ ಸೆಕ್ಯುಲರ್ ಥಾಟ್ಸ್ ಇರು, ಅಂದ್ರೆ BJP ಹಿಂದುತ್ವ ಟೈಪ್ ಥಾಟ್ಸ್ ಇಲ್ಲ ಅವರು. ಬಟ್ ಹೋಗ್ತಾ ಹೋಗ್ತಾ 2-3 ಫ್ಯಾಕ್ಟರ್ಸ್ ಆಯಿತು. ಒಂದು, ಅವರು ತೀರಾ ಕರಪ್ಷನ್ ಬಗ್ಗೆ ಮಾತಾಡ್ತಾರೆ, ಬಟ್ ಈ ಕಮ್ಯುನಲಿಸಮ್ ಸೆಕ್ಯುಲರಿಸಮ್ ಬಗ್ಗೆ ಅವರು ಜಾಸ್ತಿ ಇದನ್ನು ತಗೊಳ್ತಿರ್ಲಿಲ್ಲ. ಆಮೇಲೆ CAA ಬಂತು, ಕಾಶ್ಮೀರದು 370 ತೆಗೆದ್ರು, ದೆಹಲಿ ಗೋಲಿಬಾರ್, ಮಂಗಳೂರು ಗೋಲಿಬಾರ್, ದೆಹಲಿ ಕೋಮುಗಲಭೆ, ಉತ್ತರ ಪ್ರದೇಶದಲ್ಲಿ ಆದಂಥ CAA ಟೈಮ್ ಗೋಲಿಬಾರ್, ಇದೆಲ್ಲ ನೋಡಿ ನನಗೇನು ಅನಿಸ್ತು ಹೇಳಿದರೆ, ವಾಜಪೇಯಿ ಅಡ್ವಾಣಿ ಸರ್ಕಾರ ಇತ್ತು, ಮೋದಿಯವರ ಪ್ರಥಮ ಸರ್ಕಾರ ಇತ್ತು, ಇವರೆಲ್ಲ ಹಿಂದುತ್ವದ ಹೆಸರಲ್ಲಿ ಅಧಿಕಾರಕ್ಕೆ ಬರ್ತಾರೆ, ಅಲ್ಲಿ ಕೂತ್ಕೊಳ್ಳೋ ಸೆಕ್ಯುಲರ್ ಆಗ್ತಾರೆ. ಮೋದಿಗೆ ನವಾಜ್ ಶರೀಫನ್ನು ಕರೆಯುವುದು ಅಂದರೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಹಿಂದುತ್ವ ನಡೆಯುವುದಿಲ್ಲ, ಸೆಕ್ಯುಲರ್ ಮಾತಾಡಬೇಕು. ಬಟ್ ಮೋದಿಯ ಸೆಕೆಂಡ್ ಟೆನ್ಯೂರಲ್ಲಿ ಇವರು ಧಾರ್ಮಿಕ ವಿಷ ಬೀಜಗಳನ್ನು CAA ಮುಖಾಂತರ ಎಲ್ಲ ಬಿತ್ತಲಿಕ್ಕೆ ಶುರು ಮಾಡಿದ್ರು. ಹಾಗೆ ನಂಗೆ ಅನಿಸ್ತು, ಈ ನನ್ನ ಮಿಡಲ್ ಏಜ್, ನಾನು ಇನ್ನೆಷ್ಟು ವರ್ಷ ಗೊತ್ತಿಲ್ಲ, ಅರ್ಧ ವಯಸ್ಸಾಗಿದೆ, ನಾನು ಹೊಸ ಪಕ್ಷ ಸ್ಥಾಪನೆ ಮಾಡಿ ಅದನ್ನು ಅಧಿಕಾರಕ್ಕೆ ತರ್ತೇನೆ ಹೇಳಿ ಹೋರಾಟ ಮಾಡಿ ನನ್ನ ವೈಯಕ್ತಿಕ ವಿಚಾರಗಳು ಇದೆ, ಅದರಲ್ಲಿ ಸಮಸ್ಯೆ, ಅದರ ನಡು ಹೋರಾಟ ಮಾಡಿ ಅಲ್ಲಿ ನಮಗೆ ಬರೋದು 6 ಓಟು 10 ಓಟು. ನಾವೆಲ್ಲ ಕ್ಯಾಂಡಿಡೇಟ್ ಹಾಕಿದ್ದು KRS ಅಲ್ಲಿ 20 ಓಟು ಒಂದು MLA ಕ್ಯಾಂಡಿಡೇಟ್ಗೆ ಬರೋದು, 4 ಜನರಿಂದ ಭಾಷಣ ಮಾಡೋದು. ಅದ್ರ ಬದಲಿಗೆ ಕಾಂಗ್ರೆಸ್ಸೇ ಬೇಕು ಈ BJPಯನ್ನು ಸೋಲಿಸ್ಲಿಕ್ಕೆ. ಕಾಂಗ್ರೆಸ್ ಏನು ಸರ್ವಶ್ರೇಷ್ಠ ಇಂದ್ರಲೋಕದಿಂದ ಬಂದ ಪರಿಶುದ್ಧ ಪಕ್ಷ ಅಂತ ನಾ ಹೇಳುದಿಲ್ಲ, ಆದ್ರೆ ಇವತ್ತಿನ ದಿನಕ್ಕೆ ಈ BJP ಅಂತ ದುಷ್ಟ ಹಿಂದುತ್ವದ ಐಡಿಯಾಲಜಿ ಇಟ್ಕೊಂಡು, ಅವ್ರ ಐಡಿಯಾಲಜಿ ದುಷ್ಟ ಹಿಂದುತ್ವವೇ, ಕಲ್ಲಂಗಡಿಯಲ್ಲಿ ಹೊಡಿದು ಹಿಂದುತ್ವ. ನಾವು ಹೇಳ್ತೇವೆ ದೇವಸ್ಥಾನಕ್ಕೆ ಬರ್ಲಿ, ರಾಮಾಯಣ ಓದ್ಲಿ, ಭಜನೆ ಮಾಡ್ಲಿ, ಅವ್ರಿಗೇನು ಗೊತ್ತು ಹಿಂದೂ ಧರ್ಮದ ಬಗ್ಗೆ? ಇದ್ದವರಿಗೆ ಹೊಡೆಯೋದು ಬಡಿಯೋದು ಹಿಂದುತ್ವ ಅಲ್ಲ. ಇವರು ಅದನ್ನು ಇಡೀ ಹಿಂದೂ ಧರ್ಮ ಅಂತ ಬಿಂಬಿಸ್ತಾರಲ್ಲ, ಅದಕ್ಕೆ ವಿರೋಧ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಬೇಕು ಹೇಳಿ ಒಂದು ಫೀಲಿಂಗ್ ನನಗೆ ಬಂತು KRS ಆದಾಗ. ಇನ್ನೊಂದು ಫೀಲಿಂಗ್, ನಾನು ಕಾಂಗ್ರೆಸ್ನ ವಲಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪಾಪ್ಯುಲರ್. ಹೋದಲ್ಲೆಲ್ಲ ಪಾಪ ಕಾರ್ಯಕರ್ತರು ಎಲ್ಲಿ ಹೋದ್ರು ಕೂಡ, ಸರ್ ನೀವು ಬರ್ಬೇಕು, ಸರ್ ನೀವು ಇದ್ರೆ ನಮ್ಗೆ ಖುಷಿ, ನೀವು ಬರಬೇಕು, ನಿಮ್ಮ ಸ್ಪೀಚ್ ಕೇಳಬೇಕು ಅಂತ. ಅದು 2 ಫ್ಯಾಕ್ಟರ್ ನನಗೆ ಪ್ರೇರೇಪಣೆ ಮಾಡಿತು. ನಾನು G ಪರಮೇಶ್ವರ್ಗೆ ನಾನು ಮಾತಾಡಿದೆ, ಲೀಡರ್ಸ್ ಕೂಡ ಕೆಲವರು ಬಯಸ್ತಿದ್ರು, ಹೇಳ್ತಾ ಇದ್ರು. G ಪರಮೇಶ್ವರ್ಗೆ ಮಾತಾಡಿದೆ, ಅವರು ಖುಷಿಯಿಂದ ಸ್ವೀಕಾರ ಮಾಡಿ. ಎಲ್ಲ ಲೀಡರ್ಸ್ ಅನ್ನು ನಾವು RSS ನ ಸಿದ್ಧಾಂತ ವಿಭಜನಾಕಾರಿ. ಅವರು ಈ ಪ್ರಜಾಪ್ರಭುತ್ವದ ಮತ್ತು ಸರ್ವಧರ್ಮವನ್ನು ಒಳಗೊಂಡಂತ ಭಾರತವನ್ನ ಅವರು ಅವರದೇ ಆದಂತಹ ಸಿದ್ಧಾಂತದಿಂದ ಡಿವೈಡ್ ಮಾಡ್ತಾರೆ ಎಂಬುದು ನನ್ನ ಅಭಿಪ್ರಾಯ. ಒಂದೇ ವಾಕ್ಯದಲ್ಲಿ ಹೇಳಬೇಕೀಗ, ನರೇಂದ್ರ ಮೋದಿ ಮೇಲ್ನೋಟಕ್ಕೆ ಬಹಳ ಒಂದು ಸುಳ್ಳುಗಾರ ಮತ್ತು ಹಿಂದುತ್ವದ ಎಜೆಂಡದಿಂದ ಬಂದವರು ಅಂತ ತೋರಿದ್ರು ಕೂಡ, ಅವರು ಮಾಡ್ತಾ ಇರೋದು ಅವರ ಕೆಲವು ಶ್ರೀಮಂತ ಉದ್ಯಮಿಗಳಿಗೆ ಲಾಭ ಆಗುವಾಗ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಕಾನೂನುಗಳನ್ನು ತರ್ತಾ ಇದ್ದಾರೆ. ಇನ್ನೊಂದಿನ ತಾವು ಇಂಟರ್ವ್ಯೂ ಕರೆದ್ರೆ ನಾನು ಅದ್ರ ಬಗ್ಗೆ ಹೇಳ್ತೇನೆ. ಸರ್, ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ ವಿಫಲ ಆದರೂ ಕೂಡ ಗೋಲ್ಡನ್ ಹಾರ್ಟೆಡ್, ಒಂದೇ ಒಂದು ಸುಳ್ಳು ಹೇಳುವುದಿಲ್ಲ, ವೆರಿ ಇಂಟೆಲಿಜೆಂಟ್, ಪ್ರೆಸ್ ಮತ್ತೆ ನಿಮ್ಮಂಥ ಹಲವಾರು ತಿರುಗು ಬಾಣವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಾರೆ. ಪ್ರಮೋದ್ ಮಧ್ವರಾಜು ಒಳ್ಳೆ ದಾನಿ, ಆಗರ್ಭ ಶ್ರೀಮಂತ, ಒಳ್ಳೆ ಒಂದು ಸಭ್ಯತೆಯಿಂದ ಇರುವಂಥ ವ್ಯಕ್ತಿ. ಆದರೆ ರಾಜಕೀಯವಾಗಿ ಅವರು ಬಹಳ ಅಸ್ಥಿರ ವ್ಯಕ್ತಿ. ಕೊನೆಗೆ ತನಕ ಅವರು ಅಸ್ಥಿರವಾಗಿ ಇದ್ದವರಿಗೆಲ್ಲ ಹಿಂಸೆ ಕೊಟ್ಟು ಅವರ ನಿಲುವು ಸ್ಪಷ್ಟ ಇಲ್ಲದೆ ಕೊನೆಗೆ BJPಗೆ ಹೋದರು. ರಘುಪತಿ ಭಟ್ರು ಉತ್ತಮ ಸಂಘಟಕ, ನೆಲೆ ಇಲ್ಲದ BJPಗೆ ಜಿಲ್ಲಾಧ್ಯಕ್ಷ ಆಗಿ ಇಡೀ ಉಡುಪಿ ಜಿಲ್ಲೆಗೆ BJPಯನ್ನು ಕಟ್ಟಿ ಬೆಳೆಸಿದ ನಾಯಕ. ನಾನು ಅವರಿಗೂ ಹೇಳಿದೆ, ನಿಮ್ಮನ್ನು ಮಂತ್ರಿ ಮಾಡಬೇಕಿತ್ತು ಹೇಳಿ. ಕಾರಣಾಂತರಗಳಿಗೆ ಅವರನ್ನು ಮಂತ್ರಿ ಮಾಡಲಿಲ್ಲ. ಅವರು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅವರ ಒಂದು ಆರ್ಗನೈಸಿಂಗ್ ಸ್ಕಿಲ್ಸ್ಗೆ ನಾನು ಮೆಚ್ಚುತ್ತೇನೆ. ರಂಗನಾಥ್ ಶೆಣೈ ಅವರನ್ನು ನಾನು ನೋಡಲಿಲ್ಲ. ನನ್ನ ತಂದೆಯವರ ಅಣ್ಣ, ಅವರಿಗೆ ಇಂದಿರಾ ಗಾಂಧಿಯವರು MP ಟಿಕೆಟ್ ಕೊಟ್ಟು MP ಮಾಡಿದ್ರು. ಆದರೆ ದುರ್ದೈವವಶಾತ್ ಅವರು ಸಣ್ಣ ವಯಸ್ಸಿನಲ್ಲಿ ತೀರ್ಕೊಂಡ್ರು. ಅವರ ರಾಜಕೀಯ ಒಂದು ಬಾರಿ MPಗೆ ಕೊನೆಗೊಂಡಿತು. ನಾನು 2 ವರ್ಷ ಇದ್ದೆ ಅವಾಗ. ನನಗೆ BJPಯ ಉದಯ್ ಕುಮಾರ್ ಶೆಟ್ಟರ್
ಹಿದೀರು ಉದಯ್ ಕುಮಾರ್ ಶೆಟ್ರ. ಉದಯ ಕುಮಾರ್ ಶೆಟ್ಟಿ ಅವರು. ಉದಯ್ ಕುಮಾರ್ ಶೆಟ್ಟಿ ಅವರು ಒಳ್ಳೆ ವ್ಯಕ್ತಿ, ಬಹಳ ಸ್ನೇಹಿತ. ಟಿಕೆಟ್ ಎಲ್ಲ ಸಿಗ್ಲಿಲ್ಲ, ತುಂಬಾ ಸಮಯದಿಂದ ಇದ್ರು. ಒಳ್ಳೆ ವ್ಯಕ್ತಿ ಅಂದರೆ ನನಗೆ ಸೈದ್ಧಾಂತಿಕವಾಗಿ BJPಯಲ್ಲಿದ್ದರೂ ಕೂಡ ನನಗೆ ಅವರ ಬಗ್ಗೆ ಒಳ್ಳೆ ಪ್ರೀತಿ ಇದೆ. ಎಲ್ಲಾದರೂ ನನಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ, ನನ್ನ ಬಗ್ಗೆ ಗೌರವ ಇದೆ. ಚಕ್ರವರ್ತಿ ಸೂಲಿಬೇಲೆ ಮಾತ್ರ ಮಹಾನ್ ಸುಳ್ಳುಗಾರ. ಅವರು ಎಲ್ಲ ಸುಳ್ಳು ಹೇಳ್ತಾರೆ. ನನಗೆ ಅವರ ಬಗ್ಗೆ ಆಕ್ರೋಶ ಇದೆ. ಯಾಕಂದರೆ ಮೋದಿಯವ್ರಿಗಿಂತ ಜಾಸ್ತಿ ಭಾಷಣ ಮಾಡಿ ಮೋದಿ ಸರ್ಕಾರ ಅವ್ರು ಏನು ಹೇಳಿದ ಪೆಟ್ರೋಲ್ ಇದಕ್ಕೆ ತರ್ತಾರೆ, ಇನ್ನೊಂದು ರೈಲ್ ತರ್ತಾರೆ, ಚಿನ್ನದ ರಸ್ತೆ ಇದೆಲ್ಲ ಹೇಳಿದಾಗ ಮೋದಿ ಸರ್ಕಾರ ವಿಫಲ ಆದಾಗ ಅವರಿಗೊಂದು ಅಕೌಂಟಬಿಲಿಟಿ ಇತ್ತು. ಅವರು ಪಬ್ಲಿಕ್ ಬಂದು ಅಪಾಲಜಿ ಕೇಳಬೇಕಿತ್ತು. ಸ್ಟಿಲ್ ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಚಕ್ರವರ್ತಿ ಸೂಲಿಬೇಲೆ ಅಂತವರನ್ನು ಬಹಳ ಜಾಗ್ರತೆಯಿಂದ ಇರಬೇಕು. ಜಾಕಿರ್ ನಾಯ್ಕ್ ಮುಸ್ಲಿಂ ವಿದ್ವಾಂಸರು, ಅವರು ಕೂಡ ಮೂಲಭೂತವಾದಿ ಭಾಷಣಗಳನ್ನು ಮಾಡ್ತಾರೆ, ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾರೆ. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ನಂಗೆ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಗುಜ್ಜಾಡಿ ಪ್ರಭಾಕರ್ ನಾಯ್ಕ್ ನೀವೇ ಹೆಸರು ಹೇಳಿದ್ರು. ಎಲ್ಲಿಂದ ತರ್ತೀರ? ಗುಜ್ಜಾಡಿ ಪ್ರಭಾಕರ್ ನಾಯ್ಕ್ ಭಾಳ ಇಂಟೆಲೆಕ್ಚುವಲ್, ಉಡುಪಿಯ ಅಭಿವೃದ್ಧಿ ಬಗ್ಗೆ ಒಳ್ಳೆ ಕಲ್ಪನೆ ಇದ್ದಂಥ ವ್ಯಕ್ತಿ. ಅವರಿಗೆ BJPಯವರು ಇತ್ತೀಚಿನ 1.5 ದಶಕದಲ್ಲಿ ಏನು ಸ್ಥಾನಮಾನಗಳನ್ನು ಜಾಸ್ತಿ ಕೊಡಲಿಲ್ಲ. ಈಗ ಅವರು ಯಾವುದೇ ಅಷ್ಟು ಸಕ್ರಿಯವಾಗಿಲ್ಲ. ಈಗ ಸುನೀಲ್ ಕುಮಾರ್ ಬಹಳ ಉಗ್ರ ಹಿಂದುತ್ವ ಅದು ಇದು ಹೇಳಿ ಬಂದವರು. ಅಷ್ಟೇನು ಅಲ್ಲಿ ಕಾರ್ಕಳದಲ್ಲಿ ಅವರು ಇದು ಯಾವುದ ವಾರಾಹಿ ಅಲ್ಲ ಯಾವುದದು ಎಣ್ಣೆ ಹೊಳೆಯಲ್ಲಿ ಆಗ್ತಾ ಇದ್ದ ಯೋಜನೆಯಿಂದ ಅಲ್ಲಿಂದ ಸಿಮೆಂಟ್ ತರ್ತಾರೆ, ಇದೆಲ್ಲ ಆರೋಪಗಳಿದೆ. ನನಗೆ ಸುನೀಲ್ ಕುಮಾರ್ ಮತ್ತು ರಘುಪತಿ ಭಟ್ರು ಒಟ್ಟಿಗೆ ಬಂದರೂ ಕೂಡ ಇವತ್ತು ಅವರು ಒಂದು ರೀತಿ ಮಾಡ್ರೇಟ್ ಆಗಿದ್ದಾರೆ. ಉಗ್ರ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇಲ್ಲ, ಅಷ್ಟೇ ಹೇಳಬಲ್ಲೆ. ಅಮೃತ್ ಶೆಣೆಯವರೇ, ಧನ್ಯವಾದಗಳು. ಇಷ್ಟು ಹೊತ್ತು ತಿರುಗುಮಾಣದಲ್ಲಿ ನೀವು ಮನಬಿಚ್ಚಿ ಮಾತಾಡಿದ್ರಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಬಾರಿ ಮತ್ತೊಬ್ಬ ಅತಿಥಿಯೊಂದಿಗೆ ತಿರುಗುಮಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ನೋಡ್ತಾ ಇರಿ ಸ್ಪಂದನ 24x7.